ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ 18 ದಿನಗಳಲ್ಲಿ ಭಗವದ್ಗೀತೆ ಕಲಿಯಿರಿ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಶ್ರೀ ರಾಧಾ ಗೋವಿಂದರ ಪದತಲಕ್ಕೆ ನನ್ನ ಹಣೆಯನ್ನ ಹಚ್ಚಿ ಶ್ರೀಮದೇಸಿ ಭಕ್ತಿ ವೇದಾಂತ ಶಿಲಾ ಪ್ರಭುಪಾದರ ಮತ್ತೆ ನನ್ನ ಆಧ್ಯಾತ್ಮಿಕ ಗುರುಗಳಿಗೆ ಅವರ ಚರಣ ಕಮಲಗಳಿಗೆ ವಂದಿಸುತ್ತಾ, ನನ್ನ ಗುರು ವೃಂದಕ್ಕೂ ಮತ್ತೆ ಎಲ್ಲ ಭಕ್ತ ವೃಂದಕ್ಕೂ ಅವರ ಒಂದು ಕೃಪೆಯನ್ನ ಆಶೀರ್ವಾದವನ್ನ ಆಶಿಸುತ್ತಾ, ಶ್ರೀಮದೇಸಿ ಭಕ್ತಿ ವೇದಾಂತ ಶಿಲಾ ಪ್ರಭುಪಾದರು ಬೋಧನೆ ಮಾಡಿರುವಂತಹ ಯಥಾರೂಪವನ್ನ ನನ್ನ ವಾಣಿ ಸೇವೆಯ ಮೂಲಕ ನಿಮ್ಮ ಹೃದಯದಲ್ಲಿ ಕೃಷ್ಣ ಪ್ರಜ್ಞೆಯ ಬೀಜವನ್ನ ಬಿತ್ತಲಿ ಅಂತ ಹೇಳಿ ನಾನು ಆಶಿಸುತ್ತಾ, ಎಲ್ರೂ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಜಯ ಪತಾಕಾ ಸ್ವಾಮಿನಿತೆ ನಾಮಿನೇ. ನಮ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೇ ಗೌರಕಥಾ ದಾಮದಯ ನಗರ ಗ್ರಾಮ ತಾರಿಣೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಂ ಮಾಧವಂ. ಶ್ರೀಕೃಷ್ಣ ಚೈತನ್ಯಂ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು ಏನೆಲ್ಲ ತಿಳಿದುಕೊಂಡ್ವಿ ಅನ್ನೋದನ್ನ ನಾವು ಮನನ ಮಾಡಿಕೊಂಡು ಮುಂದಿನ ಅಧ್ಯಾಯಕ್ಕೆ ನಾವು ಹೋಗೋಣ. ನಿನ್ನೆಯ ತರಗತಿಯಲ್ಲಿ ನಾವು ಗುರು ಪರಂಪರೆಯ ಕುರಿತಾಗಿ ತಿಳಿದುಕೊಂಡ್ವಿ. ಹೇಗೆ ಈ ಒಂದು ಭಗವದ್ಗೀತೆಯ ಜ್ಞಾನ ಅನ್ನುವಂಥದ್ದು ಒಂದೇ ಕಾಲಕ್ಕೆ ಅದು ಹುಟ್ಟಿರುವಂಥದ್ದಲ್ಲ, ಗುರು ಪರಂಪರೆಯಿಂದ ಬಂದಿರುವಂಥದ್ದು. ಹಾಗಾಗಿ ಅದಕ್ಕೆ ದಿವ್ಯ ಜ್ಞಾನ ಅಂತ ಹೇಳಿ ಕರೀತಾರೆ. ಅದನ್ನ ಮೊದಲು ಯಾರಿಗೆ ಹೇಳಿರುವಂಥದ್ದು? ಕೃಷ್ಣ ವಿವಸ್ವಾನನಿಗೆ, ಅಂದ್ರೆ ಸೂರ್ಯದೇವ. ಎಷ್ಟೋ ಕೋಟ್ಯಾಂತರ ವರ್ಷಗಳ ಹಿಂದೆ ಭಗವಂತನಿಂದ ಈ ಜ್ಞಾನ ನಮ್ಗೆ ಪ್ರಾಪ್ತಿ ಆಯಿತು. ಯಾರಿಂದ? ಸೂರ್ಯ ವಿವಸ್ವಾನಿಂದ ಮನುಕುಲಕ್ಕೆ, ಮನುವಿನಿಂದ ಇಕ್ಷ್ವಾಕುವಿಗೆ, ಇಕ್ಷ್ವಾಕುವಿಂದ ಈ ನಮ್ಮ ಗುರು ಪರಂಪರೆಯ ಮೂಲಕ ಈಗ ಲಭ್ಯ ಆಗಿದೆ. ಈಗ ಲಭ್ಯ ಆಗಿರುವಂಥದ್ದು ಮಧ್ಯದಲ್ಲಿ ಅದು ಒಂದು ಸವಕಳಿಯ ಕೊಂಡಿ ಕಳಚಿತ್ತು. ಹಾಗಾಗಿ ಈ ಭಗವದ್ಗೀತೆಯನ್ನ ಮತ್ತೆ ಭಗವಂತ ಆ ಯುದ್ಧ ಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಹೇಳಬೇಕಾಯಿತು. ಹಾಗಾಗಿ ಆ ಒಂದು ಗುರು ಪರಂಪರೆಯ ಮೂಲಕ ನಮ್ಗೆ ಈ ಒಂದು ಪ್ರಸ್ತುತವಾಗಿರುವಂತಹ ಜ್ಞಾನ ಅಧಿಕೃತ ಪರಂಪರೆಯಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮತ್ತೆ ಭಗವಂತನ ಒಂದು ದಿವ್ಯ ಸ್ವರೂಪವನ್ನ ನಾವು ತಿಳಿದುಕೊಂಡ್ವಿ.
ಮತ್ತೆ ಕೃಷ್ಣನನ್ನ ತಲುಪಲಿಕ್ಕಿರುವಂತಹ ವಿವಿಧ ಮಾರ್ಗಗಳನ್ನ ನಾವು ತಿಳ್ಕೊಂಡ್ವಿ. ಮಮ ವರ್ತಂತೆ, ಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ಜ್ಞಾನವನ್ನ ಪಡೆದುಕೊಳ್ಳುವುದು ಹೇಗೆ, ಯಾವ ಯಜ್ಞ ಸೂಕ್ತವಾಗಿರುವಂತದ್ದು ಈ ಕಲಿಯುಗಕ್ಕೆ ಅನ್ನುವಂಥದ್ದನ್ನ, ಮತ್ತೆ ಜ್ಞಾನ ಪಡೆಯುವಂತಹ ಇತರ ವಿಧಾನಗಳನ್ನ ನಾವು ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತೇವೆ ಈ ಒಂದು ಅಧ್ಯಾಯದ ಹೆಸರು 5ನೇ ಅಧ್ಯಾಯ ಕರ್ಮಯೋಗ. ಇದು ಒಟ್ಟಾರೆ 29 ಶ್ಲೋಕಗಳನ್ನ ಒಳಗೊಂಡಿದೆ. ಇದಕ್ಕೆ ಇನ್ನೊಂದು ಹೆಸರು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂತ ಶಿಲಪ್ರಪಾದರು ಹೇಳ್ತಾರೆ. ಈ ಒಂದು 5ನೇ ಅಧ್ಯಾಯ ಕರ್ಮಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯವನ್ನ ಹೇಗೆ ಮಾಡೋದು ಅನ್ನೋದನ್ನ ನಮ್ಗೆ ತಿಳಿಸುತ್ತೆ. ಯಾಕಂದ್ರೆ ಈ ಆಧುನಿಕ ಜೀವನದಲ್ಲಿ ಒತ್ತಡವಿದೆ. ಆ ಒತ್ತಡವನ್ನ ನಿಯಂತ್ರಣ ಮಾಡ್ಬೇಕು ಅಂದ್ರೆ ನಮ್ಗೆ ಒಂದು ಯಶಸ್ಸಿನ ಕಲೆ ಬೇಕು. ಆ ಕಲೆ ನಮ್ಗೆ ಈ ಒಂದು ಕರ್ಮಯೋಗ ತಿಳಿಸಿಕೊಡುವಂಥದ್ದು ಈ ಒಂದು ಅಧ್ಯಾಯ ತಿಳಿಸ್ಕೊಡುತ್ತೆ. ಈ ಅಧ್ಯಾಯದಲ್ಲಿ ನಾವು ಏನೆಲ್ಲ ತಿಳ್ಕೊಳ್ಳಿಕ್ಕಿದ್ದೇವೆ, ಈ ಅಧ್ಯಾಯದಲ್ಲಿ ಮತ್ತೆ ಅರ್ಜುನ ಒಂದು ಗೊಂದಲಕ್ಕೆ ಬೀಳ್ತಾನೆ, ಸನ್ಯಾಸ ಅಥವಾ ಕರ್ಮಯೋಗ ಅಂತ ಹೇಳಿ ಆ ಗೊಂದಲವನ್ನ ನಾವು ನೋಡ್ತೇವೆ. ಆಮೇಲೆ ಭಗವಂತ ಆ ಗೊಂದಲವನ್ನ ನಿವಾರಿಸ್ತಾನೆ, ಯಾವ್ದು ಉತ್ತಮ ಅಂತ ಹೇಳಿ. ಆಮೇಲೆ ಈ ಒಂದು ನಿಷ್ಕಾಮ ಕರ್ಮವನ್ನ ಹೇಗೆ ಮಾಡುವಂಥದ್ದು, ಅನಿಷ್ಕಾಮ ಕರ್ಮ ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿರುವಂಥದ್ದನ್ನ ಹೇಗೆ ಬಂಧನದಿಂದ ಮುಕ್ತಗೊಳಿಸುತ್ತೆ ಅಂತ ಹೇಳಿ, ಆಮೇಲೆ ಕೊನೆಗೆ ಅದರ ಪರಿಣಾಮ ಶಾಂತಿಯ ಒಂದು ಮಂತ್ರವನ್ನ ನಾವು ತಿಳಿದುಕೊಳ್ತೀವಿ. ಸನ್ಯಾಸ ಅಥವಾ ಕರ್ಮಯೋಗ, ಕರ್ಮಯೋಗಕ್ಕಿಂತ ಸನ್ಯಾಸ ಮುಖ್ಯಾನ ಅಥವಾ ಕರ್ಮಯೋಗ ಮುಖ್ಯಾನ, ನಿಷ್ಕಾಮ ಕರ್ಮಯೋಗ ಬಂಧನದಿಂದ ಹೇಗೆ ಮುಕ್ತಿ ಮಾಡುತ್ತೆ, ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನ ನಾವು ಕೇಂದ್ರೀಕರಿಸುವಂಥದ್ದು ಹೇಗೆ ಅನ್ನೋದನ್ನ ನಾವು ತಿಳಿದುಕೊಳ್ತೇವೆ. ಇವತ್ತು ನಮ್ಗೆ ಅರ್ಜುನನ ಗೊಂದಲ ಮತ್ತೆ ಪ್ರಾರಂಭ ಆಗುತ್ತೆ ನೋಡಿ. ನಿನ್ನೆನೂ ಕೂಡ ಗೊಂದಲ ಇತ್ತು, ಇವತ್ತಿನ ಅಧ್ಯಾಯದಲ್ಲೂ ಕೂಡ ಗೊಂದಲ ಇದೆ. ಮತ್ತೆ ಎಷ್ಟು ಒಂದು ಗೊಂದಲವನ್ನ ವ್ಯಕ್ತಪಡಿಸ್ತಾನೆ ಅನ್ನೋದನ್ನ ನಾವು ನೋಡ್ತೇವೆ. ಅದಕ್ಕೆ ಪರಿಹಾರ ಭಗವಂತ ಯಾವ ತರನಾಗಿ ಸೂಕ್ತವಾಗಿ ಕೊಡ್ತಾನೆ ಅನ್ನೋದನ್ನ ನೋಡೋಣ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛೇಯೋ ಏವ ಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನ ಹೇಳ್ತಾನೆ, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನ ಬಿಡಬೇಕೆಂದು ಹೇಳ್ತೀಯ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ತೀಯ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳು. ಈಗ ಹಿಂದಿನ ಶ್ಲೋಕಗಳಲ್ಲಿ ನೋಡೋದಾದ್ರೆ 2ನೇ ಅಧ್ಯಾಯದಲ್ಲಿ ಭಗವಂತ ನಮ್ಗೆ ವಿನಿಸುವಂಥದ್ದು ಆತ್ಮದ ಜ್ಞಾನ, ಆಮೇಲೆ ನಿಗದಿತ ಕರ್ತವ್ಯಗಳನ್ನ ಹೇಳಿದ, ಆಮೇಲೆ ಫಲಪ್ರದ ಚಟುವಟಿಕೆಗಳಿಂದ ಆತ್ಮ ಹೇಗೆ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳ್ದ. ಆ ಸಿಕ್ಕಾಕೊಳ್ಳುವಿಕೆಯಿಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಯ್ತು. ಆಮೇಲೆ ಜ್ಞಾನದಲ್ಲಿರುವಾಗ ವ್ಯಕ್ತಿ ಯಾವ ಯಾವುದೇ ಕರ್ತವ್ಯವಿಲ್ಲ ಅವನು ಜ್ಞಾನದಲ್ಲಿ ಇದ್ದಾಗ ಅನ್ನೋದು ಅವನು ಹೇಳ್ದ. ಹಾಗಾಗಿ ಮತ್ತೆ 4ನೇ ಅಧ್ಯಾಯದಲ್ಲಿ ಅವನು ಈ ಒಂದು ಯಜ್ಞದ ಒಂದು ಕರ್ತವ್ಯ ಜ್ಞಾನದಲ್ಲಿ ಅಂತಕೊಳ್ಳುತ್ತಾ, ಕರ್ತವ್ಯ ಮುಖ್ಯನ ಜ್ಞಾನ ಮುಖ್ಯನ, ಜ್ಞಾನನೇ ಮುಖ್ಯ ಅನ್ನೋದಾದ್ರೆ ನಾ ಕರ್ತವ್ಯ ಏಕೆ ಮಾಡ್ಲಿ ಅನ್ನುವಂತ ಮತ್ತೆ ಪ್ರಶ್ನೆವನ್ನ ಕೇಳ್ದ. ಮತ್ತೆ ಒಂದು ಈ ಹಿಂದಿನ ಅಧ್ಯಾಯದಲ್ಲಿ ಗೊಂದಲ ವ್ಯಕ್ತಪಡಿಸ್ತಾ, ಈಗ ಒಂದು ಗೊಂದಲ ಇರುವಂತದ್ದು ಯಾವ ಕರ್ಮ ಮಾಡ್ಬೇಕು, ಕರ್ತವ್ಯ ಯಾವ್ದು ಮಾಡ್ಬೇಕು, ಸನ್ಯಾಸ ಕರ್ಮ ಮಾಡ್ಬೇಕಾ ಅಥವಾ ಕರ್ಮ ಯೋಗವನ್ನ ಮಾಡ್ಬೇಕಾ. ಸೊ ಈ ಒಂದು ಮೂಲಭೂತ ಗೊಂದಲ ಅರ್ಜುನನಿಗೆ ತ್ಯಜಿಸ್ಬೇಕು ಅಂದ್ರೆ ಏನಿದು, ಕರ್ಮ ಸನ್ಯಾಸ ಅಂದ್ರೆ ಏನು, ಕರ್ಮ ಸನ್ಯಾಸ ಅಂದ್ರೇನು, ಕರ್ಮ ಯೋಗ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. ಈಗ ನಾವು ಪ್ರಾಪಂಚಿಕ ಜವಾಬ್ದಾರಿಗಳು ಏನೆಲ್ಲ ಇದೆಯೋ ನಾವು ಅದು ಕರ್ಮಯೋಗ ಅಂತ ಹೇಳ್ತೇವೆ. ಈಗ ಕರ್ಮ ಸನ್ಯಾಸ ಅಂದ್ರೆ ಈ ಒಂದು ಸನ್ಯಾಸಿ ಏನ್ ಮಾಡ್ತಾನೆ, ಅವನು ದಿನನಿತ್ಯದ ಕರ್ಮಗಳನ್ನ, ದಿನನಿತ್ಯದ ಕಾರ್ಯಗಳನ್ನು ಕೂಡ ಮಾಡ್ತಾನೆ, ಆದ್ರೆ ಅವನು ಕಾಮ್ಯ ಕರ್ಮಗಳನ್ನ ಮಾಡೋದಿಲ್ಲ. ಕಾಮ್ಯ ಕರ್ಮ ಅಂದ್ರೆ ಏನು, ಈ ಒಂದು ಭೌತಿಕ ಅಭಿಲಾಷೆಗಳನ್ನ ಇಟ್ಕೊಂಡು ಮಾಡುವಂತಹ ಒಂದು ಕರ್ತವ್ಯಗಳು ಅವನಿಗೆ ಇಲ್ಲ. ಯಾಕಂದ್ರೆ ಅವನು ಕಾಡಿಗೆ ತಪಸ್ಸು ಮಾಡ್ತಾ ಇರ್ತಾನೆ, ಕೇವಲ ಅವನಿಗೆ ದೈನಂದಿನ ಕಾರ್ಯಗಳಿರುತ್ತೆ, ಅದು ಕೂಡ ಕರ್ಮ ತಾನೆ. ಕಾಡಿನಲ್ಲಿ ಹೋಗ್ಬೇಕು ಅಂತಂದ್ರೆ ಬೆಳಿಗ್ಗೆ ಎದ್ಬಿಟ್ಟು ಅವನು ಸ್ನಾನವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡಿ ಮತ್ತೆ ಅವನು ತನ್ನ ಒಂದು ಮುಂದಿನ ತಪಸ್ಸಿಗೆ ಕೂಡ್ಕೊಳ್ಳುವಂಥದ್ದು. ಸೊ ಇವೆಲ್ಲವೂ ಕೂಡ ಕರ್ಮಗಳನ್ನ ನಾವು ಕಾಣ್ತೇವೆ. ಆದ್ರೆ ಕರ್ಮಯೋಗಿಗೆ ದೈನಂದಿನ ಕರ್ತವ್ಯಗಳು ಕೂಡ ಇದೆ, ಮತ್ತೆ ಜೊತೆಗೆ ಕಾಮ್ಯ ಕರ್ಮಗಳನ್ನು ಕೂಡ ಅವನು ಮಾಡ್ತಾನೆ. ಅಂದ್ರೆ ದೈನಂದಿನ ಕರ್ತವ್ಯ ಅಂದ್ರೆ ಈ ಪೂಜಾ ಪಾಠ ಪುರಸ್ಕಾರಗಳನ್ನು ಕೂಡ ಮಾಡುವಂಥದ್ದು, ಮತ್ತೆ ಜೊತೆಗೆ ಈ ಕರ್ಮ ಬಂಧನ ಮುಕ್ತವಾದಂಥದ್ದು, ಕರ್ಮ ಬಂಧನ ಯುಕ್ತವಾಗಿರುವಂಥದ್ದು ಕಾಮ್ಯ ಕರ್ಮ ಅಂದ್ರೆ ಫಲದಲ್ಲಿ ಆಸಕ್ತಿ ಇರುವಂಥದ್ದು, ನಾನು ನನ್ನ ಸಂಸಾರ ಹೇಗೆ ನಡೆಸುವಂಥದ್ದು, ನನಗೆ ಬೇಕು ಬೇಡ ಇವುಗಳನ್ನೆಲ್ಲವೂ ಕೂಡ ಅವನು ನೋಡ್ಕೊಳ್ಳುವಂಥದ್ದು. ಹಾಗೆ ಇಲ್ಲಿ ಕರ್ಮ ಯೋಗ ಅಂತ ನಾವಿದ್ ಹೇಳ್ತೇವೆ. ಅಂದ್ರೆ ಇದು ಒಂದು ತರನಾಗಿರುವಂತಹ ಪ್ರಾಪಂಚಿಕ ಜವಾಬ್ದಾರಿಗಳು ಹೇಗೆ ನಾವು ನಿಭಾಯಿಸ್ಬೇಕು. ಓಕೆ, ಈ ಒಂದು ನಾವು ಪ್ರಾಪಂಚಿಕ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕಾ ಅಥವಾ ಆಧ್ಯಾತ್ಮಿಕ ಶಾಂತಿಗಾಗಿ ಎಲ್ಲವನ್ನ ತ್ಯಜಿಸ್ಬೇಕಾ, ಅಲ್ಲ ಎಲ್ಲವನ್ನ ಬಿಡ್ಬೇಕಾ ಅಥವಾ ನಾನು ನನ್ನ ಕರ್ತವ್ಯನ ಮಾಡ್ಕೊಳ್ಬೇಕಾ, ಹೀಗೆ ಕರ್ಮ ಸನ್ಯಾಸ ಮಾಡ್ಬೇಕಾ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ತಾನೆ. ಸೊ ಇದೊಂದು ದ್ವಂದ್ವ. ಈ ದ್ವಂದ್ವ ಕೇವಲ ಕುರುಕ್ಷೇತ್ರದಲ್ಲಿ ಇರುವಂತದ್ದಲ್ಲ, ಕೇವಲ ಅರ್ಜುನನಲ್ಲಿ ಇರುವಂತದ್ದಲ್ಲ, ಇದು ನಮ್ಮ ಆಧುನಿಕ ಬದುಕಿನಲ್ಲಿ ದೈನಂದಿನ ಹೋರಾಟದಲ್ಲಿ ಕೂಡ ನಾವು ಕಾಣ್ತೇವೆ ಯಾವ್ದನ್ನ ಮಾಡ್ಬೇಕು ಅಂತ ಹೇಳಿ. ಸೊ ಈಗ ಕೃಷ್ಣ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾನೆ, ಏನ್ ಮಾಡ್ಬೇಕು ಅನ್ನೋದಕ್ಕೆ ಉತ್ತರವನ್ನ ಕೊಡ್ತಾನೆ.
ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪರಮಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕಾರ್ಯ ಎರಡು ಕೂಡ ಮುಕ್ತಿ ಪಥಕ್ಕೇನೆ ಕೊಂಡೊಯ್ಯುತ್ತೆ. ಅಂದ್ರೆ ಎರಡು ತರದ್ದು ಕೂಡ ಒಂದೇ ದಾರಿ. ಆದ್ರೆ ಇವೆರಡರಲ್ಲಿ ಭಕ್ತಿ ಸೇವಾ ಕಾರ್ಯ ತುಂಬಾನೇ ಮುಖ್ಯವಾಗಿರುವಂತದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹೀಗೆ ಕರ್ಮ ಸನ್ಯಾಸ ಮತ್ತೆ ಕರ್ಮ ಯೋಗ ಹೇಗೆ ಒಂದು ಸ್ಪಷ್ಟನೆ ಕೊಡುತ್ತಂದ್ರೆ, ಈಗ ಹೋಲಿಕೆ ಮಾಡಿ ನೋಡಿದಾಗ ಕರ್ಮ ಸನ್ಯಾಸ ಅಂದ್ರೆ ಏನು, ಇದರ ಒಂದು ಕರ್ಮ ಸನ್ಯಾಸ ವ್ಯಾಖ್ಯಾನ ಕೊಡೋದಾದ್ರೆ ಕರ್ಮಗಳನ್ನ ಸಂಪೂರ್ಣವಾಗಿ ನಾವು ಬಿಟ್ಬಿಡುವಂಥದ್ದು. ನಮ್ಮ ನಿಗದಿತ ಕರ್ತವ್ಯಗಳನ್ನ, ವರ್ಣಾಶ್ರಮ ಧರ್ಮದಲ್ಲಿ ಇರುವಂತ ಕರ್ತವ್ಯಗಳನ್ನ ನಾವು ಬಿಟ್ಬಿಡುವಂಥದ್ದು. ಮತ್ತೆ ಕರ್ಮಯೋಗ ಅಂತಂದ್ರೆ ಏನು, ಕರ್ಮಗಳನ್ನ ಮುಂದುವರಿಸಿ ಫಲದ ಆಸೆಯನ್ನ ತ್ಯಜಿಸುವಂಥದ್ದು ಅಂತ ಕರ್ಮಯೋಗ ಇಲ್ಲಿ ಹೇಳುತ್ತೆ. ಕರ್ಮವನ್ನ ಮುಂದುವರಿಸೋದು, ನಾವು ಎಲ್ಲಿ ಯಾವ ಸ್ಥಿತಿಗತೆ ಎಲ್ಲಿದ್ದೇವೋ ಅಲ್ಲಿವ ನಾವು ಫಲವನ್ನ ತ್ಯಜಿಸಿ ಕರ್ತವ್ಯನ ಮಾಡುವಂಥದ್ದು. ಗಮನ ಏನಿರುತ್ತೆ, ಇದ್ರ ಒಂದು ಫೋಕಸ್ ಈ ಕೇವಲ ಕರ್ಮ ಸನ್ಯಾಸ ಬಾಹ್ಯ ಕ್ರಿಯೆಗಳನ್ನ ಮಾತ್ರ ಬಿಡ್ಲಾಗುತ್ತೆ ಕರ್ಮ ಸನ್ಯಾಸದಲ್ಲಿ. ಅಂದ್ರೆ ಸನ್ಯಾಸ ಕೆಲಸವನ್ನೆಲ್ಲ ಬಿಟ್ಟುಬಿಡುವಂತ ಒಂದು ಸನ್ಯಾಸ. ಆದ್ರೆ ಕರ್ಮಯೋಗದಲ್ಲಿ ಆಂತರಿಕ ಪ್ರಜ್ಞೆ ಶುದ್ಧೀಕರಣ, ನಾನು ನನ್ನ ಕಾರ್ಯದಲ್ಲಿದ್ದೇನೆ, ನಾನು ಗೃಹಿಣಿ ಆಗಿದ್ದೇನೆ, ನನ್ನ ಗೃಹಿಣಿಯ ಕರ್ತವ್ಯವನ್ನ ನಾನು ನಿರ್ವಹಿಸ್ತಾ ಇದ್ದೇನೆ, ಆದ್ರೆ ಆಂತರಿಕ ಪ್ರಜ್ಞೆ ಶುದ್ಧೀಕರಣಗೊಳ್ತಾ ಇದ್ದೆ. ಹೇಗೆ, ನಾನು ಭಗವಂತನನ್ನ ಕೇಂದ್ರೀಕೃತವನ್ನಾಗಿ ಮಾಡಿ ಭಗವಂತ ಹೇಳಿರೋ ಪ್ರಕಾರ ಆ ಧರ್ಮದ ಪ್ರಕಾರ ನನ್ನ ಒಂದು ಕರ್ತವ್ಯಗಳನ್ನ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಇದು ಒಂದು ನನ್ನ ಶುದ್ಧೀಕರಣಕ್ಕೆ ಕಾರಣವಾಗುತ್ತೆ. ಆ ಕರ್ಮಯೋಗ ನಮ್ಮ ಗಮನವಾಗಿರ್ಬೇಕು. ಪ್ರಾಯೋಗಿಕತೆ ಏನಿದೆ ಇಲ್ಲಿ, ಆರಂಭಿಕವಾಗಿ ಕರ್ಮ ಸನ್ಯಾಸ ಎಲ್ಲ ಕರ್ತವ್ಯವನ್ನ ಬಿಟ್ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ, ಎಲ್ಲ ಬಿಟ್ಬಿಟ್ಟು ನಾನು ಒಬ್ಳೇ ಇರ್ತೀನಿ ಅನ್ನುವಂಥ ತುಂಬಾ ಕಷ್ಟಕರವಾಗಿರುವಂತದ್ದು, ಅಪಾಯಕಾರಿಯಾಗಿರುವಂತದ್ದು. ಆದ್ರೆ ಕರ್ಮಯೋಗ ನಾನು ಎಲ್ಲರ ಜೊಟ್ಟಿಗೆ ಇದ್ದೇನೆ, ಎಲ್ಲರಿಗೂ ಎಲ್ಲೆಡೆಯೂ ಅನ್ವಯವಾಗುವಂಥದ್ದು, ನಾನೊಬ್ಳೇ ಅಲ್ಲ ಎಲ್ಲರಿಗೂ ಅನ್ವಯವಾಗುವಂಥದ್ದು. ಆದ್ರೆ ಪ್ರಜ್ಞೆ ಮಾತ್ರ ವಿಭಿನ್ನವಾಗಿರುತ್ತೆ ಅಷ್ಟೇ. ಅಂತಿಮ ಫಲ ಏನಿದ್ರದ್ದು, ಜ್ಞಾನದ ಮೂಲಕ ವಿಮೋಚನೆಯನ್ನ ನಾವು ಕಾಣ್ತೇವೆ. ನೋಡಿ, ಇಲ್ಲಿನೂ ಕೂಡ ವಿಮೋಚನೆ ಇದೆ, ಆದ್ರೆ ಶಾಂತಿ ಇಲ್ಲ. ಆದ್ರೆ ಕರ್ಮ ಯೋಗದಲ್ಲಿ ಭಕ್ತಿಯ ಮೂಲಕ ವಿಮೋಚನೆ ಮತ್ತೆ ಜೊತೆಗೆ ಶಾಂತಿ. ಅಂದ್ರೆ ಈ ಕರ್ಮ ಸನ್ಯಾಸ ಕರ್ಮಯೋಗ ಎರಡೂ ಕೂಡ ಒಂದೇ ಗುರಿ ಇದ್ರೂ ಕೂಡ ವ್ಯತ್ಯಾಸ ಏನು ಅಂದ್ರೆ ಶಾಂತಿ. ಈ ಕರ್ಮಯೋಗದಲ್ಲಿ ಶಾಂತಿ ಇರುತ್ತೆ, ಆದ್ರೆ ಕರ್ಮ ಸನ್ಯಾಸದಲ್ಲಿ ಶಾಂತಿ ಅನ್ನುವಂಥದ್ದಿಲ್ಲ. ಹಾಗಾದ್ರೆ ಈಗ ಶಾಂತಿ ಅನ್ನುವಂಥದ್ದು ಏನು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ಮುಂದೆ ನಾವು ತಿಳ್ಕೊಳ್ತೇವೆ. ಈಗ ಈ ಒಂದು ಭೌತಿಕ ಕಾರ್ಯ ಮತ್ತೆ ಕರ್ಮಯೋಗದಲ್ಲಿ ಇರುವಂತಹ ವ್ಯತ್ಯಾಸವನ್ನ ನೋಡೋದಾದ್ರೆ, ಭೌತಿಕ ಕರ್ಮ ಅನ್ನುವಂಥದ್ದು ಒಂದು ಸ್ವಂತ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಲಿಕ್ಕಿರುವಂಥದ್ದು. ಪಾಪ ಮತ್ತೆ ಇದರ ಪ್ರತಿಫಲ ಏನಾಗುತ್ತೆ, ಪಾಪ ಪುಣ್ಯಗಳ ಬಂಧನದಲ್ಲಿ ನಾವು ಸಿಲುಕೊಂಡ್ಬಿಡ್ತೇವೆ. ಮಾನಸಿಕ ಸ್ಥಿತಿ ಏನಾಗುತ್ತೆ, ನಿರಂತರ ಆತಂಕ, ಫಲಿತಾಂಶದ ಬಗ್ಗೆ ಭಯ, ಇವೆಲ್ಲ ಕೂಡ ಇರುತ್ತೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕಾರ್ಯವನ್ನ ಮಾಡಿದ್ರೆ ಅದು ಉದ್ದೇಶ ಭಗವಂತನ ತೃಪ್ತಿಗಾಗಿ ನಾವು ಜವಾಬ್ದಾರಿಯ ನಿರ್ವಹಣೆಯನ್ನ ಮಾಡ್ತೇವೆ, ನಮ್ಮ ಇಂದ್ರಿಯ ತೃಪ್ತಿಗಾಗಿ ಅಲ್ಲ. ಇದರ ಒಂದು ಪ್ರತಿಫಲ ಯಾವುದೇ ಕರ್ಮದ ಬಂಧನ ನಮ್ಗೆ ಇರುವುದಿಲ್ಲ. ಕರ್ಮ ಬಂಧನ ಅಂದ್ರೆ ಏನು, ಬಂಧನ ಅನ್ನುವಂಥದ್ದು ಎರಡು ತರನಾಗಿರುತ್ತೆ, ಒಂದು ಪಾಪ, ಇನ್ನೊಂದು ಪುಣ್ಯ. ಇವೆರಡು ಪುಣ್ಯ ಮತ್ತೆ ಪಾಪ ನಮ್ಗೆ ಬಂಧನಕರ ಆಗಿರುವುದಿಲ್ಲ. ಯಾಕೆ ಬಂಧನ ಅನ್ನೋದನ್ನ ನಾವು ಮತ್ತೆ ಮುಂದೆ ತಿಳ್ಕೊಳ್ತೇವೆ, ಅಲ್ಲಿ ನಾನು ನಿಮ್ಗೆ ಅದನ್ನ ವಿವರಿಸ್ತೇನೆ. ಮತ್ತೆ ಮಾನಸಿಕ ಸ್ಥಿತಿ ಏನಾಗುತ್ತೆ, ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕಾರ್ಯ ಮಾಡಿದಾಗ ಸಮಚಿತ್ತವಾಗಿರ್ತೇವೆ, ಸಮತೋಲನದಿಂದಿರ್ತೇವೆ. ಈಗೇನು ಬಾಹ್ಯವಾಗಿ ನಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಏನು ನಾವು ಎಲ್ಲ ಕೋರ್ಸಸ್ ಗಳನ್ನ ತಗೊಳ್ತಾ ಇದ್ದೀವೋ, ಮ್ಯಾನೇಜ್ಮೆಂಟ್ ಇದರಲ್ಲಿ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವೋ, ಇವೆಂಟ್ಸ್ ಗಳಲ್ಲಿ, ಅದರ ಅವಶ್ಯಕತೆ ನಮ್ಗೆ ಬೀಳೋದಿಲ್ಲ. ಭಗವದ್ಗೀತಾನೇ ಫುಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಎಲ್ಲವನ್ನೂ ಕೂಡ ನಿರ್ವಹಿಸ್ಲಿಕ್ಕೆ ನಮ್ಗೆ ಇದು ದರ್ಶನವನ್ನ ಮಾಡುವಂಥದ್ದು. ಸಮಚಿತ್ತ, ಶಾಶ್ವತ ಆನಂದ ಮತ್ತೆ ಶಾಂತಿಯನ್ನ ನಮ್ಗೆ ಕೊಡುವಂಥದ್ದು ಇದು. ಮತ್ತೆ ಮುಂದೆ ನಾವು ಎರಡರ ದಾರಿ ಒಂದೇ ಅಂತ ನಾನು ಹೇಳ್ದೆ. ಹೇಗೆ ಎರಡುಗಳ ದಾರಿ ಒಂದೇ, ಪ್ರಾಯೋಗಿಕವಾಗಿ ನೋಡಿದ್ರೆ ಸಾಮಾನ್ಯ ಮನುಷ್ಯನಿಗೆ ಅತ್ಯಂತ ಕಷ್ಟಕರ, ಆದ್ರೆ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಈ ಕರ್ಮಯೋಗನ ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ಸ್ಥಿತಿ ಇರಲಿ ಅಳವಡಿಸ್ಕೊಳ್ಬಹುದು. ಭಗವಂತನ ತೀರ್ಪು ಏನಿದೆ ಇದರಲ್ಲಿ, ಕೇವಲ ಕರ್ಮ ತ್ಯಾಗದಿಂದ ಶಾಂತಿ ಸಿಗೋದಿಲ್ಲ. ನಾನು ಬಾಹ್ಯವಾಗಿ ತ್ಯಾಗ ಮಾಡ್ತಾ ಇದ್ದೇನೆ, ನಾನು ಮೊಬೈಲ್ ಅನ್ನ ಬಿಡ್ತಾ ಇದ್ದೇನೆ, ನಾನು ಉಪಯೋಗಿಸುವಲ್ಲ ಇನ್ಮೇಲಿಂದ, ನಾನು ನನ್ನ ಮನೆಯವ್ರ ಜೊತೆಗೆ ನಾನು ಮಾತಾಡಲ್ಲ ಇವತ್ತಿಂದ, ನಾನು ಕೇವಲ ಭಕ್ತಿಯನ್ನ ಮಾಡ್ತೇನೆ, ನಾನು ಕೇವಲ ಸನ್ಯಾಸವನ್ನ ತಗೊಳ್ತೇನೆ, ಇದನ್ನೆಲ್ಲ ಮಾಡಿದ್ರೆ ಇದು ಕೇವಲ ಇದರಿಂದ ಶಾಂತಿ ಸಿಗೋದಿಲ್ಲ. ಯಾಕಂದ್ರೆ ನಮ್ಗೆ ಗಮನ ಮತ್ತೆ ಅದರಲ್ಲೇ ಇರುತ್ತೆ, ಭೌತಿಕ ಜಗತ್ ವಿಷಯದಲ್ಲಿ ಏನ್ ಮಾಡ್ತಾ ಇದ್ದಾರೆ, ನನ್ನ ಕುಟುಂಬದವರು ಹೇಗಿದ್ದಾರೆ ಅನ್ನೋದ್ರ ಕಡೆಗೆ ನಮ್ ಗಮನ ಇರುತ್ತೆ. ಆದ್ರೆ ಅದೇ ಕರ್ಮಯೋಗ ನಮ್ಮ ಒಂದು ಕುಟುಂಬದಲ್ಲಿ ಇದ್ಕೊಂಡು ನಾವು ಮಾಡಿದಾಗ ಕರ್ಮಯೋಗವೇ ಶ್ರೇಷ್ಠ ಮತ್ತೆ ಸುಲಭ ಅಂತ ನಮ್ಗೆ ಅನಿಸುತ್ತೆ. ಇದರಿಂದ ನಮ್ಗೆ ಶಾಂತಿ ಒದಗುತ್ತೆ. ಹೀಗೆ ನಿಜವಾದ ಸನ್ಯಾಸವು ಕಾಡಿಗೆ ಹೋಗುವುದರಲ್ಲಿಲ್ಲ, ಸೊ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕಾಮ ಕ್ರೋಧಗಳನ್ನ ಬಿಡುವುದರಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಹೀಗೆ ಅರ್ಜುನನ ಗೊಂದಲ, ಹೇಗೆ ತ್ಯಾಗ ಮಾಡ್ಬೇಕು,
ಕಾರ್ಯದಲ್ಲಿ ಇರ್ಬೇಕು ಅಂದಾಗ ಕರ್ಮ ಸನ್ಯಾಸ, ಕಾರ್ಯವನ್ನ ತ್ಯಜಿಸುವುದು, ಜವಾಬ್ದಾರಿಗಳಿಂದ ದೂರ ಸರಿದು ಕೃತಕವಾಗಿ ಎಲ್ಲವನ್ನ ಬಿಡುವ ಒಂದು ಪ್ರಯತ್ನ ಆಗಿದೆ, ಕೇವಲ ಒಂದು ಪ್ರಯತ್ನ. ಆದ್ರೆ ಭಕ್ತಿಪೂರ್ವಕ ಕರ್ಮವನ್ನ ಮಾಡಿದಾಗ ಕಾರ್ಯಗಳನ್ನು ಮಾಡುತ್ತಲೇ ಅದರ ಫಲವನ್ನ ಭಗವಂತನಿಗೆ ಅರ್ಪಿಸಿ ನಾವು ಕರ್ಮವನ್ನ ಮಾಡುವಂಥದ್ದು. ಇವರಲ್ಲಿ ಭಕ್ತಿ ಸೇವಾ ಕರ್ಮ ಅಂದ್ರೆ ಕರ್ಮಯೋಗ, ಕರ್ಮ ಸನ್ಯಾಸಕ್ಕಿಂತ ಉತ್ತಮವಾದದ್ದು ಭಕ್ತಿ ಯೋಗ, ಕೃಷ್ಣನೊಂದಿಗೆ ಭಕ್ತಿಯ ಯೋಗವನ್ನ ಕಲ್ಪಿಸಿಕೊಳ್ಳುವಂಥದ್ದು ಅಂತ. ಈಗ ಸಾಮಾನ್ಯವಾಗಿ ಎಲ್ರು ನಿನ್ನೆ ಹೇಳಿರೋ ಹಾಗೆ ಸಾಮಾನ್ಯಂ ಏತತ್ ಪಶುಭಿರ್ನರಾಣಂ ಧರ್ಮೋ ಹಿತೇಶು ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿ ಸಮಾನ. ಅಂದ್ರೆ ತಿನ್ನುವುದು, ಮಲಗುವುದು, ಲೈಂಗಿಕತೆ, ರಕ್ಷಣೆ ಇವೆಲ್ಲರಲ್ಲೇ ನಾವು ತೊಡಗಿದ್ದೇವೆ. ಇವೆರಡೂ ಕೂಡ ಪ್ರಾಣಿಗಳದ್ದು ಮನುಷ್ಯನದು ಸ್ವಭಾವ. ಆದ್ರೆ ಇರುವಂತಹ ಪ್ರಾಣಿಗಳಿಗೆ ಮನುಷ್ಯರಿಗೆ ಇರುವಂತಹ ಒಂದೇ ಒಂದು ವ್ಯತ್ಯಾಸ ಏನು ಅಂದ್ರೆ ಅದು ಧರ್ಮ. ಆ ಧರ್ಮ ಮನುಷ್ಯನಿಗೆ ಮಾತ್ರ ಗೊತ್ತು. ಅದಕ್ಕಾಗಿ ಮನುಷ್ಯ ಒಂದು ಜನ್ಮ ಶ್ರೇಷ್ಠ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಧರ್ಮ ಅನ್ನುವಂಥದ್ದು ಏನನ್ನ ಹೇಳುತ್ತೆ? 6 ತರನಾದಂತಹ ಧರ್ಮಗಳನ್ನ ನಾವು ಕಾಣ್ತೇವೆ. ಈ ಒಂದು ವಿಧರ್ಮ ಅಂತ ಹೇಳಿ, ಅಂದ್ರೆ ಇದೊಂದು ಅಧರ್ಮವಾಗಿರುವಂಥದ್ದು. ಪರಧರ್ಮ ಅಂದ್ರೆ ಧಾರ್ಮಿಕ ತತ್ವಗಳಿಗೆ ಒಬ್ಬರನ್ನ ಅನರ್ಹರನ್ನಾಗಿ ಮಾಡುವಂಥದ್ದು. ಅಂದ್ರೆ ಧಾರ್ಮಿಕ ತತ್ವಗಳನ್ನ ತಿಳ್ಕೊಳ್ಳಿಕ್ಕೆ ಅವರು ಅರ್ಹರಿರೋದಿಲ್ಲ ಅಂತ, ಅನರ್ಹರು ಅಂತ. ಉಪಧರ್ಮ ಅಂತಂದ್ರೆ ಭೌತಿಕವಾಗಿ ಸಹಾಯ ಮಾಡುವಂಥದ್ದು ಇತರರಿಗೆ, ಅದು ಉಪಧರ್ಮ. ಚಲಧರ್ಮ ಅಂತಂದ್ರೆ ಮೋಸ ಮಾಡುವಂಥದ್ದು, ಇತರರಿಗೆ ತಪ್ಪು ವ್ಯಾಖ್ಯಾನವನ್ನ ಕೊಡುವಂಥದ್ದು, ಮೋಸ ಮಾಡುವಂತಹ ಧರ್ಮ ಚಲಧರ್ಮ. ಧರ್ಮ ಅಭಾಸ ಅಂತ ಕರೀತೇವೆ. ಇದು ಒಂದು ಆಡಂಬರ ಧರ್ಮ, ಕೇವಲ ತೋರಿಕೆಗೆ ಇರುವಂತಹ ಧರ್ಮ. ನಾನು ಆಚರಿಸ್ತೇನೆ, ಆದ್ರೆ ಒಳಗಡೆ ಆಂತರಿಕವಾಗಿ ಆ ಧರ್ಮ ಶಾಶ್ವತವಾಗಿ ಇರೋದಿಲ್ಲ. ಪರೋಧರ್ಮ ಅನ್ನುವಂಥದ್ದು ಅದು ಆತ್ಮದ ಧರ್ಮ. ಪರೋಧರ್ಮ ಆತ್ಮಧರ್ಮ. ಇದಕ್ಕೆ ಇನ್ನೊಂದು ಹೆಸರು ಸನಾತನ ಧರ್ಮ ಅಂತ ಕೂಡ ಕರೀತಾರೆ. ನಮ್ಮ ಆತ್ಮಕ್ಕೂ ಕೂಡ ಒಂದು ಧರ್ಮ ಇದೆ. ಈಗ ನಾವು ಬಾಹ್ಯವಾಗಿ ನಾನು ಹೆಂಡತಿಯ ಧರ್ಮ, ಗಂಡನ ಧರ್ಮ, ಮಕ್ಕಳ ಧರ್ಮ, ನಾನು ನನ್ನ ಮೊಮ್ಮಕ್ಕಳನ್ನ ತಿಳಿದುಕೊಳ್ಳುವಂತಹ ಧರ್ಮ, ನನ್ನ ಒಂದು ಪ್ರೊಫೆಷನ್ ವೃತ್ತಿಯನ್ನ ನಿರ್ವಹಿಸುವಂತಹ ಧರ್ಮ, ಎಷ್ಟೋ ಧರ್ಮಗಳನ್ನ ನಾವು ಆಚರಿಸ್ತೇವೆ ಬಾಹ್ಯವಾಗಿ. ಆದ್ರೆ ನನ್ನ ಆತ್ಮಕ್ಕೂ ಕೂಡ ಒಂದು ಧರ್ಮ ಇದೆ ಅನ್ನೋದನ್ನ ನಾವೆಲ್ಲೋ ಮರ್ತು ಬಿಡ್ತೇವೆ. ಹಾಗಾಗಿ ಆತ್ಮಕ್ಕೂ ಕೂಡ ಒಂದು ಧರ್ಮ ಇದೆ, ಅದೇ ಆತ್ಮದ ಶಾಶ್ವತವಾದಂತಹ ಧರ್ಮ. ಆ ಆತ್ಮದ ಶಾಶ್ವತವಾದಂತಹ ಧರ್ಮ ಯಾವುದು? ಈಗಾಗಲೇ ಹಿಂದಿನ ಒಂದು ಅಧ್ಯಾಯದಲ್ಲಿ ಮತ್ತೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಅನ್ನಮಯ ಅಂತ ಹೇಳಿ 6 ಸಾಕ್ಷಾತ್ಕಾರಗಳನ್ನ ನಾವು ಕಾಣ್ತೇವೆ. ಅದಕ್ಕೆ ಒಂದೊಂದು ಲೇಯರ್ಗಳಿರುವಂಥದ್ದು. ಅಂದ್ರೆ ಅನ್ನಮಯ ಅಂತಂದ್ರೆ ನಮ್ಮ ದೇಹವನ್ನ ನಿರ್ವಹಿಸ್ಲಿಕ್ಕೆ ಇರುವಂಥದ್ದು ಅನ್ನಮಯ. ಪ್ರಾಣಮಯ ಅಂತಂದ್ರೆ ನಮ್ಮ ಒಂದು ಶಕ್ತಿ ಇದೆ, ನಮ್ಗೆ ಎನರ್ಜಿ ಇದೆ, ಒಂದು ಪ್ರಾಣದ ಮೂಲಕ ಬರುವಂಥದ್ದು, ಆ ಪ್ರಾಣ ಉಸಿರಾಡುವ ಮೂಲಕ. ಸೊ ಅದಕ್ಕೂ ಕೂಡ ಒಂದು ಧರ್ಮ ಇದೆ. ಮನೋಮಯ ಅಂದ್ರೆ ನಮ್ಮ ಮನಸ್ಸಿಗೆ ಇರುವಂತಹ ಒಂದು ಧರ್ಮ. ಅದು ಯಾವಾಗ್ಲೂ ಭಗವಂತನ ಚಿಂತನೆಯನ್ನ ಮಾಡುವಂಥದ್ದು. ಜ್ಞಾನಮಯ, ಆ ಜ್ಞಾನಮಯ ಅಂತಂದ್ರೆ ಬೌದ್ಧಿಕವಾಗಿ ವೇದಗಳ ಜ್ಞಾನವನ್ನ ಪಡ್ಕೊಂಡು ನಾವು ಉನ್ನತ ಸ್ಥಿತಿಗೆ ಹೋಗುವಂಥದ್ದು. ವಿಜ್ಞಾನಮಯ ಅಂತಂದ್ರೆ ವಿಶೇಷವಾದಂತಹ ಜ್ಞಾನದಕ್ಕೆ ಆತ್ಮ ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು ಅಂತ ಹೇಳ್ತೇವೆ. ಇದು ಒಂದೊಂದಾಗಿ ನಾವು ಹೆಜ್ಜೆ ದಾಟಿ ಹೋದಾಗ ನಮ್ಗೆ ಇರುವಂಥದ್ದು ಆ ಆನಂದಮಯ ಜ್ಞಾನ ಅಂತ ಹೇಳಿ, ಆನಂದಮಯ ಕೋಶ. ಅಲ್ಲಿ ಇರುವಂಥದ್ದು ಆ ಆತ್ಮಕ್ಕೆ ಇರುವಂತಹ ಧರ್ಮ ಆನಂದವಾಗಿರುವಂಥದ್ದು, ಸದಾ ಆನಂದವನ್ನ ಅದು ಬಯಸುವಂಥದ್ದು. ಸೊ ಹಾಗಾಗಿ ನಾವು ಆನಂದ ಬಯಸ್ಬೇಕು ಅಂದ್ರೆ ಸರ್ವ್ ದ ಸುಪ್ರೀಂ, ಭಗವಂತನಿಗೆ ನಾವು ಉನ್ನತ ಮಟ್ಟಕ್ಕೆ ನಾವು ಭಗವಂತನ ಸೇವೆಯನ್ನ ಮಾಡುವಂಥದ್ದು. ಹೀಗೆ ನಾವು ಎಲ್ರು ಆ ಆತ್ಮಕ್ಕೆ ಸೇವೆ, ಆ ಆತ್ಮದ ಒಂದು ಧರ್ಮ ಏನು? ಸೇವೆ ಕೊಡುವಂಥದ್ದು. ಯಾರಿಗೆ ಸೇವೆ ಕೊಡುವಂಥದ್ದು? ಭಗವಂತನಿಗೆ ಸೇವೆ ಕೊಡುವಂಥದ್ದು. ಹಾಗೆ ನಾವು ಆ ಆತ್ಮಕ್ಕೆ ಸೇವೆ ಕೊಡ್ಲಿಕ್ಕೆ ನಾನು ಮಾಡ್ಕೊಡ್ತಾ ಇಲ್ಲ. ನಾವು ಕೇವಲ ಭೌತಿಕವಾಗಿ ಆ ಶರೀರದಿಂದ ನಾವು ಕೇವಲ ನಮ್ಮ ಸುತ್ತಮುತ್ತಲಿರುವಂತಹ ಸಮಾಜಕ್ಕೆ ಸೇವೆಯನ್ನ ಕೊಡ್ಲಿಕ್ಕೆ ಮುಂದಾಗಿದ್ದೇವೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ? ನಮ್ಮ ಒಂದು ಆತ್ಮ ತನ್ನ ಧರ್ಮವನ್ನ ಮರೆತಿದೆ. ಇಲ್ಲಿ ಆಧ್ಯಾತ್ಮಿಕ ಸಾಮರಸ್ಯ ಇಲ್ಲ. ಯಾಕೆ ಇಲ್ಲ? ಈಗ ನೋಡಿ, ನೀರಿನಿಂದ ಮೀನನ್ನ ಹೊರತೆಗಿದ್ರೆ ಅದಕ್ಕೆ ನಾವು ಎಷ್ಟೇ ಬೇಕಾದಷ್ಟು ಐಷಾರಾಮಿಯನ್ನ ನಾವು ಕೊಟ್ರು ಕೂಡ ಅದು ಬದುಕಲಾರದು. ಹಾಗೇನೆ ನಮ್ಮ ಶುದ್ಧ ಆಧ್ಯಾತ್ಮಿಕ ಸ್ವರೂಪದ ಏನು ಆತ್ಮ ಇದೆಯೋ, ಎಷ್ಟೇ ಭೌತಿಕ ಸುಖ ಹೊರಗಡೆಯಿಂದ ನಾವು ಬಾಹ್ಯವಾಗಿ ಕೊಟ್ರು ಕೂಡ, ಸಂಪತ್ತುಗಳನ್ನ ಅದಕ್ಕೆ ಕೊಟ್ರು ಕೂಡ ನೈಜಕವಾದ ತೃಪ್ತಿಯನ್ನ ಅದು ಹೊಂದೋದಿಲ್ಲ. ಹಾಗಾಗಿ ನೋಡಿ, ನಾವೇನೇ ನಮ್ಗೆ ಸಿಕ್ಕರೂ ನಾವು ತೃಪ್ತಿಯನ್ನ ಹೊಂದೋದಿಲ್ಲ. ಎಷ್ಟು ದೊಡ್ಡ ಬಂಗ್ಲೋ ಇದ್ರೂ ನಾವು ಅದ್ರಲ್ಲಿ ತೃಪ್ತಿ ಹೊಂದೋದಿಲ್ಲ, ಶಾಂತಿರಾಗಿರೋದಿಲ್ಲ. ಹಾಗಾಗಿ ನೈಜವಾಗಿ ನಮ್ಗೆ ಆನಂದ ಸಿಗ್ಬೇಕು ಅಂತಂದ್ರೆ ಭಗವಂತನ ಜೊತೆಗೆ ಆಧ್ಯಾತ್ಮಿಕ ಸಂಪರ್ಕವನ್ನ ನಾವು ಕಲ್ಪಿಸಿಕೊಳ್ಳುವಂಥದ್ದು ಅನ್ನೋದನ್ನ ನಾವು ನೋಡ್ತೇವೆ. ಈಗ ಈ ಕರ್ಮಗಳಲ್ಲಿ ಈ ಒಂದು ಕರ್ತವ್ಯವನ್ನು ಕೂಡ, ಕರ್ಮವನ್ನ ಹೇಗೆ ಮಾಡ್ಬೇಕು ಅನ್ನೋದ್ರೂ ಕೂಡ ನಾವು ತಿಳ್ಕೋಬೇಕು. ಹಾಗೆ ನಾವು ಆಧ್ಯಾತ್ಮಿಕದಲ್ಲಿ ವೇದಗಳಲ್ಲಿ ಹೇಳಿದ್ದಾರೆ ನಾವು ದಾನ ಮಾಡ್ಬೇಕು ಅಂತ ಹೇಳಿ ನಾವು ದಾನ ಮಾಡೋದು, ಪ್ರಜ್ಞೆಯಲ್ಲಿ ಇಲ್ಲದೆ ದಾನ ಮಾಡಿದ್ರು ಕೂಡ ಅದು ಬಂಧನಕ್ಕೆ ಕಾರಣವಾಗುವಂಥದ್ದು ಅನ್ನೋದನ್ನ ನಾವು ಒಂದು ಎಚ್ಚರಿಕೆಯ ಮೂಲಕ ತಿಳ್ಕೊಳ್ಬಹುದು ನೃಗ ಮಹಾರಾಜನ. ಸೊ ನೃಗ ಮಹಾರಾಜರು ಯಾರು ಅಂದ್ರೆ ಇವ್ರು ದೊಡ್ಡ ಮಹಾರಾಜರು. ಅವರು ಪ್ರತಿದಿನ ಹಸುಗಳನ್ನ ದಾನವಾಗಿ ಕೊಡ್ತಾ ಇದ್ರು. ಆದ್ರೆ ಪ್ರತಿಫಲದ ನಿರೀಕ್ಷೆ ಇತ್ತು ಅವರಿಗೆ.
ನನಗೆ ಪುಣ್ಯ ಸಿಗುತ್ತೆ, ಹಾಗಾಗಿ ನಾನು ದಾನ ಮಾಡ್ತೇನೆ ಅಂತ ಹೇಳಿ. ಹೀಗೆ ಅವ್ರಿಗೆ ಆ ಒಂದು ಅಚಾತುರ್ಯ ಬರುತ್ತೆ. ತಿಳಿಯದೆ ಒಂದು ದಿನ ಏನ್ ಮಾಡ್ತಾರೆ, ದಾನವನ್ನ ಕೊಡ್ತಾರೆ. ಆ ಒಬ್ಬ ಬ್ರಾಹ್ಮಣ ಆ ದಾನವನ್ನ ತಗೊಂಡು, ಅಂದ್ರೆ ಹಸುವಿನ ದಾನವನ್ನ ಕೊಡ್ತಾನೆ. ಆ ಬ್ರಾಹ್ಮಣ ತಾನು ಆ ಒಂದು ಹಸುವನ್ನ ತಗೊಂಡು ತನ್ನ ಮನೆಗೆ ಹೋಗ್ತಾನೆ. ಹೋಗಿ ಮರುದಿನ ನೋಡ್ತಾನೆ, ಆ ಹಸು ಅಲ್ಲಿ ಇರೋದಿಲ್ಲ. ಎಲ್ಲಿ ಹೋಯ್ತು ಅಂತ ನೋಡಿದಾಗ ಆ ರಾಜನ ಹತ್ರ ಮರಳಿ ಹೋಗಿರುತ್ತೆ. ಆಮೇಲೆ ಆ ರಾಜನ ಆಸ್ಥಾನಕ್ಕೆ ಹೋದಾಗ, ಅಲ್ಲಿ ಅರಮನೆಗೆ ಹೋದಾಗ ಆ ಹಸು ಇರೋದು ಅವನಿಗೆ ಕಾಣಿಸುತ್ತೆ. ಅಷ್ಟ್ರಲ್ಲಿ ಏನಾಗ್ಬಿಡುತ್ತೆ, ಇನ್ನೊಬ್ಬ ಬ್ರಾಹ್ಮಣ ಬಂದಾಗ ಮತ್ತೆ ಆ ದಾನ ಮಾಡಿರುವಂತಹ ಹಸುವನ್ನೇ ಮತ್ತೆ ಇನ್ನೊಬ್ಬ ಬ್ರಾಹ್ಮಣನಿಗೆ ಕೊಟ್ಬಿಡ್ತಾನೆ. ಅಚಾತುರ್ಯದಿಂದ, ಗೊತ್ತಿರೋದಿಲ್ಲ ಅವನ್ಗೆ ಕೊಟ್ಟಿರೋದು. ಅವಾಗ ಆ ಮೊದ್ಲೇ ಬ್ರಾಹ್ಮಣ ಕೇಳ್ತಾನೆ, ಇದು ನನಗೆ ಕೊಟ್ಟಿರುವಂತಹ ದಾನ, ಹಾಗಾಗಿ ನನ್ಗೆ ಮರಳಿ ಕೊಡಿ ರಾಜರೇ ಅಂತ ಕೇಳ್ತಾನೆ. ಅವಾಗ, ಹೌದಾ, ನನ್ಗೆ ಗೊತ್ತಿಲ್ಲದೆ ಇದಾಗೋಯ್ತು. ಹೌದು, ಈ ದಾನವನ್ನ ನಾನು ಇನ್ನೊಬ್ಬ ಬ್ರಾಹ್ಮಣಿಗೆ ಕೊಟ್ಟಿದ್ದೇನೆ, ಅವನ ಕಡೆಯಿಂದ ಇಸ್ಕೊಂಡ್ ಬಿಟ್ಟು ಕೊಡ್ತೇನೆ ಅಂತ ಹೇಳಿದಾಗ, ಇನ್ನೊಬ್ಬ ಎರಡನೇ ಬ್ರಾಹ್ಮಣಿಗೆ ಕೇಳ್ತಾನೆ, ಇದು ಆಲ್ರೆಡಿ ಕೊಟ್ಟಾಗಿದೆ ದಾನ, ಸೊ ಹಾಗಾಗಿ ನಿನ್ಗೆ ಬೇರೆ ಹಸುವನ್ನ ಕೊಡ್ತೇನೆ, ಇದನ್ನ ಮರಳಿ ಕೊಡು ಅಂತ ಹೇಳಿದಾಗ ಆ ಎರಡನೇ ಬ್ರಾಹ್ಮಣ ನಿರಾಕರಿಸ್ತಾನೆ, ನಾನು ಕೊಡೋದಿಲ್ಲ. ಯಾಕೆಂದ್ರೆ ಆ ಬ್ರಾಹ್ಮಣರಿಗೆ ಒಂದು ವಿಧಿ ಇರುತ್ತೆ. ಅಂದ್ರೆ ಯಾವಾಗ ನಾನು ದಾನವನ್ನ ಹಸುವನ್ನಾಗಿ ಪಡ್ಕೊಳ್ತೀನೋ ಅದ್ರ ಮೇಲೆ ಎಷ್ಟು ಕೂದಲುಗಳಿದೆಯೋ ಅಷ್ಟು ನೆಳೆಯಷ್ಟು ನಾನು ಜಪವನ್ನ ಮಾಡ್ಬೇಕು, ಹರಿನಾಮ ಸಂಕೀರ್ತನೆಯನ್ನ ಮಾಡ್ಬೇಕು ಅಂತ ಹೇಳಿ. ಸೊ ಅಷ್ಟು ಅವ್ರಿಗೆ ಎಲ್ಲಿ ಆಗ್ಲಿಲ್ಲ. ಮತ್ತೆ ಆ ದಾನವನ್ನ ಕೊಟ್ಟು ಮತ್ತೆ ಇನ್ನೊಂದು ದಾನ ತಗೊಂಡ್ರು ಕೂಡ ಆ 2 ಹಸುಗಳಷ್ಟು ಅವನು ಸಂಕೀರ್ತನೆಯನ್ನ ಮಾಡ್ಬೇಕು, ನಾಮಜಪವನ್ನ ಮಾಡ್ಬೇಕು. ಹಾಗಾಗಿ ಅವನ ಕೈಯಿಂದ ಆಗೋದೇ ಇಲ್ಲ, ಯಾಕಂದ್ರೆ ಅವ್ರ ಲೈಫ್ ಸ್ಪ್ಯಾನ್ ಅಷ್ಟು ಇರೋದಿಲ್ಲ. ಅದಕ್ಕೋಸ್ಕರ ಅವನೇನ್ ಹೇಳ್ತಾನೆ, ನನಗೆ ಕೊಟ್ಟಂತ ದಾನನ ಮರಿಯಳಿ ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕಾಗಿ ಅಸಮಾಧಾನಗೊಳ್ತಾನೆ ಯಾರು, ಮೊದಲೇ ಬ್ರಾಹ್ಮಣ. ಹಾಗೆ ಈ ಒಂದು ದಾನದ ಪ್ರಕ್ರಿಯೆನ ನೋಡಿದಾಗ, ತಿಳಿಯದೆ ಅವನು ದಾನವನ್ನ ಮಾಡಿದ್ರು ಕೂಡ ಅವನು ಕರ್ಮಬಂಧನಕ್ಕೊಳಗಾಗ್ತಾನೆ. ಮುಂದಿನ ಜನ್ಮದಲ್ಲಿ ಅವನು ಹಲ್ಲಿಯಾಗಿ ಹುಟ್ಟಬೇಕಾಗತ್ತೆ. ಆಮೇಲೆ ಭಗವಂತ ಅವನು ಮಾಡಿದಂತಹ ದಾನಕ್ಕೂ ಕೂಡ ಒಂದು ಪ್ರತಿಫಲವನ್ನ ಕೊಡ್ತಾನೆ, ಇಲ್ಲ ಅಂತ ಇಲ್ಲ. ಕೃಷ್ಣ ಒಂದು ದ್ವಾಪರ ಯುಗದಲ್ಲಿ ಕೃಷ್ಣ ತನ್ನ ಲೀಲೆಗಳನ್ನ ಮಾಡ್ತಾ ಮಾಡ್ತಾ ಆ ಬಾವಿಯಲ್ಲಿ ಬಂದಾಗ ಅಲ್ಲಿ ಒಂದು ಭಗವಂತನ ಪಾದಸ್ಪರ್ಶದಿಂದ ಅದು ಮತ್ತೆ ಮರು ಜನ್ಮವನ್ನ ಪಡ್ಕೊಳ್ಳುತ್ತೆ, ಹಲ್ಲಿ ಜನ್ಮದಿಂದ ಅದು ಮುಕ್ತಿಯನ್ನ ಪಡೆಯುತ್ತೆ. ಸೊ ಹೀಗೆ ಏನೇ ನಾವು ಅರ್ಪಣೆ ಮಾಡಿದ್ರು ಕೂಡ ಭಗವಂತನಿಗೆ ಅರ್ಪಿಸದೆ ಮಾಡಿದ್ರೆ ಏನಾಗುತ್ತೆ, ಒಳ್ಳೆ ಕಾರ್ಯಗಳು ಕೂಡ ಕರ್ಮಬಂಧನಕ್ಕೊಳಗಾಗುತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಹೀಗೆ ಶಾಸ್ತ್ರಗಳು ನಿರ್ಬಂಧನೆಗಳಲ್ಲ, ನಮಗೆ ಶಾಸ್ತ್ರಗಳು ಹೇಳಿದ್ದಾರೆ ಅಂತ ಹೇಳಿ ನಾವು ದಾನ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಒಂದ್ ರೀತಿಯಿಂದ ಹೌದು, ನಾವು ಮಾಡ್ಬೇಕು, ಆದ್ರೆ ತಿಳಿದು ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಹೇಗೆ ಶಾಲಾ ಕಾಲೇಜುಗಳಲ್ಲಿ ನಿಯಮಗಳಿರುತ್ತೋ, ನಿರ್ಬಂಧನೆಗಳಿರುತ್ತೋ, ಅವೆಲ್ಲವೂ ಕೂಡ ಶಾಲೆಯ ಒಳಿತಿಗಾಗಿ, ವಿದ್ಯಾರ್ಥಿ ಒಳಿತಿಗಾಗಿರುತ್ತೆ. ಹಾಗೆ ಧರ್ಮಗಳಲ್ಲಿ ಹೇಳಿರುವಂತಹ ನಿಯಮ ನಿಬಂಧನೆಗಳು ನಮ್ಮ ಒಳಿತಿಗಾಗಿದೆ. ಯಾವಾಗ ನಾವು ಹೇಳ್ಬೇಕು, ಎದ್ದು ಏನ್ ಮಾಡ್ಬೇಕು, ಪೂಜೆ ಹೇಗೆ ಮಾಡ್ಬೇಕು, ಸಾಯಂಕಾಲ ನಾವ್ ಏನ್ ಮಾಡ್ಬೇಕು, ಸಂಧ್ಯಾ ವಂದನೆ ಹೇಗ್ ಮಾಡ್ಬೇಕು, ನೈವೇದ್ಯವನ್ನ ಹೇಗ್ ಮಾಡ್ಬೇಕು, ಮತ್ತೆ ಈ ಕರ್ಮಕಾಂಡಗಳಲ್ಲಿ ಹೇಳಿರುವಂತಹ ಕೆಲವೊಂದು ಶಾಸ್ತ್ರ ವಿಧಿಗಳು, ಸಂಸ್ಕಾರಗಳು ಅಂತ ಹೇಳ್ತೇವೆ, ಯಾಕೆ ಅವುಗಳನ್ನ ಮಾಡ್ಬೇಕು. ಸೊ ಇವೆಲ್ಲ ವಿಧಿವಿಧಾನಗಳು ನಮ್ಮನ್ನ ಶುದ್ಧೀಕರಿಸ್ಲಿಕ್ಕೆ ಇರುವಂತದ್ದು ಅನ್ನೋದು ನಾವು ತಿಳ್ಕೊಳ್ತೇವೆ. ಇವು ಕೇವಲ ಬಂಧನಕ್ಕಾಗಿ ಅಲ್ಲ. ಆ ನೀತಿ ನಿಯಮಗಳನ್ನ ಏನ್ ಮಾಡುತ್ತೆ, ನಮ್ಮನ್ನ ಕರ್ಮ ಬಂಧನದಿಂದ ಮುಕ್ತಯನ್ನಾಗಿ ಮಾಡುತ್ತೆ. ಈ ವೈರಾಗ್ಯ ತ್ಯಜಿಸುವಿಕೆಯ ಸರಿಯಾದ ತಿಳುವಳಿಕೆ ಏನು, ಹೇಗೆ ನಾವು ತಿಳ್ಕೊಬೇಕು ಇದನ್ನ? ಯಾವ ವೈರಾಗ್ಯ ಇರ್ಬೇಕು? ಈಗಾಗ್ಲೇ ನಾವು ಹೇಳಿದ್ವಿ, ದಾನ ಸರಿಯಾಗಿ ಇರ್ಬೇಕು ಅಂತ, ತ್ಯಾಗ ಸರಿಯಾಗಿ ಇರ್ಬೇಕು ಅಂತ. ಹಾಗಾದ್ರೆ ತ್ಯಾಗವನ್ನ ತಿಳ್ಕೊಳ್ಳೋದು ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮೋಕ್ಷಭಿ ಪರಿತ್ಯಾಗೋ ವೈರಾಗ್ಯಂ ಪಲ್ಗು ಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಕಾತರನಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರು ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತೆ. ನೋಡಿ, ಈಗ ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನ ಐಹಿಕವೆಂದು ಭಾವಿಸಿ ಅವನ್ ಏನ್ ಮಾಡ್ತಾನೆ, ತ್ಯಾಗ ಮಾಡ್ತಾನೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಈ ವೈರಾಗ್ಯಗಳಲ್ಲಿ ವಿವಿಧ ಹಂತಗಳಿದೆ. ಈ ಒಂದು ಮರ್ಕಟ ವೈರಾಗ್ಯ ಅಂತ ಹೇಳ್ತಾರೆ, ಸ್ಮಶಾನ ವೈರಾಗ್ಯ, ಯುಕ್ತ ವೈರಾಗ್ಯ. ಈ ಮರ್ಕಟ ವೈರಾಗ್ಯ ಅಂದ್ರೆ ಕೋತಿ ತ್ಯಾಗ ಅಂತ ಕರೀತಾರೆ. ಕೋತಿ ಏನ್ ಮಾಡುತ್ತೆ, ಅದು ಸ್ವಲ್ಪ ದಿನವರೆಗೆ ತ್ಯಾಗ ಮಾಡುತ್ತೆ, ನನ್ಗೀಗ ಬೇಡ ಅಂತ ಹೇಳಿ, ಸ್ವಲ್ಪ ದಿನಗಳವರೆಗೆ ಮಾತ್ರ ಇರುವಂತದ್ದು ಅಲ್ಲ, ಅದು ಸ್ಥಿರವಾಗಿರೋದಿಲ್ಲ. ಈಗ ಸ್ಮಶಾನ ವೈರಾಗ್ಯ ಅಂತಂದ್ರೇನು, ಅದು ಕೇವಲ ತಾತ್ಕಾಲಿಕವಾಗಿರುವಂತದ್ದು. ಅಥವಾ ಯಾರಾದ್ರೂ ತೀರಿ ಹೋದಾಗ ಬರುವಂತ ಒಂದು ಕ್ಷಣಿಕ ವೈರಾಗ್ಯ, ಮತ್ತೆ ಅದು ಕೂಡ ಬೇಗ ಮಾಯವಾಗಿ ಹೋಗುತ್ತೆ. ಈಗ ಯುಕ್ತ ವೈರಾಗ್ಯ ಅಂದ್ರೆ ಏನು, ನಿಜವಾದ ವೈರಾಗ್ಯ. ತನಗೆ ಏನು ದೊರಕಿದ್ದೆಲ್ಲವನ್ನ ಭಗವಂತನ ಸೇವೆಗೆ ಅರ್ಪಿಸುವಂತದ್ದು, ಅರ್ಪಿಸಿ ಜೀವನವನ್ನ ನಡೆಸುವಂಥದ್ದು. ಸೊ ಇದು ಶಾಶ್ವತವಾದಂತಹ ಆನಂದ ಅನ್ನ ಕೊಡುತ್ತೆ. ಈಗ ಅದರಲ್ಲಿ ಕೂಡ ಇನ್ನೊಂದು ವೈರಾಗ್ಯ ಇದೆ, ಫಲ್ಗು ವೈರಾಗ್ಯ ಅಂತ. ಸೊ ಇದು ಅಪೂರ್ಣವಾದಂತಹ ತ್ಯಾಗ. ಅಂದ್ರೆ ವಸ್ತುಗಳನ್ನ ಕೇವಲ ಭೌತಿಕ ಎಂದು ನಾವು ಭ್ರಮಿಸ್ತೇವೆ, ಅವುಗಳನ್ನ ಭಗವಂತನ ಸೇವೆಗೆ ನಾವು ಅದನ್ನ
ಬಳಸೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ಈ ಒಂದು ತಂತ್ರಜ್ಞಾನ, ಯುಕ್ತ ವೈರಾಗ್ಯ ಅನ್ನುವಂಥ ಈಗ ಎಲ್ಲ ತಂತ್ರಜ್ಞಾನ ಇದೆ. ಈಗ ನಾನೆಲ್ಲ ಬಿಟ್ಬಿಟ್ಟಿದ್ದೇನೆ, ಈಗ ಒಬ್ಬ ಸನ್ಯಾಸಿಯಾಗಿ ನನ್ನ ಮೊಬೈಲ್ ಎಲ್ಲ ತ್ಯಜಿಸಿ ನಾನು ಕಾಡಿಗೆ ಹೋಗಿ ತಪಸ್ ಮಾಡ್ತೇನೆ ಅಂತಂದ್ರೆ ಅದು ಪಲ್ಗು ವೈರಾಗ್ಯ ಅಂತ ಕರೀತೇವೆ. ಯಾಕಂದ್ರೆ ನಮ್ದು ಚಿಂತನೆ ಆಲೋಚನೆ ಮತ್ತೆ ಮನೆ ಕಡೆಗೆ ಇರುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ತಂತ್ರಜ್ಞಾನ ಬಳಸ್ಕೊಳ್ತಾ ಇದ್ದಾನೆ, ಎದಕ್ಕಾಗಿ? ಭಗವಂತನ ಸೇವೆಗಾಗಿ. ನೋಡಿ, ಇಸ್ಕಾನ್ ಮಂಗಳೂರು ಎಲ್ಲ ಈ ಚಾನೆಲ್ಸ್ ಗಳನ್ನ ಕೊಟ್ಟಿದೆ, ಯೂಟ್ಯೂಬ್ ಲಿಂಕ್ಸ್ ಗಳನ್ನ ಕೊಟ್ಟಿದೆ. ಯಾತಕ್ಕಾಗಿ? ತಂತ್ರಜ್ಞಾನವನ್ನ ಬಳಸ್ಕೊಳ್ತಾ ಇದೆ. ಯಾತಕ್ಕಾಗಿ? ಈ ಒಂದು ಭಗವಂತನ ಒಂದು ದಿವ್ಯ ಜ್ಞಾನವನ್ನ ಶಿಲಪ್ರಪಾದರು ಕೊಟ್ಟಂತಹ ಈ ಬೋಧನೆಯನ್ನ ಯಥಾರೂಪವಾಗಿ ಎಲ್ಲರಿಗೂ ಕೃಷ್ಣ ಪ್ರಜ್ಞೆಯನ್ನ ಸಾರ್ಲಿಕ್ಕೆ ಅಲ್ಲ. ಸೊ ಇದೊಂದು ಭಗವಂತನ ಸೇವೆಯಲ್ಲಿ ನಾವು ತೊಡಸ್ಕೊಳ್ತಾ ಇದ್ದೇವೆ, ನಾವು ಯಾವುದೇ ಭೌತಿಕ ಕಾರ್ಯ ಇಲ್ಲಿ ಮಾಡ್ತಾ ಇಲ್ಲ. ಹಾಗೆ ನಾವು ಏನೇ ಆಧುನಿಕತೆ ಇದೆಯೋ ಅದನ್ನ ನಾವು ಯುಕ್ತವಾಗಿ ಬಳಸ್ಕೊಳ್ತಾ ಇದ್ದೇವೆ. ಯುಕ್ತ ಅಂದ್ರೆ ಜ್ಞಾನ, ಯುಕ್ತ ಅಂದ್ರೆ ಬುದ್ಧಿಯಿಂದ ನಾವು ಬಳಸ್ಕೊಳ್ತಾ ಇದ್ದೇವೆ. ನೀವು ಎಲ್ಲ ಇಲ್ಲಿ ಕೂತಿದ್ದೀರಾ, ನಿಮ್ಮ ಮೊಬೈಲ್ ಅನ್ನ ಬಳಸ್ಕೊಳ್ತಾ ಇದ್ದೀರಾ. ಯಾರೆಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿ ನೆರೆದು ನಿಮ್ಮ ಒಂದು ಮೊಬೈಲ್ ಅನ್ನ ಭಗವದ್ಗೀತೆಯ ಜ್ಞಾನವನ್ನ ಕೇಳಲಿಕ್ಕೆ ನೀವು ಬಳಸ್ಕೊಳ್ತಾ ಇದ್ದೀರೋ, ನೀವು ಯುಕ್ತ ವೈರಾಗ್ಯವನ್ನ ಮಾಡಿರುವಂತದ್ದು. ನೀವ್ ಉಳಿದವರು ಈ ಒಂದು ಭಗವದ್ಗೀತೆಯ ಕ್ಲಾಸ್ಗೆ ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ಅವ್ರು ಬರ್ತಾ ಇಲ್ಲ, ಅವ್ರಿಗೆ ಗೊತ್ತೂನು ಇಲ್ಲ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ. ಉಳಿದವರೆಲ್ಲರೂ ಕೂಡ ಮೊಬೈಲ್ ನೋಡ್ತಾ ಇರ್ಬೋದು, ಟಿವಿ ನೋಡ್ತಾ ಇರ್ಬೋದು, ಯೂಟ್ಯೂಬ್ ನಲ್ಲಿ ರೀಲ್ಸ್ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಪಲ್ಗು ವೈರಾಗ್ಯ ಅಂತ ಹೇಳ್ತೇವೆ. ಯುಕ್ತ ವೈರಾಗಿಗಳು ನಾವು ಆಗಿರ್ಬೇಕು. ಅಧಿಕಾರ ನಮ್ಮ ಯದ್ಯದಾಚರತಿ ಶ್ರೇಷ್ಠ, ನಾಯಕರಾಗಿ ಕೂಡ ಆ ನಾಯಕತೆಯನ್ನ ಇತರರ ಒಂದು ಅವರ ಒಂದು ನಾಯಕರನ್ನಾಗಿ ಮಾಡ್ಲಿಕ್ಕೆ ಅವರು ಅದನ್ನ ಬಳಸ್ಕೊಳ್ತಾ ಇರುವಂತದ್ದು. ಸೊ ಅದು ಒಂದು ಉತ್ತಮ ಉದಾಹರಣೆನ ಸೃಷ್ಟಿ ಮಾಡುತ್ತೆ. ನಮ್ಮ ಸಂಪತ್ತನ್ನು ಕೂಡ ಭಗವತ್ ಸೇವೆಗೆ ಬಳಸ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಯುಕ್ತ ವೈರಾಗ್ಯ ಆಗತ್ತೆ. ಹಾಗಾಗಿ ಭಗವಂತ ಇಲ್ಲಿ ಹೇಳ್ತಾರೆ, ನಾವು ಸ್ಮಾರ್ಟ್ ಆಗಿ ತ್ಯಾಗವನ್ನ ಮಾಡ್ಬೇಕು ಅಂತ ಹೇಳಿ. ಹೊಸದಾಗಿ ನಾವು ನೋಡೋದಾದ್ರೆ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರಲ್ಲ, ಹಾಗೆ ಸ್ಮಾರ್ಟ್ ಆಗಿ ಒಂದೊಂದು ತ್ಯಾಗವನ್ನ ಮಾಡ್ಬೇಕು. ಸೊ ವೈರಾಗ್ಯವೆಂದ್ರೆ ವಸ್ತುಗಳನ್ನ ದ್ವೇಷಿಸೋದಲ್ಲ, ನೈಜವಾಗಿ ಅದರ ಉದ್ದೇಶವನ್ನ ಅರಿದು ಆ ಭೌತಿಕ ತಂತ್ರಜ್ಞಾನಗಳನ್ನ ಭಗವದ್ಗೀತೆಯ ಜ್ಞಾನಕ್ಕಾಗಿ ಅದನ್ನ ಪ್ರಚಾರ ಮಾಡ್ಲಿಕ್ಕೆ ನಾವು ಅದನ್ನ ಬಳಸುವಂತದ್ದು, ಭಗವಂತನಿಗಾಗಿ ಬಳಸುವಂತದ್ದು ಅಂತ. ಈಗ ಕರ್ಮಯೋಗನ ಅಥವಾ ಕರ್ಮ ಸನ್ಯಾಸನ ಭಗವಂತ ಮತ್ತೆ ಅದರ ಕುರಿತಾಗಿ ಹೇಳ್ತಾರೆ. ಜ್ಞೇಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮ ಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆ ಆಗಲಿ ಇಲ್ಲದವನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ನೋಡಿ, ಯಾವಾಗ ನಾವು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು, ಯಾವಾಗ ಕರ್ಮ ಫಲದಲ್ಲಿ ನಾವೇನಾದ್ರೂ ತಿರಸ್ಕಾರ ಅಪೇಕ್ಷೆ ಆಗಲಿ ಇಲ್ಲದವನು, ಕರ್ಮ ಫಲದಲ್ಲಿ ತಿರಸ್ಕಾರವಾಗ್ಲಿ ಅಪೇಕ್ಷೆ ಆಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹು ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಈಗ ಉದಾಹರಣೆಗೆ ಭೌತಿಕವಾಗಿ ಎಷ್ಟೆಲ್ಲ ಲಿಪ್ತರಾಗಿದ್ದಾರೆ ಅಂತಂದ್ರೆ, ಒಂದು ನಾಣ್ಯ ಅವ್ರಿಗೆ ಸಿಕ್ತು ಅಂತಂದ್ರೆ ಇನ್ನೊಂದು ನಾಣ್ಯ ಅಲ್ಲೇ ಎಲ್ಲಾದ್ರೂ ಸುತ್ತ ಇರ್ಬೋದೇನೋ ಅಂತ ಹೇಳಿ ಚೆಕ್ ಮಾಡ್ತಾರೆ. ನೋಡಿ, ಈಗ ಏನಾದ್ರೂ ನಿಧಿಗಳು ಸಿಕ್ಕರೆ ಅಲ್ಲೇ ಸುತ್ತಮುತ್ತಲು ನಿಧಿಗಳು ಇರ್ಬೋದು ಅಂತ ಹೇಳಿ ಮತ್ತೆ ಮನುಷ್ಯ ಒಂದು ಅಗೆದು ಭೂಮಿಯನ್ನ ನೋಡ್ತಾನೆ. ಆಮೇಲೆ ನೋಡಿದಾಗ ಅಲ್ಲಿ ಇಲ್ಲದೆ ಇರೋದನ್ನ ನೋಡಿ ಅವನ ಹುಡುಕಾಟ ಅಂತ್ಯ ಆಗತ್ತೆ. ಸೊ ಭಗವಂತ ನಮ್ಗೆ ಏನ್ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಮರ್ತ್ ಬಿಡ್ತೇವೆ. ಅದನ್ನ ಬಿಟ್ಬಿಟ್ಟು ಇಲ್ಲದನ್ನ ನಾವು ಹುಡ್ಕಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಸಾಯುವುದೇ ಏನಾಗತ್ತೆ, ಈ ಮಾನವನ ಅತಿ ದೊಡ್ಡ ಒಂದು ಇದು. ಯಾಕಂದ್ರೆ ಜನ್ಮ ಮೃತ್ಯು ಜರಾ ವ್ಯಾಧಿಯಲ್ಲಿ ನಾವು ಇದ್ದೇವೆ. ಸೊ ಇದೆಲ್ಲ ಗೊತ್ತಿದ್ರು ಕೂಡ ಮತ್ತೆ ಹುಡುಕಾಟದಲ್ಲಿ ತೊಡಗಿದ್ದಾನೆ, ಮತ್ತೆ ಈ ವಸ್ತುಗಳ ಒಂದು ಸುಖದ ಮೇಲೆ ಅವನು ಅವಲಂಬಿತನಾಗಿದ್ದಾನೆ. ಸೊ ಈ ಒಂದು ಅವಲಂಬನ ಅವನು ತ್ಯಜಿಸ್ಬೇಕು. ಸೊ ಹೀಗೆ ನಮ್ಗೆ ಈ ಒಂದು ಸುಖ ಅನ್ನುವಂಥದ್ದು ಅತೃಪ್ತಿ ಇರುತ್ತೆ, ಈ ಭೌತಿಕವಾಗಿರುವಂಥದ್ದು. ಯಾಕಂದ್ರೆ ನಾವು ಭ್ರಮೆಯಲ್ಲಿ ಇರ್ತೇವೆ. ಯಾಕೆಂದ್ರೆ ವಾಸ್ತವಿಕವಾಗಿ ನಾವು ನಮ್ಮ ನಿರೀಕ್ಷೆಗಳು ಎಲ್ಲವೂ ಏನಿದೆಯೋ ಅವು ವಾಸ್ತವಿಕ ಅಲ್ಲ, ನಿಜ ಅಲ್ಲ ಅವು ಅಲ್ಲ. ಯಾಕಂದ್ರೆ ಈಗಿರುವಂತಹ ಒಂದು ನಿರೀಕ್ಷೆ ನಾಳೆ ಇರೋದಿಲ್ಲ, ನಾಳೆ ಇದ್ದದ್ದು ನಾಡಿದ್ದಿರೋದಿಲ್ಲ. ಅದು ಒಂದು ನಮಗೆ ನಿರಾಸೆ ಮತ್ತೆ ದುಃಖಕ್ಕೆ ಕಾರಣ ಆಗುತ್ತೆ. ಅದರಿಂದ ನಾವೇನ್ ಮಾಡ್ತೇವೆ, ದೂಷಿಸ್ತಾ ಇರ್ತೇವೆ. ಮಕ್ಕಳು ಬೇಕು ಅಂತ ಪ್ರೀತಿಯಿಂದ ಹಡಿತೇವೆ, ನಾಳೆಗೆ ಅವನೇನಾದ್ರು ತಪ್ಪು ಮಾಡಿದ್ರೆ ನಿನ್ನಂತ ಮಗನನ್ನ ಯಾಕೆ ಹಡಿದ್ನೋ ಗೊತ್ತಿಲ್ಲ, ನಿನ್ನ ಮಗಳನ್ನ ಯಾಕೆ ಎತ್ನೋ ಗೊತ್ತಿಲ್ಲ, ನಾನು ನೀ ಹುಟ್ಟದೇ ಇದ್ರೇನೆ ಚೆನ್ನಾಗಿರ್ತಿತ್ತು ಅನ್ನುವಂತ ದೂಷಣೆಯನ್ನ ನಾವು ಮಾಡ್ತೇವೆ. ಇದು ಕೇವಲ ಒಂದು ಉದಾಹರಣೆ. ಹಾಗೆ ಎಷ್ಟೊಂದುಗಳನ್ನ ನಾವು ನೋಡ್ತೇವೆ. ಭೌತಿಕ ಪರಿಹಾರಗಳ ಹುಡುಕಾಟ, ಭೌತಿಕದಲ್ಲೇ ಹುಡುಕಾಟ ಮಾಡ್ತೇವೆ, ಆದ್ರೆ ಹುಡುಕಾಟ ಸಿಗುತ್ತಾ? ಇಲ್ಲ, ಕೊನೆಯವರೆಗೂ ಅದಕ್ಕೆ ನಾವು ಪರಿಹಾರ ಸಿಗಲ್ಲ. ಹಾಗಾಗಿ ಇದು ಅವಾಸ್ತವಿಕವಾದದ್ದು ಅಂತ ನಾವು ಹೇಳ್ತೇವೆ. ಹೀಗೆ ಭಗವದ್ಗೀತೆಗೆ ಜ್ಞಾನವಿಲ್ಲದೆ ಈ ಏನೇನ್ ಕೋರಿಕೆಗಳನ್ನ ನಾವು ಮಾಡ್ತೀವೋ ನಮ್ಮನ್ನ ಭೌತಿಕ ಬಂಧನದಲ್ಲಿ ನಾವು ಸಿಲುಕಾಕೊಳ್ತೇವೆ. ನಮಗೆ ಬೇಕಾಗಿರುವಂತದ್ದು ಈ ಹೊಸ ಹೊಸ ಸಂಬಂಧಗಳಲ್ಲ, ಬದಲಿಗೆ ನಮ್ಗೆ ಬೇಕಾಗಿರುವಂತದ್ದು ಒಂದು ದೃಷ್ಟಿಕೋನದಲ್ಲಿ ಬದಲಾವಣೆ, ಪ್ರಜ್ಞೆಯಲ್ಲಿ ಬದಲಾವಣೆ, ಇದ್ದ ಸ್ಥಾನದಲ್ಲಿ ಇದ್ದು ನಾವು ದೃಷ್ಟಿಕೋನವನ್ನ ಬದಲಾಯಿಸುವುದು ಅನ್ನೋದನ್ನ ನಾವು ನೋಡ್ತೇವೆ.
ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ವಿಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನ ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು, ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಿಗೆ ಸಿಲುಕಿ ಹಾಕಿಕೊಳ್ಳೋದಿಲ್ಲ. ನೋಡಿ, ಇಲ್ಲಿ ಹೇಳ್ತಾ ಇರೋ ಒಂದು ಕರ್ಮ ಮಾಡಿದ್ರು ಕರ್ಮಕ್ಕೆ ಬಂಧನಕ್ಕೆ ಸಿಲುಕಿ ಹಾಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇದರ ಅರ್ಥ ಏನು? ಇದಕ್ಕೆ ನಾವು ಒಂದು ಉದಾಹರಣೆಯನ್ನ ಕೊಡ್ಬೋದು. ಈಗ ಇವರು ಹರಿದಾಸ್ ಠಾಕೂರರು ನಿಮ್ ಚಿತ್ರದಲ್ಲಿ ಕಾಣ್ತಾ ಇರುವಂತದ್ದು. ಅವಳ ಎದುರಿಗೆ ನಿಂತಳು ಒಬ್ಳು ವ್ಯಭಿಚಾರಿಣಿ. ಇದಕ್ಕೊಂದು ಕಥೆ ಇದೆ. ನಾಮಾಚಾರಿ ಹರಿದಾಸ್ ಠಾಕೂರರು ಆಕ್ಚುಲಿ ಮುಸಲ್ಮಾನ ಸಂಪ್ರದಾಯಕ್ಕೆ ಸೇರಿರುವಂತವರು. ಅವರು ಹರಿನಾಮಕ್ಕೆ ಆಕರ್ಷಿತರಾಗಿ ಹರಿನಾಮ ಜಪವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. 3 ಲಕ್ಷಕ್ಕಿಂತಲೂ ಹೆಚ್ಚು ಅವರು ಜಪವನ್ನ ಮಾಡ್ತಾ ಇದ್ರಂತೆ ಒಂದ್ ದಿನಕ್ಕೆ. ಆ 3 ಲಕ್ಷ ಜಪವನ್ನ ಮಾಡ್ಬೇಕು ಅಂತಂದ್ರೆ 18-20 ತಾಸುಗಳು ಬೇಕಾಗ್ತಿತ್ತು. ಕೇವಲ ಅವ್ರ ಹತ್ರ ಉಳಿತಿತ್ತು 4 ತಾಸು. ಸೊ ಹಾಗಾಗಿ ಅವರಿಗೆ ನಾಮಾಚಾರಿ ಅಂತ ಹೇಳಿ ಬಿರುದನ್ನು ಕೂಡ ಕೊಡ್ಲಾಗಿತ್ತಂತೆ. ಸೊ ಇವರು ಮುಸಲ್ಮಾನರಾಗಿ ಇವ್ರಿಗೆ ನಾಮಾಚಾರಿ ಅಂತ ಬಿರುದನ್ನು ಕೊಟ್ಟಿದ್ದಾರೆ ಅಂತ ಕೆಲವರಿಗೆ ಸಹಿಸ್ಲಿಕ್ಕೆ ಆಗಲ್ಲ. ಅವ್ರು ಏನ್ ಮಾಡಿದ್ರು, ಇವರನ್ನ ಪರೀಕ್ಷಿಸ್ಬೇಕು ಅಂತ ಒಬ್ಬ ವ್ಯಭಿಚಾರಿಣಿಗೆ ಹೋಗಿ ಅವರ ಒಂದು ಮನವನ್ನ ಪರಿವರ್ತನೆ ಮಾಡ್ಲಿಕ್ಕೆ ಅವರು ಪ್ರೇರೇಪಿಸ್ತಾರೆ ಅವಳಿಗೆ. ಸೊ ಅವಳು ಹರಿದಾಸ್ ಠಾಕೂರ್ ಹತ್ರ ಜಪ ಮಾಡ್ತಾ ಕೂತಾಗ ಅವಳು ಅಲ್ಲಿ ಹೋಗಿ ಹೇಳ್ತಾಳೆ, ಹರಿದಾಸ್ ಠಾಕೂರರಿ, ನಾನು ನಿಮ್ಮ ಒಂದು ಸಂಘವನ್ನ ಬಯಸ್ತೇನೆ ಅಂತ ಹೇಳಿ. ಅವಾಗ ಅವರು ಎಷ್ಟು ಇದರಿಂದ ಹೇಳ್ತಾರೆ ನೋಡಿ. ಅವ್ರು ತಿಳಿಸೋದಿಲ್ಲ ಏನು, ನೀನು ನನ್ನಂತ ಒಂದು ವ್ಯಕ್ತಿಗೆ ಸಂಘವನ್ನ ಬಯಸ್ತೀಯಾ ಅಂತ ಹೇಳಿ ತ್ಯಾಗ ಮಾಡಿಬಿಟ್ಟು ಹೋಗಲ್ಲ, ಅಲ್ಲಿ ಕೂತ್ಕೊಳ್ತಾರೆ. ಏನ್ ಹೇಳ್ತಾರೆ ಅವರು? ಹೌದಾ, ನಾನು ಕೃಷ್ಣನ ದಾಸ, ಹರಿನಾಮದ ದಾಸ, ನನ್ಗೆ ಒಂದು ನಿಯಮಗಳಿದೆ, ನನ್ನೊಂದು ತತ್ವ, ನಾನು ಇಷ್ಟು ಜಪವನ್ನ ಇವತ್ತು ಮಾಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ನನ್ನ ಜಪ ಮುಗಿಯೋವರೆಗೂ ನೀನು ಕಾಯಿ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಸೊ ಅವಳು ಕಾಯ್ತಾಳೆ. 1 ದಿನ ಕಾಯ್ತಾಳೆ, 2 ದಿನ ಕಾಯ್ತಾಳೆ. ಮತ್ತೆ ಅವಳು ಮತ್ತೆ ಮನೆಗೆ ಹೋಗ್ಬಿಡ್ತಾಳೆ. ಮನೆಗೆ ಹೋಗಿ ಮತ್ತೆ ವಾಪಸ್ ಬರ್ತಾಳೆ. ಎಷ್ಟು ನೋಡಿದ್ರು ಅವ್ರದ್ದು ಜಪ ಮುಗಿಯೋದೇ ಇಲ್ಲ. ಸೊ ಆ ಜಪ ಕೇಳಿ ಅವಳು ಕೂಡ ಅವರ ಸಂಘವನ್ನ, ಆ ಒಂದು ಕೆಟ್ಟ ವಿಚಾರದಿಂದ ಸಂಘವನ್ನ ಬಯಸಿರ್ತಾಳೆ. ಆದ್ರೆ ಅವಳ ಒಂದು ವಿಚಾರಧಾರೆಗಳು ಆ ಹರಿನಾಮ ಜಪವನ್ನ ಕೇಳಿ ಅವಳ ಮನ ಪರಿವರ್ತನೆ ಆಗತ್ತೆ. ಅವಳು ಅವರ ಕಾಲಿಗೆ ಬಿದ್ದು, ನಾನು ನಿಮ್ಮ ಮನ ಪರಿವರ್ತನೆಯನ್ನ ಮಾಡ್ಲಿಕ್ಕೆ ಬಂದಿದ್ದೆ, ನಿಮ್ಮ ಒಂದು ನಾಮ ಜಪವನ್ನ ಸದಾ ಆಲಿಸಿ ನಾನೇ ನನ್ನ ಮನಸ್ಸು ಪರಿವರ್ತನೆ ಆಗೋಯ್ತು, ನನ್ನನ್ನ ನಿಮ್ಮ ಒಂದು ಶಿಷ್ಯಳನ್ನಾಗಿ ಸ್ವೀಕರಿಸಿ, ನೀವು ನನ್ನ ಗುರುಗಳು ಅಂತ ಹೇಳಿ ಅವಳು ಶರಣಾಗ್ತಾಳೆ. ಇಲ್ಲಿ ನೋಡೋದಾದ್ರೆ ಈ ಒಂದು ಮನ ಪರಿವರ್ತನೆ ನೋಡೋದಾದ್ರೆ ಹೇಗೆ ಅವರು ಈ ಒಂದು ವ್ಯಭಿಚಾರಣೆಯ ವಿಷಯದಲ್ಲಿಯೂ ಕೂಡ ಒಂದು ಗುರುವಾಗಿ ಒಬ್ಬ ವ್ಯಕ್ತಿಯ ಮನವನ್ನ ಪರಿವರ್ತನೆ ಮಾಡೋದ್ರಲ್ಲಿ ಅವರು ಇದ್ರು. ನಾಮ ಜಪ ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿಯ ಒಂದು ಮನಸ್ಸನ್ನ ಪರಿವರ್ತನೆಯನ್ನ ಅವರು ಮಾಡಿದ್ರು ಅನ್ನೋದನ್ನ ನಾವು ನೋಡ್ಬೋದು. ಅದೇ ನಾವು ವಿಶ್ವಾಮಿತ್ರರದ್ದು ನೋಡೋದಾದ್ರೆ, ವಿಶ್ವಾಮಿತ್ರರು ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಮೇನಿಕೆಯ ಒಂದು ನೋಟಕ್ಕೇನೆ ಅವರು ಸೋತ್ ಹೋದ್ರು. ಆದ್ರೆ ಹರಿದಾಸ್ ಠಾಕೂರರು ಕಲಿಯುಗದಲ್ಲಿ ಇದ್ರೂ ಕೂಡ ಆ ವ್ಯಭಿಚಾರಣೆಯ ಮೋಹಕ್ಕೆ ಒಳಗಾಗ್ಲಿಲ್ಲ ಅನ್ನೋದನ್ನ ನಾವು ಕಾಣ್ಬೋದು. ಅಂದ್ರೆ ನಾಮದಲ್ಲಿ, ಭಗವಂತನ ಒಂದು ಜಪದಲ್ಲಿ ಎಷ್ಟೊಂದು ಶಕ್ತಿ ಇದೆ ಅನ್ನೋದನ್ನ ನಾವು ಇಲ್ಲಿ ಕಾಣ್ಬಹುದು. ಹೀಗೆ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನ ನಿರ್ಲಿಪ್ತವಾಗಿ ಮಾಡೋದು ಹೇಗೆ, ಸೊ ಹೀಗೆ ಬಿಡೋದು ಹೇಗೆ ಇರ್ಬೋದು ನಾವೆಲ್ಲ ಅನ್ನೋದಕ್ಕೆ ಇಲ್ಲಿ ಭಗವಂತ ಒಂದು ಸಾದೃಶ್ಯವನ್ನ ಕೊಟ್ಟು ವಿವರಿಸ್ತಾರೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ವಿಮಾಂಬಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತವಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ನೋಡಿ, ಈ ತಾವರೆ ಎಲೆ ತತ್ವ ಏನು ಅಂತಂದ್ರೆ ಪದ್ಮಪತ್ರ ಮೀಮಾಂಬಸ ಅಂತ ಹೇಳ್ತಾರೆ. ಅಂದ್ರೆ ನೀರಿನಲ್ಲಿಯೇ ಆ ಒಂದು ಕಮಲದ ಎಲೆ ಇರುತ್ತೆ, ತಾವರೆ ಎಲೆ ಇರುತ್ತೆ. ಸೊ ನೀರು ಮತ್ತೆ ಕೆಸರು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಯಾಕೆ ಅಂಟ್ಕೊಳ್ಳೋದಿಲ್ಲ? ಯಾಕೆ ಅಂತಂದ್ರೆ ಅದು ಆ ನೀರನ್ನ ಬಯಸೋದಿಲ್ಲ, ನಿರ್ಲಿಪ್ತವಾಗಿರುತ್ತೆ. ನೀರ್ ಬಿದ್ರೆ ಜಾರ್ ಹೋಗ್ಬಿಡುತ್ತೆ. ಹಾಗೆ ನಾವಿರ್ಬೇಕು ಅಂತ ಹೇಳಿ. ಕಮಲದ ಹೂವು ಕೂಡ ಕೆಸರಿನಲ್ಲಿ ಇದ್ರೂ ಕೂಡ ಆ ಕೆಸರು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಹಾಗೆ ನಾವು ನಿರ್ಲಿಪ್ತವಾಗಿರ್ಬೇಕು. ಅಂದ್ರೆ ಭೌತಿಕ ಜಗತ್ತಿನಲ್ಲಿ ನಾವಿದ್ರೂ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಹಾಗಾಗಿ ಒಳ್ಳೇದಕ್ಕೂ ಕೂಡ ಕೆಟ್ಟದ್ದಕ್ಕೂ ಕೂಡ ನಾವು ಪ್ರಭಾವಿತರಾಗಬಾರದು ಅನ್ನೋದನ್ನ ಈ ಒಂದು ರೂಪಕ ನಮ್ಗೆ ತಿಳಿಸುತ್ತೆ. ಅದೇ ರೀತಿ ಫಲಗಳನ್ನ ಭಗವಂತನಿಗೆ ಅರ್ಪಿಸಿ ನಿರ್ಲಿಪ್ತವಾಗಿ ಕರ್ತವ್ಯ ಮಾಡುವವನಿಗೆ ಪಾಪದ ಲೇಪ ಇರೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಸಮಾಜದ ಕಲುಷಿತಗಳ ನಡುವೆಯೂ ಕೂಡ ನಾವು ಪವಿತ್ರವಾಗಿ ಬದುಕುವ ಕಲೆಯನ್ನ ನಾವು ಕಲಿಬೇಕು ಅನ್ನುವಂಥದ್ದನ್ನ ನಮ್ಗೆ ಇದು ಕಲಿಸುತ್ತೆ. ನೋಡಿ, ಭೌತಿಕ ಜಗತ್ತಿನ ಫಲಿತಾಂಶಗಳು ಹೇಗಿದೆ? ಫಲಿತಾಂಶಗಳೇನು? ನಮ್ಗೆ ಸುಖ ದುಃಖ ಅಲ್ಲ. ಅಂದ್ರೆ ಈ ಒಂದು ಕರ್ಮಯೋಗಿ, ಈ ಒಂದು ಎಲೆ ಅನ್ನುವಂಥದ್ದು ಕರ್ಮಯೋಗಿ. ಅಂದ್ರೆ ನಾವೆಲ್ಲ ಎಲೆ ತರ ಇರ್ಬೇಕು. ಯಾವ ಎಲೆ? ಕಮಲದ ಎಲೆ ತರ ನಾವಿರ್ಬೇಕು. ಆ ಕಮಲದ ಎಲೆಯ ಮೇಲೆ ಏನಿದೆ? ನೀರಿದೆ.
ಆ ನೀರೇನ್ ಇಂಡಿಕೇಟ್ ಮಾಡುತ್ತೆ? ಸುಖ ದುಃಖ ಅಲ್ಲ? ಆ ಸುಖಕ್ಕೂ ಕೂಡ ನಾವು ಪ್ರಭಾವಿತರಾಗಬಾರ್ದು, ದುಃಖಕ್ಕೂ ಕೂಡ ನಾವು ಪ್ರಭಾವಿತರಾಗಬಾರ್ದು. ಹೇಗೆ ಆ ಎಲೆ ಮೇಲೆ ನೀರ್ ಜಾರಿ ಹೋಗುತ್ತೋ ಹಾಗೆ ನಮ್ಮ ಒಂದು ಈ ಕಮಲದ ಎಲೆ ಅನ್ನುವಂತಹ ಒಬ್ಬ ಕರ್ಮಯೋಗಿಯ ಮೇಲೆ ಸುಖ ದುಃಖ ಅನ್ನುವಂಥದ್ದು ಜಾರಿ ಹೋಗೋ ಹಾಗೆ ಇಟ್ಕೋ. ಅದನ್ನ ನೀನು ಲಿಪ್ತನಾಗ್ಬೇಡ ಅಂತ, ಅದಕ್ಕೆ ಕುಂದಿ ಹೋಗ್ಬೇಡ ಅಂತ ಹೇಳ್ತಾ ಇರುವಂತದ್ದು. ಹೇಗೆ ಈ ತಾವರೆ ಎಲೆಗೆ ನೀರಿನ ಲೇಪವಿಲ್ಲವೋ ಹಾಗೆ ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನ ಮಾಡುವವನಿಗೆ ಪಾಪ ಪುಣ್ಯಗಳು ಅಂಟೋದಿಲ್ಲ ಅಂತ. ನೋಡಿ, ಸುಖ ಅನ್ನುವಂಥದ್ದು ಪುಣ್ಯದಿಂದ ಬರುತ್ತೆ, ದುಃಖ ಅನ್ನುವಂಥದ್ದು ಪಾಪದಿಂದ ಬರುತ್ತೆ ಅಲ್ಲ? ಹಾಗಾಗಿ ಪಾಪ ಪುಣ್ಯಗಳು ಕೂಡ ಬೇಡ, ಸುಖ ದುಃಖಗಳು ಕೂಡ ಬೇಡ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಈ ಒಂದು ತತ್ವವನ್ನ ನೋಡಿದಾಗ ಏನಪ್ಪಾ ಇದು, ಪಾಪ ಪುಣ್ಯ ಬೇಡ, ಸುಖ ದುಃಖ ಬೇಡ, ಎಲ್ರು ಕೂಡ ಬಯಸ್ತಾರಲ್ಲ. ನೋಡಿ, ಇವ್ರು ಹೀಗೆ ಹೇಳ್ತಾ ಇದ್ದಾರಲ್ಲ, ಭಗವಂತ ಹೀಗೆ ಹೇಳ್ತಾರೆ, ನೋಡೋಣ ಏನಿದೆ ಅಂತ. ಈ ಕರ್ಮದ ಲೆಕ್ಕಾಚಾರ ಎಂದಿಗೂ ಕೂಡ ಅಳಿಸೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ನೋಡಿ ದುಃಖ ಹೇಗೆ ಬಂತು ಅಂತ ಹೇಳಿ. ಧೃತರಾಷ್ಟ್ರನ ಒಂದು ಕತೆ ನೋಡೋದಾದ್ರೆ, ಅವನ ಒಂದು ಪಾಪ, ಯಾಕೆ ಅವನ ಎಲ್ಲಾ ಪುತ್ರರು ಕೂಡ ಯುದ್ಧದಲ್ಲಿ ಮಡಿದ್ರು, ಯಾಕೆ ಅವನು ಕಣ್ಣು ಇರ್ಲಿಲ್ಲ ಅವನಿಗೆ? ಅದಕ್ಕೊಂದು ಹಿಂದಿನ ಅವನು ಕರ್ಮ ಇದೆ. ಸೊ 100 ಪಕ್ಷಿಗಳನ್ನ ಅವನು ಹತ್ಯೆ ಮಾಡಿರ್ತಾನೆ. ಮತ್ತೆ ಹಾಗಾಗಿ ಮತ್ತು ತಂದೆ ತಾಯಿಗೆ ಪಕ್ಷಿಗಳ ಅಂಧತ್ವ, ಏನು ಪಕ್ಷಿಗಳು ಅಂಧವಾಗಿರುತ್ತೋ ಆ ಪಕ್ಷಿಗಳನ್ನೇ ಅವನು ಕೊಂದಿರ್ತಾನೆ. ಹಾಗಾಗಿ ಅವನು ಮುಂದಿನ ಜನ್ಮದಲ್ಲಿ ಅವನು ಅಂಧತ್ವವನ್ನ ಪಡಿಬೇಕಾಗತ್ತೆ. ಮತ್ತೆ ಜೊತೆಗೆ ಹೇಗೆ 100 ಪಕ್ಷಿಗಳನ್ನ ಅವನು ಸಾಯಿಸಿದ್ನೋ ಅದೇ ತರ ಇವನ ಎಲ್ಲಾ ಮಕ್ಕಳು ಕೂಡ ಈ ಯುದ್ಧದಲ್ಲಿ ಸಾವನ್ನಪ್ತಾರೆ. ನೋಡಿ ಫಲ ಹೇಗಿದೆ, ಅವನು ಮಾಡಿದಂಥ ಕರ್ಮ ಅವನಿಗೆ ಇಲ್ಲಿ ಹೇಗಾಯ್ತು. ನಿನ್ನೆ ಒಂದು ಭೀಷ್ಮಾಚಾರ್ಯರದ್ದು ನಾನು ಹೇಳಿದ್ದೆ, ಹೇಗೆ ಅವರು ಕಂಠಿಯಲ್ಲಿ ಇರುವಂತ ಒಂದು ಹಾವನ್ನ ಕಂಠಿಯಿಂದ ತೆಗೆಯೋ ಬದಲು ಕಂಠಿ ಒಳಗೆ ದುಗಿಸಿದ್ರು, ಅದಕ್ಕೆ ಮುಳ್ಳು ಚುಚ್ತಾ ಇತ್ತು. ಹಾಗೆ ಕೊನೆಗೆ ಶರಶಯ್ಯ ಮೇಲೆ ಅವರಿಗೆ ಮುಳ್ಳಿನಿಂದ ಚುಚ್ಚಿ ಅವರು ಕೂಡ ಆ ಕರ್ಮದ ಫಲವನ್ನ ಅವರು ಅದನ್ನ ಅನುಭವಿಸಬೇಕಾಯ್ತು. ಹೀಗೆ ಪ್ರತಿಯೊಂದು ಕಾರ್ಯವೂ ಕೂಡ ಒಂದು ಬೀಜ ಇದ್ದಂತೆ. ನಾವೇನೇ ಕಾರ್ಯ ಮಾಡಿದ್ರಿ ಒಂದು ಬೀಜ ನಾ ಬಿತ್ತಿದ ಹಾಗೆ. ಒಳ್ಳೆ ಆಲೋಚನೆ, ಕಾಯ ವಾಚ ಮನಸ, ಕೇವಲ ಭೌತಿಕವಾಗಿ ನಾನು ಮಾಡಿದಂಥದ್ದಲ್ಲ, ನಾನು ಮನಸ್ಸಿನಲ್ಲೂ ಇತರರಿಗೆ ಕೆಟ್ಟದನ್ನ ಬಯಸಿದರೂ ಕೂಡ ಅದು ಒಂದು ಬಂಧನಕ್ಕೆ ಕಾರಣವಾಗಿರುವಂತದ್ದು. ಹಾಗಾಗಿ ಬೀಜವನ್ನ ಬಿತ್ತುವಂಥದ್ದು. ಹಾಗೆ ಕೆಲವು ಬೀಜಗಳು ನಾಳೆಯೇ ಮೊಳಕೆ ಒಡೆಯುತ್ತೆ, ಇನ್ನು ಕೆಲವೊಂದು ಜನ್ಮಗಳ ನಂತರ ಮೊಳಕೆ ಒಡೆಯುತ್ತೆ. ಎಲ್ಲವೂ ಕೂಡ ಒಮ್ಮೆ ಒಡೆಯಲ್ಲ, ಮೊಳಕೆ ಸಮಯ ತಗೊಳುತ್ತೆ. ಹಾಗಾಗಿ ಜನ್ಮಾಂತರಗಳಲ್ಲಿ ನಾವು ಮಾಡಿದಂತ ಕರ್ಮವು ಕೂಡ ಈಗ ಪಾಪವಾಗಿ ಪರಿವರ್ತನೆ ಆಗ್ಬಹುದು, ಜನ್ಮಾಂತರಗಳಲ್ಲಿ ನಾವು ಮಾಡಿರುವಂತಹ ಒಳ್ಳೆ ಕಾರ್ಯಗಳು ಕೂಡ ಪುಣ್ಯವಾಗಿ ಪರಿವರ್ತನೆಯನ್ನ ಹೊಂದಬಹುದು. ಹೀಗೆ ನಮ್ಮ ಪ್ರತಿಯೊಂದು ಜವಾಬ್ದಾರಿಯು ಕೂಡ ಕೃಷ್ಣನ ಸೇವೆ ಆಗಿರ್ಬೇಕು. ಪ್ರತಿಯೊಂದು ಕಾರ್ಯವೂ ಕೂಡ ಕೃಷ್ಣನ ಸೇವೆಯಲ್ಲಿ ಇದ್ದಾಗ ಅದು ಬಂಧನವಾಗಿರುವುದಿಲ್ಲ. ಯಾಕಂದ್ರೆ ಭಗವಂತನಿಗೆ ಗೊತ್ತು, ಇವನು ನನಗಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ಇದು ನನ್ನ ಮಕ್ಕಳು, ನನ್ನ ಮಕ್ಕಳಿಗೆ ನಾನು ಮಾಡ್ಬೇಕು ಅನ್ನುವಂತ ವ್ಯಾಮೋಹದಿಂದ ನಾವ್ ಏನೇ ಮಾಡ್ತೀವೋ ಅದು ನಿರಾಸೆಗೆ ಒಳಪಡ್ತೇವೆ, ಲೈಕ್ ಧೃತರಾಷ್ಟ್ರ. ಆಮೇಲೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ನನ್ನ ಕುಟುಂಬದವರೆಲ್ಲರೂ ಕೂಡ ಕೃಷ್ಣನ ಮಕ್ಕಳು, ನಾನು ಕೃಷ್ಣನ ಪ್ರತಿನಿಧಿಯಾಗಿದ್ದೇನೆ, ಇವರನ್ನ ನಾನು ನೋಡ್ಕೊಳ್ತೇನೆ ಅನ್ನುವಂತಹ ಭಾವ. ನಾನು ಏನೇ ಒಂದು ಸೇವಿಸಿದ್ರು ನೈವೇದ್ಯವನ್ನ ಸೇವಿಸ್ತೇನೆ, ಏನೇ ಕಾರ್ಯ ಮಾಡಿದ್ರು ಭಗವಂತನ ಹೆಸರನ್ನ ತಗೊಂಡು ನಾನು ಮಾಡ್ತೇನೆ. ಹೀಗೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಅದು ನಿಸ್ವಾರ್ಥವಾಗಿದ್ರೆ ಮಾತ್ರ ಅದು ಸರ್ಕಾರದ ಕೆಲಸ, ದೇವರ ಕೆಲಸ. ಸ್ವಾರ್ಥವಾಗಿದ್ರೆ ಅದು ದೇವರ ಕೆಲಸ ಅಲ್ಲ. ಹೀಗೆ ನಮ್ಮ ವಿಳಾಸವನ್ನ, ಅಂದ್ರೆ ನಮ್ಮ ಒಂದು ಪ್ರಜ್ಞೆಯನ್ನ ನಾವು ಬದಲಾಯಿಸುವ ಅಗತ್ಯವಿದೆ. ಪ್ರಜ್ಞೆಯನ್ನ ಬದಲಾಯಿಸಿದರೆ ಸಾಕು, ನಮ್ಮ ಒಂದು ಕರ್ಮಗಳು ಕೂಡ ಬದಲಾಗುತ್ತೆ ಅಂತ. ಈಗ ಒಬ್ಬ ಕಳ್ಳನ ಒಂದು ಭಕ್ತಿ ಹೇಗಿರುತ್ತೆ ನೋಡಿ. ಕಳ್ಳ ಇದ್ದಾನೆ ಅಲ್ಲ, ಆದ್ರೆ ಪ್ರಜ್ಞೆ ಬೇರೆ ಇದೆ. ಕಳ್ಳ ಅನ್ನೋದು ಒಂದು ಕರ್ಮ, ಕೆಟ್ಟ ಕರ್ಮ ಅಂತ ಹೇಳ್ತೇವೆ. ಪರಿಪೂರ್ಣತೆಗಿಂತ ಕೃಷ್ಣನೊಂದಿಗೆ ಸಂಪರ್ಕವೇ ಶ್ರೇಷ್ಠ. ನೋಡಿ, ಅವನು ಪರಿಪೂರ್ಣನಾಗಿಲ್ಲ, ನಾವ್ಯಾರು ಪರಿಪೂರ್ಣರಾಗಿಲ್ಲ. ಒಂದು ಕೆಟ್ಟತನ ನಮ್ಮಲ್ಲಿ ಇದ್ದೇ ಇದೆ. ನೋಡಿ, ಅಲ್ಲಿ ಕಳ್ಳ ಅನ್ನುವಂಥದ್ದು ಕೆಟ್ಟ ತಾನೆ. ಅವನು ಕದ್ದ ಸಂಪತ್ತಿನಲ್ಲಿ ಭಗವಂತನಿಗೆ ನೋಡಿ ತನಗೆ ಅರ್ಧ ಮಾಡ್ಕೊಳ್ತಾ ಇದ್ದಾನೆ, ಕೃಷ್ಣನಿಗೆ ಅರ್ಧ ಕೊಡ್ತಾ ಇದ್ದಾನೆ. ಆಮೇಲೆ ರಾಜ ಬರ್ತಾನೆ, ಅವನನ್ನ ಹಿಡ್ಕೊಳ್ತಾನೆ, ರಾಜನಿಂದ ಬಂಧನಕ್ಕೊಳಗಾಗ್ತಾನೆ. ಆದ್ರೆ ಅವನಿಗೆ ಕೃಷ್ಣನ ಮೇಲೆ ಅಚಲವಾದ ನಂಬಿಕೆ ಇರುತ್ತೆ. ಅವನ ಕೃಷ್ಣನ ಅಚಲವಾದ ನಂಬಿಕೆಯಿಂದ ಆಮೇಲೆ ತನ್ನ ಭಕ್ತನಿಗೆ ಸ್ವತಃ ಶಿಕ್ಷೆಯಿಂದ ಮುಕ್ತ ಮಾಡ್ಲಿಕ್ಕೆ ಭಗವಂತನೇ ಬರ್ತಾನೆ. ಹೀಗೆ ಶಿಕ್ಷೆಯನ್ನು ಸ್ವೀಕರಿಸಿದ ಪರಮಾತ್ಮ, ಅಂದ್ರೆ ಭಗವಂತ ಸ್ವತಃ ಬಂದು ಅವನನ್ನ ಬಿಡಿಸಿ ತಾನೇ ಶಿಕ್ಷೆಯನ್ನ ಅನುಭವಿಸ್ತಾನೆ ಭಕ್ತನಿಗಾಗಿ. ನೋಡಿ, ಇಲ್ಲಿ ಭಗವಂತನ ನಿಮ್ಮ ಕಾರ್ಯದ ಪರಿಪೂರ್ಣತೆಯನ್ನ ನೋಡೋದಿಲ್ಲ. ನಾನು ಎಷ್ಟು ಪರ್ಫೆಕ್ಟ್ ಆಗಿದ್ದೇನೆ, ಧರ್ಮದಲ್ಲಿ ವೇದಗಳಲ್ಲಿ ಹೇಳಿರುವಂತ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾನೆ, ಸತ್ಯನೇ ನೋಡಿತಾ ಇದ್ದೇನೆ. ಸತ್ಯ ಅನ್ನುವಂಥದ್ದು ಸುಳ್ಳು ಅನ್ನುವಂಥದ್ದು ಕೆಟ್ಟು ಅನ್ನೋದನ್ನ ನಾವು ಅನ್ಕೊಂಡಿದ್ದೇವೆ. ಆದ್ರೆ ಕೆಲವೊಂದ್ ಸಮಯದಲ್ಲಿ ಅದು ಇತರರಿಗೆ ಒಳಿತು ಮಾಡೋದಿದ್ರೆ ಆ ಸುಳ್ಳು ಕೂಡ ಒಳ್ಳೇದು ಅಂತ ಹೇಳಿ ಹೇಳ್ತಾರೆ. ಸೊ ಹಾಗೆ ಪರಿಪೂರ್ಣತೆ ಅನ್ನುವಂಥದ್ದು ಇಲ್ಲಿ ನೋಡಲ್ಲ, ಬದಲಿಗೆ ಕಾರ್ಯದ ಹಿಂದಿರುವಂತಹ ಭಾವವನ್ನ ಭಗವಂತ ನೋಡ್ತಾ ಇರುವಂತದ್ದು. ಆತನೊಂದಿಗೆ ನಮ್ಮ ಸಂಪರ್ಕವನ್ನ ಭಗವಂತ ನೋಡ್ತಾನೆ. ಸೊ ಭಕ್ತನಾದ್ರೆ ಸಾಕು,
ನಮ್ಮ ಜಗತ್ತು ಬದಲಾಗಿ ಹೋಗುತ್ತೆ ಅನ್ನೋದನ್ನ ನಾವು ಕಾಣ್ತೇವೆ. ಹೀಗೆ ಭೌತಿಕವಾದಂತ ಶಿಕ್ಷಣ ಮತ್ತೆ ನಿಜವಾದಂತ ಜ್ಞಾನವನ್ನ ನೋಡೋದಾದ್ರೆ ಈ ಭೌತಿಕ ವಿದ್ಯೆ ಏನಿದೆಯಲ್ಲ ನಮ್ಗೆ ಕೊಡುವಂತದ್ದು ಎಲ್ಲ ಈ ಪ್ರಪಂಚದ ಬಗ್ಗೆ ಎಲ್ಲವೂ ತಿಳಿದಿದೆ, ಆದ್ರೆ ಜೀವನದ ಸಾಗರ ಹೇಗೆ ದಾಟ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಎಲ್ಲ ಎಜುಕೇಶನ್ ನಮ್ಗೆ ಕಲಿಸುವಂತದ್ದು ಕೇವಲ ನೀನು ಯಾವ ವೃತ್ತಿಯನ್ನ ಪಡಿಬಹುದು, ಹೇಗೆ ನೀನು ಹಣವನ್ನ ಗಳಿಸಬಹುದು ಅಂತ ಹೇಳಿ ವಿನಃ, ಆದ್ರೆ ಈ ಭೌತಿಕ ಅನ್ನುವಂತ ಪರೀಕ್ಷೆಯನ್ನ ಸಾಗರವನ್ನ ನಾವು ದಾಟೋದು ಹೇಗೆ ಅಂತ ನಮ್ಗೆ ಹೇಳ್ಕೊಡೋದು ಕೇವಲ ಈ ದಿವ್ಯ ಜ್ಞಾನ ಮಾತ್ರ. ಅಹಂಕಾರವಿಲ್ಲದ ಜನನ ಮರಣಗಳ ಚಕ್ರದಿಂದ ಮುಕ್ತಗೊಳಿಸುವಂತಹ ಜ್ಞಾನವನ್ನ ನಾವು ತಿಳ್ಕೊಬೇಕಾಗಿರುವಂತದ್ದು. ವಿದ್ಯೆ ವಿನಯ ಸಂಪನ್ನೆ ಅಂತ ಹೇಳ್ತಾರೆ. ಸೊ ವಿದ್ಯೆ ವಿನಯದಿಂದ ಬರುತ್ತೆ. ಇತರರನ್ನ ತುಳಿದ ಮೇಲೆ ಬರುವಂತೆ ಕಲಿಸುವಂತ ವಿದ್ಯೆ ಏನು ಅಹಂಕಾರವಾಗಿರುವಂತದ್ದು. ಇತರನ್ನ ಒದ್ದು ನಾನ್ ಮೇಲೆ ಹೋಗುವಂಥದ್ದು ಅಹಂಕಾರವಂತದ್ದು. ಹೀಗೆ ಶಿಕ್ಷಣವು ನಿಜವಾದ ಜ್ಞಾನ ಅಲ್ಲ. ಸೊ ಯಾವುದು ಅಹಂಕಾರವಿಲ್ಲದೆ ಬದುಕುವಂಥದ್ದು, ಜನನ ಮರಣಗಳಿಂದ ಚಕ್ರದಿಂದ ಮುಕ್ತವಾಗುವಂಥದ್ದೇ ನಮ್ಮ ನಿಜವಾದ ವಿದ್ಯಾಭ್ಯಾಸ ಅನ್ನೋದನ್ನ ನಾವು ತಿಳ್ಕೊಬೇಕು. ಈಗ ಜವಾಬ್ದಾರಿಯುತವಾದಂತ ನಿರ್ಲಿಪ್ತತೆ ಹೇಗಿರುತ್ತೆ? ಈಗ ರೈಲು ನಿಲ್ದಾಣದ ಒಂದು ನಿರೂಪಕವನ್ನ ನಾವು ತಗೊಂಡಾಗ ಈಗ ಜವಾಬ್ದಾರಿಯಿಂದ ನಾವು ನಿರ್ಲಿಪ್ತರಾಗೋದು ಹೇಗೆ, ಇದನ್ನ ನಿಮ್ಗೆ ಆಮೇಲೆ ಹೇಳ್ತೇನೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಂ ಆಪ್ನೋತಿ ನೈಷ್ಠಿಕಿಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಏಕೆಂದ್ರೆ ಅವನು ಎಲ್ಲ ಕರ್ಮಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಕರ್ಮ ಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಲುಕಿಕೊಳ್ಳೋದಿಲ್ಲ ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ಯಾರು ನಿಷ್ಠೆಯಿಂದಿರುವ ಆತ್ಮ ಅಂತ ಹೇಳ್ತಾರೆ, ಪರಿಶುದ್ಧ ಶಾಂತಿಯನ್ನ ಹೊಂದ್ತಾನೆ. ಶಾಂತಿ ಅಂದ್ರೆ ಏನು ಅನ್ನೋದನ್ನ ಮತ್ತೆ ಇಲ್ಲಿ ಮುಂದೆ ನಾವು ನೋಡ್ತೇವೆ. ಕರ್ಮಗಳನ್ನ ನಮ್ಗೆ ಒಪ್ಪಿಸೋದು. ನಾವು ನೋಡಿ ಯಾವಾಗೂ ಶಾಂತರಾಗಿರ್ತೇವೆ. ಭಗವಂತ ನನ್ಗೆ ದುಃಖ ನೋಡು ನೀನೇ ಏನ್ ಮಾಡ್ತೀಯ ಮಾಡ್ಕೊ ಅಂತ ಹೇಳಿದಾಗ ನಾವು ಶಾಂತ ರೀತಿಯಾಗಿ ಇರ್ತೇವೆ. ಅಥವಾ ನಮ್ಮ ವ್ಯರ್ಥ ಪ್ರಯತ್ನ ಮಾಡಿದಾಗ ನಾವು ಅಶಾಂತರಾಗ್ತೇವೆ. ನಮ್ಗೆ ಅದನ್ನ ಬದಲಾಯಿಸ್ಲಿಕ್ಕೆ ಆಗಲ್ಲ. ಸೊ ದುಃಖದ ಉಗಮ ಅನ್ನುವಂಥದ್ದು ನಮ್ಮ ಒಂದು ಇಂದ್ರಿಯ ವಸ್ತುಗಳ ಸಂಪರ್ಕದಿಂದ ಆಗತ್ತೆ. ಆಸೆ ಹುಟ್ಟುತ್ತೆ, ವ್ಯಾಮೋಹ ಹುಟ್ಟುತ್ತೆ. ಆ ಆಸೆ ಈಡೇರಿಕೆಗಾಗಿ ನಾವು ಈಡೇರದೇ ಇದ್ರೆ ನಮ್ಗೆ ಕ್ರೋಧ ಬರುತ್ತೆ. ಅವಾಗ ನಮ್ಮ ಒಂದು ಬುದ್ಧಿ ಅನ್ನುವಂಥದ್ದು ಕೆಲಸ ಮಾಡಲ್ಲ, ವಿವೇಕತೆ ಶೂನ್ಯ ಆಗತ್ತೆ. ಶೂನ್ಯ ಆದಾಗ ಅದು ದುಃಖಕ್ಕೆ ಕಾರಣವಾಗುತ್ತೆ. ಹೀಗೆ ವಿವೇಕಿಯಾದವನು ಈ ಇಂದ್ರಿಯ ಸುಖಗಳಲ್ಲಿ ಇರೋದಿಲ್ಲ, ಯಾಕೆಂದ್ರೆ ಅವು ದುಃಖಕ್ಕೆ ಕಾರಣ ಆಗತ್ತೆ ಅನ್ನೋದು ಅವನಿಗೆ ಗೊತ್ತು. ಹೀಗೆ ಈ ಆಸೆ ಅನ್ನುವಂಥದ್ದನ್ನ ನಿಯಂತ್ರಿಸುವಂಥದ್ದು ದುಃಖವನ್ನ ತಡೆಯಲಿಕ್ಕೆ ಏಕೈಕ ಕಾರಣ. ಅಂದ್ರೆ ದುಃಖ ತಡಿಬೇಕು ಅಂದ್ರೆ ಆಸೆಯನ್ನ ನಾವು ನಿಯಂತ್ರಿಸ್ಬೇಕು ಅನ್ನೋದು ಗೊತ್ತಾಗತ್ತೆ. ಈ ಸುಖದ ಸ್ವರೂಪ ಏನು? ಸುಖದ ಸ್ವರೂಪ ಅನ್ನುವಂಥದ್ದು ಎರಡು ತರನಾಗಿ ಸುಖದ ಸ್ವರೂಪವನ್ನ ನಾವು ಕಾಣ್ತೇವೆ. ಎರಡು ಕಡೆ ಸುಖ ಇದೆ, ಆದ್ರೆ ವ್ಯತ್ಯಾಸ ತುಂಬಾ ಇದೆ. ಬಾಹ್ಯ ಮತ್ತೆ ಅಂತರಂಗ, ಅಂದ್ರೆ ಸ್ಪರ್ಶಜ ಭೋಗ ಅಂತ ಕರಿತೇವೆ, ಅಂತ ಸುಖ ಅಂತ ಹೇಳ್ತೇವೆ. ಸ್ಪರ್ಶಜ ಭೋಗ ಅಂದ್ರೆ ಇಂದ್ರಿಯ ಮತ್ತು ವಸ್ತುಗಳ ಸಂಪರ್ಕದಿಂದ ಹುಟ್ಟುವಂಥದ್ದು ಸ್ಪರ್ಶ. ಆ ಒಂದು ವಸ್ತು ಸಿಕ್ಕರೆ ನಾನು ಸುಖದಿಂದಿರ್ತೇನೆ. ಆದಿ ಮತ್ತೆ ಅಂತ್ಯ ಅನ್ನುವಂಥದ್ದು ಒಂದಿದೆ ಇದಕ್ಕೆ. ಈ ವಸ್ತು ಸಿಕ್ಕಾಗ ನಾನು ಸುಖದಿಂದಿರ್ತೇನೆ, ಸಿಕ್ಕಾದ್ಮೇಲೆ ಮತ್ತೆ ನನ್ಗೆ ಆ ಸುಖ ಇರೋದಿಲ್ಲ. ಮತ್ತೆ ಸಿಗ್ಲಿಲ್ಲ ಅಂದ್ರೆ ದುಃಖ. ಸೊ ಹೀಗೆ ಆದಿ ಅಂತ್ಯ ಅನ್ನೋದಿದೆ. ಪರಿಣಾಮ ಏನಾಗುತ್ತೆ? ದುಃಖಕ್ಕೆ ಕಾರಣ ಆಗುತ್ತೆ. ಅದೇ ಅಂತ ಸುಖ ಒಳಗಡೆ ಅಂತಃಕರಣದ ಸುಖ, ಆತ್ಮದಲ್ಲಿಯೇ ನಾವು ರಮಿಸುವಂಥದ್ದು, ಭಗವಂತನ ಧ್ಯಾನದಿಂದ ನಾವು ಸುಖವಾಗಿರುವಂಥದ್ದು. ಇಲ್ಲಿ ಏನಾಗುತ್ತೆ? ಅಕ್ಷಯ, ಇದು ಯಾವಾಗ್ಲೂ ಇರುತ್ತೆ ನಮ್ಮ ಹತ್ರ, ಯಾವಾಗ್ಲೂ ಸುಖದಿಂದ ಇರ್ತೇವೆ. ಏನೇ ಆದ್ರೂ ಸುಖದಿಂದ ಇರ್ತೇವೆ. ನಮ್ ಮುಂದೆ ಪ್ರಳಯ ಆದ್ರೂ ನಾವು ಸುಖದಿಂದ ಇರ್ತೇವೆ, ನಮ್ ಮುಂದೆ ಭೂಕಂಪ ಆದ್ರೂ ನಾವು ಸುಖದಿಂದ ಇರ್ತೇವೆ, ಶಾಂತಿಯಿಂದ ಇರ್ತೇವೆ. ಸೊ ಇದು ಅಕ್ಷಯವಾದುವಂಥದ್ದು ಮತ್ತೆ ಶಾಶ್ವತವಾಗಿರುವಂಥದ್ದು. ಮತ್ತೆ ಇದಕ್ಕೆ ಒಂದು ಪರಿಣಾಮ ಏನು? ಯಾವಾಗ್ಲೂ ಅಂತಿಮ ಮುಕ್ತಿ ಮತ್ತೆ ಭಗವಂತನಲ್ಲಿ ನಮ್ಗೆ ನಾವು ಶಾಂತಿಯನ್ನ ಹೊಂದ್ತೇವೆ. ಸೊ ಇದು ಶಾಂತಿ ಅನ್ನುವಂಥದ್ದು ಏನೋದನ್ನ ನಾವು ನೋಡೋಣ. ಸರ್ವಕರ್ಮಾಣಿ ಮನಸ ಸನ್ಯಾಸಾಪಿ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಅಂದ್ರೆ ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನ ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಸುಲಭವಾಗಿ ವಾಸಿಸ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ, ಕಾರ್ಯ ಮಾಡುವುದಿಲ್ಲ, ಕಾರ್ಯ ಮಾಡಿಸುವುದಿಲ್ಲ. ನೋಡಿ, ಈಗ ನಾವು ಹೇಳ್ತೇವೆ ನಾನೇ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಅಲ್ಲ, ಈಗ ನಾನು ಏನೇ ಅಚೀವ್ ಮಾಡಿದ್ರು ಕೂಡ ನಾನ್ ಮಾಡ್ತಾ ಇದ್ದೇನೆ. ಇಲ್ಲ, ಹಾಗೆ ಹೇಳ್ತಾ ಇರೋದಲ್ಲ. ನೀನೇನೂ ಮಾಡ್ತಾ ಇಲ್ಲ, ಆದ್ರೆ ಮಾಡ್ತಾ ಇರೋದು ಯಾವ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನಮ್ಮ ದ್ವಾರ ಪುರೇ ದೇಹೇ, ನಿನ್ನ ಒಂದು ದೇಹಕ್ಕೆ 9 ದ್ವಾರಗಳಿದೆ ಅಲ್ಲ. ಆ 9 ದ್ವಾರಗಳ ಪುರ ಅದು, ಊರದು. ತನ್ನ ಮನಸ್ಸನ್ನು ನಿಯಂತ್ರಿಸಿದ ಯೋಗಿಯು ಈ ದೇಹವೆಂಬ ನಗರದಲ್ಲಿ ಸುಖವಾಗಿ ಆಸೀನನಾಗ್ತಾನೆ. ಮೊದಲು ನನ್ನ ಸುತ್ತ ಇರುವಂತಹ ಇಂದ್ರಿಯಗಳನ್ನ ನಾನು ನಿಯಂತ್ರಿಸ್ಕೊಳ್ಬೇಕು. ಆ ನವ ಇಂದ್ರಿಯ ಯಾವ್ದು ಅನ್ನೋದು ನಿಮ್ಗೆ ಗೊತ್ತು. ಅವನು ತಾನೇ ಏನನ್ನೋ ಮಾಡೋದಿಲ್ಲ ಮತ್ತು ಬೇರೆಯವರಿಂದ ಮಾಡಿಸುವುದೂ ಇಲ್ಲ. ಹೀಗೆ ಕರ್ತೃತ್ವ ಭಾವವಿಲ್ಲದೆ ಸಂಪೂರ್ಣ ಮಾನಸಿಕ ಶಾಂತಿ ಮತ್ತೆ ಒತ್ತಡ ಮುಕ್ತ ಜೀವನ ಮಾಡ್ತಾನೆ. ಏನೇ ಮಾಡಿದ್ರು ನಾನ್ ಮಾಡ್ತಾ ಇಲ್ಲ ಅನ್ನುವಂತ ಭಾವ ಅವನಿಗೆ ಇದ್ದಾಗ ಅದಕ್ಕೇನಂತ ಕರೀತಾರೆ? ಒಂದು ನಿಷ್ಕ್ರಿಯ ಭಾವ ಅಂತ ಹೇಳ್ತಾರೆ. ಅಂದ್ರೆ ವಾಸ್ತವವಾಗಿ ನಮ್ಮ ಕಾರ್ಯಗಳನ್ನ ಮಾಡ್ತಿರುವವರು ಯಾರು? ನಮ್ಮ ಕಾರ್ಯಗಳನ್ನ ಮಾಡ್ತಿರುವವರು ಯಾರು ಅಂತಂದ್ರೆ
ಈ ಇಲ್ಲಿ ಹೇಳೋ ಹಾಗೆ ಜೀವಾತ್ಮ, ಪರಮಾತ್ಮ ಮತ್ತು ಪ್ರಕೃತಿ. ಜೀವಾತ್ಮ ಕೇವಲ ಇಚ್ಛೆಯನ್ನ ಪಡುತ್ತೆ. ಪರಮಾತ್ಮ ಏನ್ ಮಾಡ್ತಾನೆ, ಅದಕ್ಕೆ ಅನುಮೋದನೆಯನ್ನ ಕೊಡ್ತಾನೆ, ಶಾಂಕ್ಷನ್ ಮಾಡ್ತಾನೆ. ಈಗ ನೋಡಿ, ನಿಮ್ಗೆ ಸ್ಯಾಲ್ರಿ ಆಗ್ಬೇಕಿತ್ತಂದ್ರೆ ನಿಮ್ಗೆ ಮೇಲಿಂದ ಹೈಯರ್ ಅಥಾರಿಟಿಯಿಂದ ಸ್ಯಾಂಕ್ಷನ್ ಬರ್ಬೇಕು ಅಲ್ಲ, ಅವ್ರು ಬಂದಾಗ್ಲೇ ನಿಮ್ಗೆ ಸಿಗುವಂತದ್ದು. ಹಾಗೆ ನಮ್ಮ ಆಸೆಗೆ, ಈ ಆಸೆ ನಮ್ಮ ಹತ್ರ ಇರುತ್ತೆ, ನನ್ಗೆ ಸ್ಯಾಲ್ರಿ ಬೇಕು ಅಂತ ಇರುತ್ತೆ, ಆದ್ರೆ ಅದಕ್ಕೆ ಇಚ್ಛೆಯನ್ನ, ಅದಕ್ಕೆ ಅನುಮೋದನೆಯನ್ನು ಕೊಡುವಂತದ್ದು ಭಗವಂತ. ಕರ್ಮದ ಆಧಾರದ ಮೇಲೆ ಅನುಮೋದನೆ ಕೊಡ್ತಾನೆ, ಹಾಗೆ ಕೊಡಲ್ಲ. ಅಂದ್ರೆ ನೀವು ಹೇಳ್ತೀರಾ, ಈಗ ನನ್ನ ಇಚ್ಛೆ, ನನಗೆ ದೊಡ್ಡ ಬಂಗ್ಲೋ ಬೇಕು, ಅದಿಚ್ಛೆ ಇದೆ, ಸೊ ಭಗವಂತ ಕೊಟ್ಬಿಡ್ತಾನ? ಇಲ್ಲ, ಕರ್ಮದ ಆಧಾರದ ಮೇಲೆ. ನಾನು ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೇನೆ, ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ನಾನು ಇಚ್ಛೆ ಪಟ್ಟ ಹಾಗೆ ನನ್ಗೆ ಸಿಗುತ್ತೆ. ಒಳ್ಳೆ ಕರ್ಮ ಇಲ್ಲದೆ ಇದ್ರೆ ಅದು ನಮ್ಗೆ ಲಭ್ಯವಾಗೋದಿಲ್ಲ. ಹೀಗೆ ಈ ಭೌತಿಕ ಶಕ್ತಿಯ ಮೂಲಕ ಕಾರ್ಯವನ್ನ ಮಾಡ್ತದೆ. ಇದು ಭೌತಿಕ ಪ್ರಕೃತಿಯ ಕಾರ್ಯಗಳೇನನ್ನು ಇದೆ, ಸತ್ವ, ತಮೋ, ರಜೋ. ಈ 3 ಗುಣಗಳ ಆಧಾರದ ಮೇಲೆ ನಾವು ಕಾರ್ಯವನ್ನ ಮಾಡ್ತೇವೆ. ಹಾಗಾಗಿ ನಾವು ಮಾಡಲ್ಲ, ಈ 3 ಭೌತಿಕ ಪ್ರಕೃತಿಯ ಗುಣಗಳು ನಾವು ಹೇಗೆ ಬೆಳೆಸ್ಕೊಂಡಿರ್ತೀವೋ ಹಾಗೆ ನಮ್ಮ ಕಾರ್ಯವನ್ನ ಮಾಡ್ಲಿಕ್ಕೆ ಹಚ್ಚುತ್ತೆ. ನಾವೇ ಎಲ್ಲವನ್ನ ಮಾಡುತ್ತಿದ್ದೇವೆ ಎಂಬುದು ನಮ್ಮ ಅಹಂಕಾರ. ಹಾಗೆ ನಾವು ಕೆಲವು ಕೋರಿಕೆಗಳನ್ನ ಇಡುತ್ತೇವೆ. ಭಗವಂತ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಕೂಡ ಅಳಗಾಡೋದಿಲ್ಲ. ಮಮ ವಿನ ತೃಣಮಪಿ ನ ಚಲತಿ. ನಾನಿಲ್ದೆ, ನನ್ನ ಅನುಮತಿ ಇಲ್ದೆ ಒಂದು ಹುಲ್ಲು ಕಡ್ಡಿಯು ಕೂಡ ಅಳಗಾಡೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಸೊ ಹಾಗೆ ಕರ್ತೃತ್ವದ ಒಂದು ಭ್ರಮೆ ಅನ್ನುವಂಥದ್ದು ನಮ್ಮಲ್ಲಿದೆ, ನಾನೇ ಮಾಡ್ತಾ ಇದ್ದೇನೆ. ಸೊ ಅದೇ ಮನುಷ್ಯನ ಅತಿ ದೊಡ್ಡ ಸಮಸ್ಯೆ. ಓಕೆ, ಆದ್ರೆ ಯಾರು ಮಾಡ್ತಾ ಇದ್ದಾರೆ, ಪ್ರಕೃತಿಯ ಗುಣಗಳಿಂದ ನಡೆಯುವ ಕಾರ್ಯಗಳಿಗೆ ನಾನೇ ಕಾರಣ ಎಂದು ಅಹಂಕಾರದಿಂದ ನಾವು ಭಾವಿಸ್ತೇವೆ. ಸೊ ಅದು ಬಂಧನಕ್ಕೊಳಗಾಗುತ್ತೆ. ಹೀಗೆ ಭಗವಂತ ಹೇಳ್ತಾರೆ, ಕರ್ತೃತ್ವವನ್ನಾಗ್ಲಿ, ಕರ್ಮಗಳನ್ನಾಗ್ಲಿ, ಕರ್ಮ ಫಲಗಳ ಸಂಪರ್ಕವನ್ನಾಗ್ಲಿ ಸೃಷ್ಟಿಸುವುದಿಲ್ಲ, ಎಲ್ಲವೂ ಪ್ರಕೃತಿಯ ಸ್ವಭಾವದಿಂದ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಉದಾಹರಣೆಗೆ, ಇಲ್ಲಿ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ ನಮ್ಮಲ್ಲಿ ಆಸೆ ಹುಟ್ಟುತ್ತೆ ಜೀವಿಯಲ್ಲಿ, ಆಮೇಲೆ ಭಗವಂತ ಅದಕ್ಕೆ ಅನುಮೋದನೆ ಕೊಡ್ತಾನೆ. ಆಮೇಲೆ ಮೂಲ ವಸ್ತುಗಳನ್ನ ಒದಗಿಸ್ತಾನೆ, ಏನ್ ಬೇಕೋ ಆ ಮೂಲ ವಸ್ತುಗಳನ್ನ ಪ್ರಕೃತಿಯಿಂದ ಒದಗಿಸ್ತಾನೆ. ಈಗ ಒಂದು ವ್ಯಕ್ತಿ ನೋಡಿ, ನೀವು ಈಗ ಆಸೆ ಹುಟ್ಟುತ್ತೆ ನಾ ಭಗವದ್ಗೀತೆ ಕೇಳ್ಬೇಕು ಅಂತ, ಅವಾಗ ಭಗವಂತ ಬಂದು ನಿಮ್ಗೆ ಆ ಇಚ್ಛೆನ ಪೂರೈಸ್ತಾನೆ. ಎಷ್ಟ್ ಜನರಿಗೆ ಇಲ್ಲಿ ಆಸೆ ಇರ್ಲಿಕ್ಕಿಲ್ಲ ಮೊದ್ಲಿನಿಂದ, ತುಂಬಾ ಲೇಟ್ ಆಗಿರ್ಬೋದು, ಕೆಲವೊಬ್ರು ತುಂಬಾ ಬೇಗ ಬಂದಿರಬಹುದು. ಅದು ನಿಮ್ಮ ಕರ್ಮಗಳ ಪ್ರಕಾರ. ಭಗವಂತನ ನೀನ್ ಬೇಗ ತಿಳ್ಕೊಳ್ತೀಯ ಅಂತಂದ್ರೆ ಬೇಗ ಸ್ಯಾಂಕ್ಷನ್ ಮಾಡ್ತಾನೆ, ನೀನು ಲೇಟ್ ಮಾಡಿ ತಿಳ್ಕೊಳ್ತೀಯ ಅಂದ್ರೆ ಲೇಟ್ ಆಗಿ ಸ್ಯಾಂಕ್ಷನ್. ಅದಕ್ಕೆ ಕೆಲವೊಬ್ರಿಗೆ ಅನಿಸ್ತೇವೆ, ನಾವು ಮೊದ್ಲು ಯಾಕೆ ಬರ್ಲಿಲ್ಲ, ಇಷ್ಟು ವಯಸ್ಸಾದ್ಮೇಲೆ ಬಂದ್ವಿ ಅಂತ. ಅದು ಭಗವಂತನ ಅನುಮೋದನೆ. ಸೊ ಅದಕ್ಕೆ ಮೂಲ ವಸ್ತುಗಳನ್ನ ಒದಗಿಸ್ತಾನೆ, ಅಂದ್ರೆ ಪ್ರಕೃತಿಯಿಂದ. ನೋಡಿ, ನಿಮ್ಗೆ ಇಸ್ಕಾನ್ ಬೆಂಗಳೂರಿಂದ ಆನ್ಲೈನ್ ಕ್ಲಾಸಸ್ ಗಳನ್ನ ಕೊಡೋದಾಗಿರ್ಬಹುದು, ಅವರು ಇತರ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಅಪ್ಡೇಟ್ ಮಾಡೋದಾಗಿರ್ಬಹುದು, ಸೊ ಪ್ರಚಾರ ಮಾಡೋದಾಗಿರ್ಬಹುದು, ಇಂಥ ಮೂಲ ವಸ್ತುಗಳನ್ನ ಒದಗಿಸ್ತಾನೆ ಪ್ರಕೃತಿಯಿಂದ ಅಂತ ಹೇಳಿ. ಸೊ ಹೀಗೆ ನಿಮ್ಗೆ ನೀವು ಆಶಿಸಿರುವುದು ನಿಮ್ಗೆ ಭಗವಂತನ ಅನುಮೋದನೆಯಿಂದ ಸಿಗುತ್ತೆ. ನೀವು ಕೇವಲ ಆಶಿಸುವವರು, ಆದ್ರೆ ಸೃಷ್ಟಿಸುವವರಲ್ಲ. ಕೇವಲ ಬಯಸಬಹುದಷ್ಟೇ ನೀವು, ಆದ್ರೆ ಅದನ್ನ ತಗೊಳ್ಬೇಕು, ಮಾಡ್ಬೇಕು ಅನ್ನೋದು ನಿಮ್ ಕೈಯಲ್ಲಿ ಇಲ್ಲ. ಹಾಗೆ ನಾನೇ ಎಲ್ಲದರದ ಕರ್ತ ಎಂಬ ಭ್ರಮೆಯನ್ನು ಬಿಟ್ಟಾಗ ಫಲದ ಮೇಲಿನ ಒಂದು ಆಸೆ ತಾನಾಗಿ ಮರೆಯಾಗ್ತಾ ಹೋಗುತ್ತೆ. ಅದಕ್ಕಾಗಿ ನಾವು ಆಸೆ ಅನ್ನೋದನ್ನ ಬಿಡ್ಬೇಕು. ನಿಯಂತ್ರಣದ ಭ್ರಮೆ ಹೇಗಿರುತ್ತೆ, ಆ ಕಾರ್ಯ ಹೇಗೆ ನಡೆಯುತ್ತೆ ಅಂದ್ರೆ, ಜೀವಿ ಕೇವಲ ಇಚ್ಛೆ ಪಡ್ತಾನೆ, ಯಾಕಂದ್ರೆ ಅವನ್ ಸ್ವಲ್ಪ ಸ್ವಾತಂತ್ರ್ಯ ಇರುತ್ತೆ, ಹಾಗಾಗಿ ಅವನ್ ಇಚ್ಛೆ ಪಡ್ತಾನೆ. ಪ್ರಕೃತಿ ವ್ಯವಸ್ಥೆ ಮಾಡುತ್ತೆ ಅದಕ್ಕೆ ಇಚ್ಛೆಯನ್ನ ಈಡೇರಿಸ್ಲಿಕ್ಕೆ, ಪ್ರಕೃತಿ ಸೌಲಭ್ಯವನ್ನ ಕೊಡುತ್ತೆ. ಆಮೇಲೆ ಭಗವಂತ ಒಪ್ಕೊಳ್ತಾನೆ, ಒಪ್ಕೋಬಹುದು, ಬಿಡ್ಬಹುದು. ಭಗವಂತನ ಅನುಮತಿ ಇಲ್ಲದೆ ಒಂದು ಹುಲ್ಕಡ್ಡಿ ಅಳಗಾಡೋದಿಲ್ಲ ಅಂತ ಹೇಳಿದೆ. ಸೊ ಹೀಗೆ 3 ಕರ್ತಾರರ ಸಂಗಮವಿದೆ ಅಂತ ಹೇಳ್ತಾರೆ, ಜೀವಿ, ಪ್ರಕೃತಿ, ಭಗವಂತ. ಇವಿದ್ದಾಗನೇ ನಮ್ಮ ಇಚ್ಛೆ ಪೂರ್ಣವಾಗುವಂಥದ್ದು. ಸೊ ನಾನೇ ಎಲ್ಲವದನ್ನ ಮಾಡ್ತೇನೆ ಅನ್ನುವಂಥದ್ದು ಅಜ್ಞಾನದ ಲಕ್ಷಣ. ಸೊ ಈ ಉದಾಹರಣೆಗೆ ವಿದ್ಯುತ್ ಶಕ್ತಿ, ಇದನ್ನ ನೀವು ಸಾದೃಶ್ಯವಾಗಿ ತಗೋಬಹುದು. ವಿದ್ಯುತ್ ಶಕ್ತಿ ಮತ್ತೆ ಉಪಕರಣದ ಒಂದು ಮೂಲಕ. ಈಗ ವಿದ್ಯುತ್ ಶಕ್ತಿ ಅನ್ನುವಂಥದ್ದು ಪರಮಾತ್ಮ, ಜೀವಿ ಏನು ಆಯ್ಕೆ. ಯಾವ ತರ ನಾನು ಆ ಒಂದು ವಿದ್ಯುತ್ ಶಕ್ತಿಯನ್ನ ಬಳಸಬಹುದು, ನಾನು ಫ್ಯಾನ್ ಆಗ್ಬಹುದು, ನಾನ್ ಬಲ್ಬ್ ಆಗ್ಬಹುದು. ಸೊ ಹೀಗೆ ಕರ್ಮಗಳೇನಿರುತ್ತೆ, ಉಪಕರಣಗಳು, ದೇಹ ಮತ್ತೆ ಇಂದ್ರಿಯಗಳು ಅಂತ ಇಲ್ಲಿ ಹೇಳ್ತೇವೆ, ಕರ್ಮದ ಉಪಕರಣಗಳು. ಹೀಗೆ ಏನಂದ್ರೆ, ಈ ವಿದ್ಯುತ್ ಶಕ್ತಿ ಬರೋದ್ರಿಂದ ಫ್ಯಾನ್ ತಿರುಗುತ್ತೆ, ಮತ್ತೆ ಬಲ್ಬ್ಗಳು ಬೆಳಗುತ್ತೆ, ಶಕ್ತಿ ನೀಡುತ್ತೆ ಅಲ್ಲ, ಮಿಕ್ಸ್ಡ್ ಗ್ರೈಂಡರ್ ಗ್ರೈಂಡ್ ಆಗತ್ತೆ ಅಲ್ಲ, ಹೀಗೆ ಬಲ್ಬ್ ಬೆಳಕು ಕೊಡುತ್ತೆ. ಸೊ ಹೀಗೆ ಇವೆಲ್ಲ ಕೊಡುವುದಕ್ಕೂ ವಿದ್ಯುತ್ತೇನೆ ಮೂಲ ಕಾರಣನ. ವಿದ್ಯುತ್ನಿಂದ ತಾನೇ ಬಲ್ಬ್ ಬೆಳಗೋದು, ಫ್ರಿಡ್ಜ್ ಆಪರೇಟ್ ಆಗೋದು, ಗೀಸರ್ ಆಪರೇಟ್ ಆಗೋದು, ಫ್ಯಾನ್ ತಿರುಗೋದು ವಿದ್ಯುತ್ತಿಂದಾನೆ. ಆದ್ರೆ ಕೇವಲ ವಿದ್ಯುತ್ ಇದ್ರೇನೆ ಫ್ಯಾನ್ ಇರುತ್ತಾ? ಇಲ್ಲ, ಆ ಉಪಕರಣ ಬೇಕಲ್ಲ. ವಿದ್ಯುತ್ತಿನ ಉಪಕರಣ ಇದ್ರೆ ಏನಾಗುತ್ತೆ, ಆ ಒಂದು ಫ್ಯಾನು ವಿದ್ಯುತ್ ಬಳಸಿ ಫ್ಯಾನ್ ಆಗಿ ಕೆಲಸ ಮಾಡುತ್ತೆ, ಫ್ರೀಜರ್ ಆಗಿ ಕೆಲಸ ಮಾಡುತ್ತೆ ಅಲ್ಲ, ಬಲ್ಬ್ ಆಗಿ ಬೆಳಕನ್ನ ಬೆಳುತ್ತೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಇರುವಂತದ್ದು ಉಪಕರಣಗಳು. ನಮ್ಮ ಕರ್ಮಗಳು ಅಂದ್ರೆ ಉಪಕರಣಗಳು. ನಾ ಯಾವ ತರ ಕರ್ಮವನ್ನ ಮಾಡ್ತಾ ಇದ್ದೇನೆ. ಸೊ ಹೀಗೆ ಗಾಳಿ ಕೊಡುವುದು, ಬೆಳಕು ಕೊಡುವುದಕ್ಕೂ ವಿದ್ಯುತ್ ಕಾರಣ ಅಲ್ಲ.
ಯಾವ್ದು ಕಾರಣ? ಬೆಳಕು ಗಾಳಿ ಕೊಡೋದಕ್ಕೆ ಉಪಕರಣನೇ ಕಾರಣ. ಅದೇ ರೀತಿ ಭಗವಂತ ನಮ್ಮೊಳಗಿನ ಶಕ್ತಿಯ ಮೂಲ, ವಿದ್ಯುತ್ ಆಗಿದ್ದಾನೆ. ಆದ್ರೆ ನಾವು ಮಾಡುವ ಪಾಪ ಪುಣ್ಯಗಳಿಗೆ ನಮ್ಮ ಆಯ್ಕೆ ಮತ್ತು ಪ್ರಕ್ರಿಯೆ ಕಾರಣ. ನೋಡಿ, ನಮ್ಮ ಆಯ್ಕೆ ಪ್ರಕ್ರಿಯೆ ಅಂದ್ರೆ ಪಾಪ ಪುಣ್ಯ, ಪಾಪ ಬರ್ತದೆ, ಪುಣ್ಯ ಬರ್ತದೆ. ನಾನು ಬಲ್ಬ್ ಆಗಿರ್ತೀನೋ, ಫ್ಯಾನ್ ಆಗಿರ್ತೀನೋ, ಅಥವಾ ನಾನು ಒಳ್ಳೇದನ್ನ ಮಾಡ್ತೀನೋ, ಕೆಟ್ಟದಾಗಿರ್ತೀನೋ, ಅದೇ ಪಾಪ ಪುಣ್ಯಗಳಿಗೆ ಪ್ರತಿಕ್ರಿಯೆ. ಅಂದ್ರೆ ಭಗವಂತ ಕೇವಲ ವಿದ್ಯುತ್ ಶಕ್ತಿ ನಮ್ಮೊಳಗೆ ಇದ್ದಾನೆ. ಆ ವಿದ್ಯುತ್ ಶಕ್ತಿಯಿಂದ ನಾನು ಆ ಉಪಕರಣವನ್ನ ಬಳಸಿ ಆ ಉಪಕರಣಗಳನ್ನ ಬಳಸ್ಕೊಳ್ಬಲ್ಲೆ, ನನ್ನ ಕರ್ಮವನ್ನ ನಾನು ಮಾಡಬಲ್ಲೆ. ಅಂದ್ರೆ ಆ ವಿದ್ಯುತ್ ಶಕ್ತಿ ಅಂದ್ರೆ ಇಚ್ಛೆ. ಆ ಇಚ್ಛೆಯ ಮೂಲಕನೇ ನಾನೇನ್ ಮಾಡ್ಬೋದು, ನನ್ನ ಒಳಗಿನ ಶಕ್ತಿಯ ಮೂಲಕ ನಾನು ಪಾಪ ಪುಣ್ಯಗಳಿಗೆ ನನ್ನ ಕರ್ಮವನ್ನ ಆಯ್ಕೆ ಮಾಡ್ಕೊಳ್ಬಹುದು. ಅದಕ್ಕೆ ಈ ಪಾಪ ಪುಣ್ಯಗಳೇ ನಮ್ಮ ಒಂದು ಆಯ್ಕೆ ಮತ್ತು ಪ್ರತಿಕ್ರಿಯೆಗೆ ಕಾರಣ ಆಗತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ಹೀಗೆ ನಾನೇ ಕರ್ತರ ಅನ್ನುವಂಥ ಭ್ರಮೆ ಹೇಗಿದೆ ಅಂದ್ರೆ ನೋಡಿ, ನಾನು ಪ್ರತಿಯೊಂದಕ್ಕೂ ಅತಿಯಾಗಿ ಅಂಟಿಕೊಳ್ಳುವ ಕಾರಣ ನಾವೇ ಎಲ್ಲವನ್ನ ಮಾಡ್ತಾ ಇದ್ದೇವೆ, ನಾವೇ ನಿಯಂತ್ರಿಸ್ತಾ ಇದ್ದೇವೆ ಅನ್ನುವಂಥ ಅಹಂಕಾರ ಇದೆ. ಆದ್ರೆ ವಾಸ್ತವದಲ್ಲಿ ಯಾವುದೇ ಒಂದು ಕಾರಣ ಯಶಸ್ವಿ ಆಗಲು ಮೂಲ ಶಕ್ತಿಗಳ ಸಮ್ಮಿಲನ ಅಲ್ಲ. ನೋಡಿ, ಇಲ್ಲಿ ಫಸ್ಟ್ ಭ್ರಮೆ. ಅದಕ್ಕೇನಿಲ್ಲ, ಎಲೆಕ್ಟ್ರಿಸಿಟಿನೇ ಇಲ್ಲ ಇಲ್ಲಿ, ಅದಕ್ಕೆ ವಾಯರೇ ಇಲ್ಲ. ಸೊ ವಾಯರೇ ಇಲ್ಲ, ಅದೇನು ಆಪರೇಟ್ ಆಗತ್ತಾ? ನಾನೇ ಮಾಡ್ತೀನಿ ಅಂತ ಇದೆಯಾ? ನಾನೇ ತಿರುಗ್ತೀನಿ ಅಂತ ಇಲ್ಲ. ಅದಕ್ಕೆ ವಿದ್ಯುತ್ ಶಕ್ತಿ ಹರಿತರೆ ಮಾತ್ರ ಅದು ತಿರುಗುತ್ತೆ. ಹೀಗೆ ವಾಸ್ತವವಾಗಿ ನಾವು ಕೂಡ ಇಚ್ಛೆ ಪಡ್ತೇವೆ, ಆದ್ರೆ ಅಲ್ಲಿ ಭಗವಂತನ ಶಕ್ತಿ, ವಿದ್ಯುತ್ ಶಕ್ತಿ ನಮಗೆ ಬಂದಾಗ ಆ ಇಚ್ಛೆ ಪೂರ್ಣಗೊಳ್ಳುತ್ತೆ. ಆವಾಗ ನಮ್ಮ ಪಾಪ ಪುಣ್ಯ, ನಮ್ಮ ಕ್ರಿಯೆಗಳ ಮೂಲಕ ಪಾಪ ಪುಣ್ಯ ಕ್ರಿಯೆಗಳ ಪ್ರತಿಫಲ ನಮ್ಗೆ ಅಲ್ಲಿ ಒದಗುತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಹೀಗೆ ಭಗವಂತ ತಥಾಸ್ತು ಅಂತ ಹೇಳ್ತಾನೆ. ತಥಾಸ್ತು ಸೂತ್ರ ಏನಿದೆ ಅಂದ್ರೆ, ಕರ್ಮದ ಬ್ಯಾಂಕ್ ಬ್ಯಾಲೆನ್ಸ್ ಹೇಗಿರುತ್ತೆ ಅಂದ್ರೆ, ನಮ್ಮ ಕರ್ಮದ ಫಲಿತದಲ್ಲಿ ಇಲ್ದೇ ಇದ್ರೆ ಎಷ್ಟೇ ನಾವು ಇಚ್ಛೆ ಪಟ್ರು ಕೂಡ ನಮ್ಮ ಕರ್ಮ ಅನ್ನುವಂಥದ್ದು ಒಂದು ಬೀಜವನ್ನ ಬಿತ್ತಿ ಅದು ಮೊಳಕೆ ಬಂದಿರ್ಲಿಲ್ಲ ಅಂತಂದ್ರೆ ಎಷ್ಟೇ ಇಚ್ಛೆ ಪಟ್ರು ಅದು ಕಾರ್ಯ ಆಗೋದಿಲ್ಲ. ನೋಡಿ, ಒಬ್ಬರಿಗೆ ಮದುವೆ ಆಗ್ತಾ ಇರೋದಿಲ್ಲ, ಎಷ್ಟು ಕೇಳ್ಕೊಂಡ್ರು ಮದುವೆ ಆಗೋದೇ ಇಲ್ಲ. ಯಾಕೆ? ಆ ಇಚ್ಛೆ ಅನ್ನುವಂಥದ್ದು ಫಲಿತಕ್ಕೆ ಬಂದಿಲ್ಲ. ಇನ್ನ ಅವರ ಹಿಂದಿನ ಕರ್ಮದ ಕಾರ್ಯ ಫಲಿತವಾಗ್ಲಿಕ್ಕೆ ಬಂದಿಲ್ಲ ಆ ಇಚ್ಛೆ, ಹಾಗಾಗಿ ಆಗೋದಿಲ್ಲ. ಆದ್ರೆ ಅದನ್ನ ನಾವು ಭಗವಂತನ ಮೇಲೆ ಬಿಟ್ಟಾಗ ನಮ್ಮ ಕೋರಿಕೆಗಳು ನಮ್ಮ ಹಿಂದಿನ ಕರ್ಮದ ಯೋಗ್ಯತೆ ಗೆ ಅನುಗುಣವಾಗಿ ಪರಮಾತ್ಮ ತಥಾಸ್ತು ಅಂತ ಹೇಳ್ತಾನೆ. ಸೊ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡಿದ್ಯಾ ಅಂದ್ರೆ ಬೇಗ ನಿಂದ ಮದುವೆ ಆಗತ್ತೆ. ಸೊ ತಥಾಸ್ತು ಅಂತ ಹೇಳ್ತಾನೆ. ಸೊ ಅದು ಸಮಯ ತಗೊಳುತ್ತೆ ಕೆಲವೊಮ್ಮೆ. ಸೊ ಆ ಒಂದು ಕಾರ್ಯ ಮಾಡಿರೋದ್ರಿಂದ ನಿನ್ಗೆ ಆ ಸಮಯದಲ್ಲಿ ನಿನಗೆ ಅದು ಸಿಕ್ಕಿದೆ. ಅದಕ್ಕೋಸ್ಕರ ಈ ಭಗವಂತ ಕೊಡುವಂತ ತಥಾಸ್ತು ಸೂತ್ರ ಅಂತ ಹೇಳ್ತಾರೆ. ನಮಗೆ ಸಿಗದಿರೋ ವಸ್ತುಗಳಿಗಾಗಿ ನಾವು ಅಳುವುದು ನಿಲ್ಲಿಸ್ಬೇಕು ಅಲ್ಲ, ಭಗವಂತ ಕೊಟ್ರೇನೆ ಆಗುವಂತದ್ದು ಅಲ್ಲ, ನಿಲ್ಲಿಸ್ಬೇಕು. ಭಗವಂತ ನಮ್ಮ ಕರ್ಮಾನುಸಾರ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಿಖರವಾಗಿ ನೀಡ್ತಾನೆ. ಯಾಕೆ ನೀಡ್ತಾನೆ? ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ನೀಡ್ತಾನೆ. ಹೀಗೆ ನೈವ ಕಿಂಚಿತ್ ಕರೋಮಿ, ಅಂತರಂಗದ ನಿಷ್ಕ್ರಿಯತೆ ಅನ್ನುವಂಥದ್ದು ತತ್ವವನ್ನ ನಾವು ಅರಿತು ಜ್ಞಾನಿಗಳಾಗಿ ನೋಡ್ಬೇಕು. ಅಥವಾ ಇಲ್ಲಿ ನಾವು ನೋಡುವಾಗ, ಕೇಳುವಾಗ, ಉಸಿರಾಡುವಾಗ, ಮಲಗುವಾಗ, ಮಾತನಾಡುವಾಗ ಏನನ್ನೂ ಕೂಡ ನಾವು ಮಾಡ್ತಾ ಇಲ್ಲ ಎಂದೇ ನಾವು ಭಾವಿಸ್ಬೇಕು. ಈಗ ನಾನು ಹೇಳ್ತಾ ಇರೋದು ನಾನ್ ಮಾಡ್ತಾ ಇಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ. ನೀವು ಕೇಳ್ತಾ ಇಲ್ಲ, ಭಗವಂತ ಕೇಳಿಸ್ತಾ ಇದ್ದಾನೆ. ನೋಡಿ, ಸೊ ಇದು ಅಂತರಂಗದ ನಿಷ್ಕ್ರಿಯತೆ ಅಂತ ಹೇಳ್ತೇವೆ. ನಾನ್ ನೋಡು ಭಗವದ್ಗೀತೆ ಕೇಳಲಿಕ್ಕೆ ಕೂತಿದ್ದೇನೆ, ನಮ್ಮ ಮನೇಲಿ ಯಾರು ಕೇಳ್ತಾ ಇಲ್ಲ, ನಾನ್ ಮಾತ್ರ ಕೂತಿದ್ದೇನೆ. ನೋ, ಇದು ಅಂತರಂಗದ ನಿಷ್ಕ್ರಿಯತೆ ಅಲ್ಲ. ನಾನ್ ಮಾಡ್ತಾ ಇಲ್ಲ, ಭಗವಂತ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಅಂತರಂಗದ ರಹಸ್ಯ ಇದು. ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಆತ್ಮವು ಕೇವಲ ನಿಷ್ಕ್ರಿಯ ಸಾಕ್ಷಿ ಮಾತ್ರ ಅನ್ನುವಂತ ಅರಿವು ನಮ್ಮಲ್ಲಿ ಇರಬೇಕು. ಈ ಒಂದು ಉದಾಹರಣೆ ನೋಡೋದಾದ್ರೆ ಇದ್ರೆ ಅಹಂಕಾರದ ಒಂದು ಬೆಲೆ ಏನು ಅಂತ ಗೊತ್ತಾಗುತ್ತೆ. ನಾನೇ ಶ್ರೇಷ್ಠ ಅನ್ನುವಂತ ಭ್ರಮೆ. ಈ ಮೊಹಮ್ಮದ್ ಅಲಿ ಅನ್ನುವಂಥವ್ರು, ಅವರು ಗ್ರೇಟ್ ಬಾಕ್ಸರ್ ಆಗಿದ್ರು. ಎಷ್ಟೇ ಅವರು ಯಶಸ್ವಿನ ಪಡೆದ್ರು ನಾನೇ ಪಡ್ಕೊಂಡಿದ್ದೇನೆ ಅಂತ ಹೆಮ್ಮೆ ಅವರಿಗೆ ಇತ್ತು. ಒಂದು ದಿನ ಅವ್ರಿಗೆ ಏನಾಯ್ತು, ಪಾರ್ಕಿನ್ಸನ್ ಅನ್ನುವಂಥ ರೋಗ ಬಂದ್ಬಿಟ್ಟು ಅವ್ರಿಗೆ ಅರಿವಾಯ್ತು. ಅವ್ರಿಗೆ ಎಷ್ಟು ಪ್ರಬಲವಾಗಿದ್ದವರು, ಶಕ್ತಿಯುಳ್ಳವರಾಗಿದ್ರು, ಎಲ್ಲ ಒಂದು ಇದನ್ನ ಗೆಲ್ತಾ ಇದ್ರು ಅವರು. ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ರು. ಸೊ ಅವರು ಕೊನೆಗೆ ಪಾರ್ಕಿನ್ಸನ್ ಒಂದು ರೋಗ ಬಂದಾಗ ಅವ್ರಿಗೆ ಒಂದು ಕಪ್ಪನ್ನು ಕೂಡ ಎತ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತೆ. ಸೊ ಇದನ್ನ ನಾವು ನೋಡ್ಬಹುದು. ಅಂದ್ರೆ ಎಲ್ಲ ನಾನ್ ಮಾಡಿದ್ದೇನೆ ಅಂತ ಹೇಳಿದಾಗ ನೀನ್ ಮಾಡಿಲ್ಲಪ್ಪ, ಭಗವಂತನೇ ಮಾಡಿರುವಂತದ್ದು ಅನ್ನೋದು ಗೊತ್ತಾಗತ್ತೆ ಇಲ್ಲಿ. ಜ್ಞಾನೇನಾತು ತಜ್ಞಾನಂ ಯೇಷಾಂ ನಾಶಿತಂ ಆತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅನುವಾದ: ಅಜ್ಞಾನವನ್ನ ನಾಶ ಮಾಡುವಂತಹ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಿಸುತ್ತದೆ. ಸ್ವಂತ ಕರ್ಮವನ್ನ ಮಾಡಿದಾಗ ಅದು ಪ್ರಕಾಶಿಸುತ್ತದೆ ಅಂತ ಹೇಳ್ತಾರೆ. ಈಗ ಜ್ಞಾನ ಹೇಗೆ ಪ್ರಕಾಶಿಸುತ್ತೆ? ಭಗವಂತನಿಗಾಗಿ ಕರ್ಮ ಮಾಡಿದಾಗ ಜ್ಞಾನ ಪ್ರಕಾಶಿಸುತ್ತೆ ಅಂತ. ಈಗ ನಾವು ಒಂದು ಗಿಡಕ್ಕೆ ನೀರ್ ಹಾಕ್ಬೇಕಾದ್ರೆ ಕೇವಲ ಎಲೆಗಳಿಗೆ ಹಾಕಿದ್ರೆ ಏನಾಗುತ್ತೆ? ಅದು
ಉದುರಿ ಹೋಗುತ್ತೆ. ಅದು ಎಲ್ಲಿ ಹೋಗಿ ನೀರ್ ಮುಟ್ಬೇಕು ಮುಟ್ಟಲ್ಲ, ಸ್ವಲ್ಪ ದಿನದಲ್ಲಿ ಮುಳುಗ್ ಹೋಗುತ್ತೆ. ಹಾಗಾದ್ರೆ ನಾವು ಬೇರಿಗೆನೆ ಹಾಕಿದ್ರೆ ಅದು ಹಸಿರಾಗಿ ನಮ್ಗೆ ಫಲವನ್ನ ಕೊಡುತ್ತೆ. ಹೀಗೆ ನಾವು ಭೌತಿಕ ಜಗತ್ತಿನಲ್ಲಿ ನಾವು ಬಾಸ್ಗೋ, ಮ್ಯಾನೇಜರ್ಗೋ, ಸಂಬಂಧಿಕರಿಗೋ, ಸಂಪತ್ತಿಗೋ ನೀರ್ ಹಾಕ್ತಾ ಇದ್ದೇವೆ ನಾವು. ಹ ಅವ್ರಿಗೆ ಪ್ರತ್ಯೇಕವಾಗಿ ತೃಪ್ತಿ ಪಡಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಅವ್ರು ತೃಪ್ತಿ ಪಡದೇ ಇದ್ರೆ ದುಃಖ ಆಗುತ್ತೆ ನಮ್ಗೆ. ಅದನ್ನ ಪ್ರಯತ್ನವನ್ನ ಬಿಟ್ಬಿಡೋದು. ಸೃಷ್ಟಿಯ ಮೂಲವಾದಂತ ಭಗವಂತ ಕೃಷ್ಣನನ್ನ ನಾವು ತೃಪ್ತಿಪಡಿಸಿದ್ರೆ ಇಡೀ ಜಗತ್ತು ತಾನಾಗಿ ತೃಪ್ತವಾಗತ್ತೆ. ಅದಕ್ಕಾಗಿ ನಾವು ಕೃಷ್ಣನಿಗೆ ಅಂದ್ರೆ ಮೂಲ ಬೇರಿಗೆ ಮೂಲ ಬೇರಲಾದಂತ ಕೃಷ್ಣನಿಗೆ ನೀರು ಹಾಕಿದಾಗ ಎಲ್ಲರೂ ಕೂಡ ತೃಪ್ತರಾಗ್ತಾರೆ ಅನ್ನೋದನ್ನ ನಾವು ಕಾಣ್ಬಹುದು. ಎಲ್ಲ ದೇವತೆಗಳು ಕೂಡ ತೃಪ್ತರಾಗ್ತಾರೆ. ಹೀಗೆ ಭಗವಂತನಿಗೆ ಬೇಕಾಗಿರುವಂತದ್ದು ಸಂಪತ್ತಲ್ಲ, ನಮ್ಮ ಭಾವ. ಹೀಗೆ ಸುಧಾಮ ಒಂದು ಇಡೀ ಅವಲಕ್ಕಿನ ಕೊಟ್ಟು ಭಗವಂತನನ್ನ ತೃಪ್ತಿಪಡಿಸಿದ. ಎಷ್ಟೋ ಐಶ್ವರ್ಯಗಳನ್ನ ಭಗವಂತ ನೀಡಿದ ಅವನಿಗೆ. ಹೀಗೆ ದ್ರೌಪದಿ ಪ್ರೀತಿಯಿಂದ ಶರಣಾದಾಗ ಅವನು ಅಕ್ಷಯವಾದಂತಹ ವಸ್ತ್ರವನ್ನ ಕೊಟ್ಟ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅವರ ಭಾವ ಹೇಗಿತ್ತು ಅಂತ ಹೇಳಿ, ಅವರ ಶರಣಾಗತಿ ಹೇಗಿತ್ತು. ನಾವು ನೀಡುವಿನ ವಸ್ತುವಿನ ಬೆಲೆಯನ್ನ ಕೃಷ್ಣ ನೋಡೋದಿಲ್ಲ, ಆ ವಸ್ತುವನ್ನು ನೀಡುವಾಗ ನಮ್ಮ ಹೃದಯದಲ್ಲಿ ಪ್ರೀತಿ ಎಷ್ಟಿತ್ತು, ಕೃತಜ್ಞತಾ ಭಾವ ಎಷ್ಟಿತ್ತು ಅನ್ನೋದನ್ನ ನೋಡ್ತಾನೆ. ಹೀಗೆ ಒಬ್ಬ ವ್ಯಕ್ತಿ ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯಿಂದ ನೋಡ್ಬೇಕು. ಹೇಗೆ ನೋಡ್ಬೇಕು? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶೋಕಾಕೇಚ ಪಂಡಿತ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು, ನಿಜವಾದ ಜ್ಞಾನವನ್ನು ಪಡೆದವರಾದ್ರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನು ಹಸುವನ್ನು, ಆನೆಯನ್ನು, ನಾಯಿಯನ್ನು ಮತ್ತು ನಾಯಿ ಮಾಂಸವನ್ನ ತಿನ್ನುವಂಥವನು ಅವನನ್ನು ಕೂಡ ಒಂದೇ ರೀತಿಯಾಗಿ ಕಾಣ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಏನಿದೆ ಒಂದೇ ರೀತಿಯಾಗಿ ಕಾಣುವಂಥದ್ದು ಅಂದ್ರೆ ಪಂಡಿತ ಸಮದರ್ಶಿನಃ ದರ್ಶನದ ನೈಜ ಅರ್ಥವನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ವಿದ್ಯಾವಿನಯ ಸಂಪನ್ನರಾದಂಥವ್ರು, ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದಂಥವ್ರು, ಸಾತ್ವಿಕ ಬ್ರಾಹ್ಮಣರು ಏನ್ ಮಾಡ್ತಾರೆ, ಈ ಹಸುಗಳೆಲ್ಲ ಇರ್ಬೋದು, ನಾಯಿಗಳಾಗಿರ್ಬೋದು, ಚಂಡಾಲರು ಅಂದ್ರೆ ನಾಯಿಯನ್ನ ತಿನ್ನುವಂಥವ್ರು, ಅವರು ಎಲ್ಲಾದ್ರಲ್ಲಿಯೂ ಕೂಡ ಆತ್ಮನಿದ್ದಾನೆ, ಆತ್ಮನ ಜೊತೆಗೆ ಪರಮಾತ್ಮನಿದ್ದಾನೆ, ಎಲ್ಲರನ್ನೂ ಕೂಡ ಸಮವಾಗಿ ನೋಡ್ತಾನೆ. ಎಲ್ಲರನ್ನು ಕೂಡ ಸಂವಾದ ಆಧ್ಯಾತ್ಮಿಕ ಆತ್ಮವಾಗಿ ಅವನು ಗುರುತಿಸ್ತಾನೆ. ಸಮನಾದ ಆಧ್ಯಾತ್ಮಿಕ ಒಂದು ದೃಷ್ಟಿ ಅಂದ್ರೆ ಏನು? ಸಮದರ್ಶನ ಅಂದ್ರೆ ಈಗ ಅಜ್ಞಾನಿಗಳ ದೃಷ್ಟಿ ಹೇಗಿರುತ್ತೆ? ಭೌತಿಕ ಕಣ್ಣುಗಳು ಕೇವಲ ಹೊರಗಿನ ವ್ಯತ್ಯಾಸವನ್ನು ನೋಡ್ತಾರೆ. ಜಾತಿ, ಅಂತಸ್ತು, ಸಂಪತ್ತು, ನೀನ್ ಚಿಕ್ಕವನು, ನಾನ್ ದೊಡ್ಡವನು, ನಾನ್ ಸೀನಿಯರು, ಜೂನಿಯರು, ಹೀಗೆಲ್ಲ ನಾವು ನೋಡ್ತೇವೆ. ಇದು ಭೌತಿಕ ದೃಷ್ಟಿ. ಇಲ್ಲಿ ಜ್ಞಾನಿಯ ದೃಷ್ಟಿ ಹೇಗಿರುತ್ತೆ? ಅಜ್ಞಾನಿಯ ಕಣ್ಣು ಎಲ್ಲರೊಳಗೂ ಕೂಡ ಇರುವ ಒಂದೇ ಒಂದು ದಿವ್ಯ ಚೈತನ್ಯವನ್ನ ನೋಡುತ್ತೆ, ಅದೇ ಆತ್ಮವನ್ನ ನೋಡುವಂಥದ್ದು. ನೋಡಿ, ಸಮದೃಷ್ಟಿ ಅಂದ್ರೆ ಭೌತಿಕ ದೇಹದ ಆಚೆಗೆ ಇರುವಂತಹ ಒಂದು ದರ್ಶನ. ನಮ್ಗೆ ಆತ್ಮ ಕಾಣೋದಿಲ್ಲ ಖರೆ, ಆದ್ರೆ ಆತ್ಮದಲ್ಲಿ ಅವನ ದೇಹದಲ್ಲಿ ಆತ್ಮ ಪರಮಾತ್ಮನಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶೋಕಪಾಕೇಚ ಪಂಡಿತ ಸಮದರ್ಶಿನಃ. ಜ್ಞಾನಿಯಾದವನು ಭೌತಿಕ ದೇಹಗಳನ್ನು ನೋಡೋದಿಲ್ಲ. ಆತ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ನೆಲೆಸಿರುವ ಒಂದೇ ಪರಮಾತ್ಮನನ್ನ ನೋಡುತ್ತಾನೆ ಅನ್ನೋದನ್ನ ನೋಡ್ತೇವೆ. ಹೀಗೆ ಸಮದರ್ಶನ ಅಂದ್ರೆ ಒಂದೇ ರೀತಿ ವರ್ತನೆ. ನೋಡಿ, ಇಲ್ಲಿ ಸಮಾನತೆ ಅಂದ್ರೆ ಪ್ರತಿಯೊಬ್ಬರಿಗೂ ನಾವ್ ಹೇಗಿರ್ಬೇಕು ಅಲ್ಲ, ಅಲ್ಲಿ ಹೇಳಿದ್ರು ಎಲ್ಲಾ ತರ ನಾವು ನೋಡ್ತೇವೆ. ನಾವ್ ಹೇಗಿರ್ಬೇಕು ನಮ್ಮ ಭೌತಿಕ ಜಗತ್ನಲ್ಲಿ? ಅವರವರ ಅಗತ್ಯಕ್ಕೆ ತಕ್ಕಂತೆ ಸ್ಪಂದಿಸುವಂತದ್ದು. ತಂದೆಯೊಬ್ಬ ತಮ್ಮ ಮಕ್ಕಳನ್ನ ಸಮಾನವಾಗಿ ಪ್ರೀತಿಸ್ತಾನೆ, ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಇಲ್ಲ. ಅವರ ವಯಸ್ಸಿಗೆ ತಕ್ಕಂತೆ ಬೇರೆ ಬೇರೆ ಪುಸ್ತಕಗಳನ್ನ ಕೊಡ್ತಾನೆ ಅಲ್ಲ, ಅವರ ವಯಸ್ಸಿಗೆ ತಕ್ಕಂತೆ ಕೊಡ್ತಾನೆ ಅಲ್ಲ, ವಯಸ್ಸಿನ ಮೀರಿ ಕೊಡಲ್ಲ. ಹೀಗೆ ಆಧ್ಯಾತ್ಮಿಕ ಸಮಾನತೆಯನ್ನು ಗೌರವಿಸಬೇಕು. ಆದ್ರೆ ಭೌತಿಕ ಜಗತ್ತಿನಲ್ಲಿ ವಿವೇಚನೆಯಿಂದ ವ್ಯವಹರಿಸಬೇಕು. ಭೌತಿಕ ಜಗತ್ತಿನಲ್ಲಿ ಕೂಡ ನಾವು ವಿವೇಚನವಾಗಿರ್ಬೇಕು. ಮಕ್ಕಳಿಗೆ ಏನ್ ಬೇಕೋ ಅದನ್ನೇ ಒದಗಿಸ್ಬೇಕು, ಯಾರಿಗೆ ಏನ್ ಬೇಕೋ ಅದನ್ನೇ ನಾವು ಕೊಡ್ಬೇಕು ಅನ್ನುವಂಥದ್ದು. ಹೀಗೆ ನಾವು ಪ್ರಜ್ಞೆಯನ್ನ ಮಾತ್ರ ಬದಲಾಯಿಸ್ಬೇಕು, ನಮ್ಮ ಕರ್ಮಗಳನ್ನಲ್ಲ, ನಮ್ಮ ಕರ್ತವ್ಯಗಳನ್ನಲ್ಲ. ಆ ಪ್ರಜ್ಞೆ ಭಗವತ್ ಪ್ರಜ್ಞೆ ಆಗಿರ್ಬೇಕು. ಭಗವಂತನ ಪ್ರಜ್ಞೆಯಲ್ಲಿ ನಾವು ಎಲ್ಲ ಕಾರ್ಯಗಳನ್ನ ಮಾಡುವಂಥದ್ದಾಗಿರ್ಬೇಕು ಅನ್ನೋದನ್ನ. ಬಾಹ್ಯ ಸ್ಪರ್ಶಾಸ್ತು ಸಕ್ತಾತ್ಮ ವಿಂದತಿ ಆತ್ಮನಿ ಯತ್ ಸುಖಂ ಚ ಬ್ರಹ್ಮಯೋಗ ಮುಕ್ತಾತ್ಮ ಸುಖಂ ಅಕ್ಷಂ ಅಶ್ನುತೆ. ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗ್ಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸ್ತಾನೆ, ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಪಡೆಯುತ್ತಾನೆ. ಇದೇ ಮತ್ತೆ ಉದಾಹರಣೆ ನಾನು ಅಲ್ಲಿ ಹರಿದಾಸ್ ಠಾಕೂರ್ದು ನಿಮ್ಗೆ ತಿಳಿಸಿದ್ದೇವೆ ವಿಚಾರಣೆಯದ್ದು. ಅಲ್ಲಿ ನೋಡಿದಾಗ ಅಲ್ಲಿನೂ ಕೂಡ ನಾವು ಕಾಣ್ತೇವೆ ಆತ್ಮದಲ್ಲಿ ಸುಖನಾಗಿರುವಂಥದ್ದು. ಸುಖ ಹೇಗೆ ಅವರು ಪಡಿತಾ ಇದ್ರು ಅನ್ನೋದನ್ನ ನಾವು ನೋಡ್ತೇವೆ. ಮುಂದೆ ಒಂದು ಸುಖ ಇದ್ರು ಕೂಡ ಅದನ್ನ ಬಯಸದೆ ಅವರು ಆತ್ಮದಲ್ಲಿ ಹೇಗೆ ಸುಖದಿಂದ ಇದ್ರು ಅನ್ನೋದನ್ನ ನಾವು ನೋಡ್ತೇವೆ. ಹೀಗೆ ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯ ಏನಿದೆ ನಮ್ಗೆ? ಈ ಒಂದು ಜೀವತ್ತ ಅಸ್ತಿತ್ವವನ್ನ ಸೆರೆ ಹಿಡಿಯುವಂತಹ ವಿವಿಧ ರೀತಿಯ ಇಂದ್ರಿಯ ಆನಂದಗಳು ಯಾವ್ಯಾವ್ದಿದೆ ನೋಡೋದಾದ್ರೆ, ಈಗ ನೋಡಿ ಭಗವಂತನ ಹೇಳ್ತಾರೆ, ಏಹಿ ಸಂಸ್ಪರ್ಶ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೆ ಶೂರಮತೆ ಬುಧಃ. ಈ ವಿಷಯೇಂದ್ರಿಗಳ ಸಂಪರ್ಕವು ದುಃಖವನ್ನ ಉಂಟು ಮಾಡೋದ್ರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗಬಾರ್ದು. ಕುಂತಿಪುತ್ರನಾದ ಅರ್ಜುನನೇ ಇಂಥ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು, ಆದ್ದರಿಂದ ವಿವೇಕಿಯಾದವನು ಅವುಗಳನ್ನು ಸಂತೋಷ ಪಡೋದಿಲ್ಲ. ಯಾಕೆ ಅನ್ನೋದನ್ನ ನೋಡ್ಬೋದು. ಈಗ ಈ ಬೆಳಕಿನ ಹುಳುಗಳು
ಬೆಳಕಲ್ಲಿರುತ್ತೋ ಅಲ್ಲಿ ಹಾರಿ ಬರುತ್ತೆ, ಯಾಕಂದ್ರೆ ಆಕರ್ಷಣೆ ಅವಕ್ಕೆ. ಹಾರಿ ಬಂದು ಆ ಬೆಳಕಿನ ಬೆಗೆಯನ್ನ ತಡ್ಕೊಡಾರ್ದೆ ಸತ್ತು ಹೋಗುತ್ತೆ. ಈ ಒಂದು ಬೆಂಕಿ ಹುಳುಗಳು ಕೂಡ ಹಾಗೆ, ಬೆಂಕಿ ಆಕರ್ಷಣೆ ಆಗಿ ಅಲ್ಲಿ ಹೋಗಿ ಅವು ಸತ್ತು ಹೋಗ್ಬಿಡುತ್ತೆ. ಜಿಂಕೆಗೆ ಈ ಒಂದು ಸಂಗೀತ ವಾದ್ಯ ಅನ್ನುವಂಥದ್ದು ತುಂಬಾ ಇಷ್ಟ. ಆ ಸಂಗೀತ ವಾದ್ಯನ ಕೇಳಿ ಅಲ್ಲಿ ಓಡಿ ಹೋಗುತ್ತೆ, ಓಡಿ ಹೋಗಿ ಬೇಟೆಗಾರನಿಂದ ಸಿಕ್ಕಾಕೊಳ್ಳುತ್ತೆ. ಹಾಗೆ ದುಂಬಿಯೂ ಕೂಡ ಎಲ್ಲಿ ಹೂವಿರುತ್ತೋ ಅದರಲ್ಲಿ ಮಕರಂದ ಇರ್ಲಿಕ್ಕೆ ಹೋಗುತ್ತೆ, ಅದರಲ್ಲಿ ಹೂವಿನಲ್ಲಿ ಸಿಕ್ಕಾಕೊಂಡ್ ಬಿಡುತ್ತೆ. ಯಾಕಂದ್ರೆ ಸಾಯಂಕಾಲ ಅಸ್ತ ಆಗುವಾಗ ಹೂಗಳು ಮುಚ್ಚೋಗ್ಬಿಡುತ್ತೆ ನೋಡಿ. ಅಂದ್ರೆ ದುಂಬಿಗಳಿಗೂ ಕೂಡ ಒಂದೊಂದೇ ಇಂದ್ರಿಯಗಳಿರುವಂತದ್ದು. ಅಂದ್ರೆ ಒಂದೇ ಇಂದ್ರಿಯ ಆಕರ್ಷಣೆ. ಇದಕ್ಕೆ ವಾದ್ಯಕ್ಕೆ ಇರುವಂತಹ ಆಕರ್ಷಣೆ, ಇದಕ್ಕೆ ದುಂಬಿಗೆ ಮಕರಂದ ಇರುವಂತಹ ಆಕರ್ಷಣೆ, ಮತ್ತೆ ಮೀನಿಗೆ ನಾಲಿಗೆಯ ರುಚಿ. ಎಲ್ಲಿ ಅದಕ್ಕೆ ಒಂದು ನಾಲಿಗೆಯ ರುಚಿ ಸಿಗುತ್ತೋ ಅದನ್ನ ತಗೊಳಿಕ್ ಹೋಗುತ್ತೆ, ಗಾಳದಲ್ಲಿ ಸಿಕ್ಕಾಕೊಂಡ್ ಬಿಡುತ್ತೆ. ಆನೆ, ಒಂದು ಹೆಣ್ಣು ಆನೆಗೆ ಅದು ಆಕರ್ಷಿತವಾಗಿರುತ್ತೆ. ಆ ಆಣೆ ಹಿಂದೆ ಹೋಗಿ ಒಂದು ಕೆಳಗಡೆ ಒಂದು ದೊಡ್ಡ ಗೊಡ್ಡ ಇದ್ರೂ ಕೂಡ ಅದಕ್ಕೆ ಗೊತ್ತಾಗಲ್ಲ, ಅದು ಬಿದ್ದು ಬಿಡುತ್ತೆ. ತೆಗ್ಗಿದ್ರು ಕೂಡ ಅದಕ್ಕೆ ಗೊತ್ತಾಗಲ್ಲ, ಅಲ್ಲಿ ಬಿದ್ದು ಬಿಡುತ್ತೆ. ಯಾಕಂದ್ರೆ ಒಂದು ಹೆಣ್ಣೆ ಆಣೆಯ ಮೇಲೆ ಇರುವಂತಹ ಆಕರ್ಷಣೆ. ಸೊ ಈಗೇನಾಗತ್ತೆ, ಇವೆಲ್ಲವೂ ಕೂಡ ಒಂದೊಂದು ಇಂದ್ರಿಯ ಮೇಲೆ ಆಕರ್ಷಣೆ ಇರುತ್ತೆ. ನಮ್ಗೆ ಇರುವಂತದ್ದು 5 ಇಂದ್ರಿಯಗಳು: ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ, ನಾಲಿಗೆ, ಚರ್ಮ, ಇವೆಲ್ಲ. ಇವುಗಳನ್ನ ಈ ಕೇವಲ ಒಂದು ಇಂದ್ರಿಯ ಪ್ರಬಲತೆಯಿಂದ ಈ ಪ್ರಾಣಿಗಳ ನಾಶ ಆಗುತ್ತೆ, ಸತ್ತು ಹೋಗ್ಬಿಡುತ್ತೆ. ಹಾಗಾದ್ರೆ ನಮ್ಮ ಮನುಷ್ಯರದು 5 ಇಂದ್ರಿಯಗಳು ಪ್ರಬಲವಾಗಿದೆ. ಆ ಮನುಷ್ಯನ ಸ್ಥಿತಿ ಏನಾಗ್ಬಾರ್ದು, ತುಂಬಾ ಅಪಾಯಕಾರಿಯಾಗಿರುವಂತದ್ದು ನಮ್ದು. ಕಿವಿ ಕೇಳಲಿಕ್ ಬಯಸುತ್ತೆ, ಕಣ್ಣು ನೋಡ್ಲಿಕ್ ಬಯಸುತ್ತೆ, ವಾಸನೆ, ಚರ್ಮ, ಸುಖವನ್ನ ಇಷ್ಟಪಡುತ್ತೆ. ಸೊ ಹೀಗೆ ಈ ಒಂದು ಇಂದ್ರಿಯ ಸುಖದಿಂದ ನಾವು ಮತ್ತೆ ಇದರಲ್ಲಿ ಇದಕ್ಕೆ ಒಳಗಾಗ್ಬಿಡ್ತೇವೆ ಅನ್ನೋದನ್ನ ನೋಡ್ತೇವೆ. ಹೀಗೆ ಭೌತಿಕ ಸಂಪತ್ತಿನ ವ್ಯರ್ಥತೆ ಅನ್ನೋದನ್ನ ಓಕೆ. ಶಕ್ನೋತಿ ಹೈವ ಯಃ ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖಿ ನರಃ. ಇಲ್ಲಿ ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡವರು ಕಾಮಕ್ರೋಧಗಳ ವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತಾನೆ ಮತ್ತು ಸರಿಯಾಗಿ ಇರುತ್ತಾನೆ. ಸೊ ಹೀಗೆ ಒಬ್ಬ ಯೋಗಿ ಅನ್ನುವಂಥವನು ಕಾಮ, ಕ್ರೋಧ ಇವುಗಳನ್ನ ಬಿಟ್ಟಾಗ ಅವನೇ ನಿಜವಾದ ಯೋಗಿ. ದೇಹವನ್ನ ತ್ಯಜಿಸುವ ಮುನ್ನ ಅವನು ಕಾಮಕ್ರೋಧಗಳಿಂದ ಉಂಟಾಗುವ ವೇಗವನ್ನ ಯಾರು ತಡಿತಾನೋ ಅವನೇ ಸಮರ್ಥನಾಗಿರ್ತಾನೆ, ಅವನೇ ನಿಜವಾದ ಯೋಗಿ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾರೆ. ಯಾರು ಆಂತರ್ಯದಲ್ಲಿ ಸುಖ ಪಡುತ್ತಾರೋ, ಯಾರು ಆಂತರ್ಯದಲ್ಲಿ ಕ್ರಿಯಾಶೀಲರಾಗಿದ್ದು ಸಂತೋಷವಿರುತ್ತಾರೋ ಮತ್ತು ಯಾರು ಗುರಿಯು ಅಂತರ್ಮುಖಿಯಾಗಿರುತ್ತದೋ ಅಂತವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಅವನು ಬ್ರಹ್ಮನಲ್ಲಿ ಮುಕ್ತನು ಮತ್ತೆ ಅವನಿಗೆ ಕಟ್ಟಕಡೆಯ ಪರಮ ಪ್ರಭುವನ್ನು ಹೊಂದುತ್ತಾನೆ ಅನ್ನೋದನ್ನ ಹೇಳ್ತಾರೆ. ಈಗ ಶಾಂತಿ ಸೂತ್ರ ಏನು? ಕೊನೆಯದಾಗಿ ಇನ್ನೊಂದು 5 ನಿಮಿಷದಲ್ಲಿ ಮುಗಿಯುತ್ತೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವ ಲೋಕಾಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಇಲ್ಲಿ ಸುಹೃದಂ ಸರ್ವಭೂತಾನಾಂ ಅಂದ್ರೆ ಪರಮ ಮಿತ್ರ ಅಂತ ಹೇಳ್ತಾ ಇರುವಂತದ್ದು. ಯಜ್ಞಗಳ ಭೋಕ್ತರ, ನಾನು ಮಾಡುವ ಎಲ್ಲಾ ಸತ್ಕರ್ಮಗಳ ಅಂತಿಮ ಸ್ವೀಕೃತ ಭಗವಂತನೇ ಆಗಿದ್ದಾನೆ. ಮಹೇಶ್ವರ ಅಂದ್ರೆ ಸಮಸ್ತ ಲೋಕಗಳಿಗೂ ಅವನೇ ಒಡೆಯನೆಂಬ ಅರಿವು ನಮ್ಮ ಅಹಂಕಾರವನ್ನ ಅಳಿಸುತ್ತೆ. ಸುಹೃತ ಅಂದ್ರೆ ಭಗವಂತ ಕೇವಲ ವೀಕ್ಷಕನಲ್ಲ, ಆತ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮನ್ನ ಪ್ರೀತಿಸುವ ಪರಮ ಮಿತ್ರ. ನೋಡಿ, ನಾವು ಭಗವಂತನ ಹತ್ರ ಫಲ ಅಪೇಕ್ಷೆ ಮಾಡಿ ಹೋಗ್ತೇವೆ, ಆದ್ರೆ ಭಗವಂತ ಸುಹೃತ್ ಅಂತ ಕರೀತಾರೆ. ಅಂದ್ರೆ ಸುಹೃತ್ ಅಂದ್ರೆ ಬಂಧುಗಳಿಗಿಂತನೂ ಕೂಡ, ಗೆಳೆಯನಿಗಿಂತನೂ ಕೂಡ ಹತ್ತಿರವಾದಂಥವನು ಅಂತ ಹೇಳಿ. ಯಾವಾಗ್ಲೂ ನಮ್ ಜೊತೆಗೆ ಇರ್ತಾನೆ. ಬಂಧುಗಳು ಕೂಡ ಯಾವಾಗ ನಮ್ ಜೊತೆ ಇರಲ್ಲ, ಮಿತ್ರರು ಯಾವಾಗ ನಮ್ ಜೊತೆ ಇರಲ್ಲ. ಹಾಗೆ ಸುಹೃತ್ ಅಂದ್ರೆ ಯಾವಾಗ್ಲೂ ಸದಾ ನಮ್ಮ ಜೊತೆಗೆ ಇರುವಂತವರಿಗೆ ಸುಹೃತ್ ಅಂತ ಕರೀತಾರೆ. ಸೊ ಈ ಒಂದು ಭಾವನೆ ಇದ್ದಾಗ ನಾವು ಶಾಂತಿಯನ್ನ ಪಡಿತೇವೆ ಅಂತ ಹೇಳಿ. ಹೀಗೆ ಸುಹೃದಂ ಭೋಕ್ತಾರಂ ಮಹೇಶ್ವರಂ ಅಂತ ಇಲ್ಲಿ ಹೇಳ್ತಾರೆ. ಸೊ ಭೋಕ್ತಾರಂ ಅಂದ್ರೆ ನನ್ನ ಎಲ್ಲಾ ಯಜ್ಞ ಮತ್ತು ತಪಸ್ಸುಗಳನ್ನ ಸ್ವೀಕರಿಸುವವನು. ಯಾರು? ನಾನು ಏನೇ ಮಾಡಿದ್ರು ಕೂಡ ಭಗವಂತ ಸ್ವೀಕರಿಸ್ತಾನೆ. ಆಮೇಲೆ ಮಹೇಶ್ವರಂ ಅಂತಂದ್ರೆ ಎಲ್ಲಾ ಲೋಕಗಳನ್ನ ಗಳಿಗೆ ಏಕೈಕ ಒಡೆಯ, ಅವನೇ ಮಹೇಶ್ವರ. ಸುಹೃದಂ ಅಂದ್ರೆ ಎಲ್ಲಾ ಒಂದು ಜೀವರಾಶಿಗಳ ಒಂದು ಏಕೈಕ ಮತ್ತೆ ನಿಜವಾದ ಹಿತೈಷಿ ಆತನೇ ಆಗಿದ್ದಾನೆ ಅಂತ. ನನ್ನದು ಎನ್ನುವುದೇನೂ ಇಲ್ಲ ಇಲ್ಲಿ, ಎಲ್ಲದೂ ನಿನ್ನದೇ ಒಡೆಯ ಕೃಷ್ಣನೇ ಎಂಬುದನ್ನ ಅರಿತಾಗ ಜೀವನದಲ್ಲಿ ಯಾವುದೇ ಆತಂಕ ಉಳಿಯೋದಿಲ್ಲ. ಸೊ ಇದು ಶಾಂತಿ ಮಂತ್ರ. ಹೀಗೆ ಕರ್ಮಯೋಗದ ಮೂಲಕ ನಾವು ಮಾಡ್ಬೋದು. ಸೊ ಹಾಗಾದ್ರೆ ಹೇಗೆ ನಾವು ಶಾಂತಿಯನ್ನ ಪಡೆಯುವಂಥದ್ದು? ಇಸ್ಕಾನ್ ನಮ್ಗೆ ತಿಳಿಸುತ್ತೆ. ಯಶಸ್ಸಿನ ಯಾಂತ್ರಿಕ ABCD ಜೀವನ ಸೂತ್ರವನ್ನ ನಾವು ಬಳಸಿದಾಗ, ಅಸೋಸಿಯೇಷನ್ ಅಂದ್ರೆ ಭಕ್ತರ ಸಂಘವನ್ನ ನಾವು ದಲ್ಲಿ ಇದ್ದಾಗ, ಸೊ ಹೇಗೆ ಮಳೆ ನೀರು ಎಲ್ಲರ ಮೇಲೆ ಬೀಳುತ್ತೆ, ಆದ್ರೆ ಎಲ್ಲಿ ಬೀಳುತ್ತೋ ಅದೇ ಒಂದು ರೂಪವನ್ನ ಅದು ಪಡೆಯುತ್ತೆ. ಇದು ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ. ಮಳೆ ನೀರು ಈ ಒಂದು ಕೊಳಚೆಯಲ್ಲಿ ಬಿದ್ರೆ ಚರಂಡಿಯಲ್ಲಿ ಬಿದ್ರೆ ಚರಂಡಿ ನೀರಾಗುತ್ತೆ, ನದಿಯಲ್ಲಿ ಬಿದ್ರೆ ನದಿ ನೀರಾಗುತ್ತೆ, ಕುಡಿಲಿಕ್ಕೆ ಅರ್ಹ ಆಗತ್ತೆ. ಅದೇ ಇದ್ರಲ್ಲಿ ಚಿಪ್ಪಿನಲ್ಲಿ
ಸಮುದ್ರದಲ್ಲಿ ಬಿದ್ರೆ ಉಪ್ಪು ನೀರಾಗುತ್ತೆ, ಸಮುದ್ರದೊಳಗಿರುವಂತಹ ಚಿಪ್ಪು ಮೇಲೆ ಬಿದ್ರೆ ಮುತ್ತಾಗುತ್ತೆ. ಹಾಗೆ ನಾವು ಕೂಡ ನಾವ್ ಎಲ್ಲಿರ್ತೀವೋ, ಯಾರ ಜೊತೆಗೆ ಇರ್ತೀವೋ ಅದೇ ಒಂದು ಪ್ರಜ್ಞೆಯನ್ನ ನಾವು ಪಡಿತೇವೆ ಅನ್ನೋದನ್ನ ಹೇಳ್ತೇವೆ. ಹಾಗಾಗಿ ಭಕ್ತರ ಸಂಘ ಅನ್ನುವಂಥದ್ದು ಮುಖ್ಯ ಇರುವಂತದ್ದು ನಾವು ಆ ಒಂದು ಪ್ರಜ್ಞೆಯನ್ನ ಪಡಿಲಿಕ್ಕೆ. ಸೊ ಭಗವದ್ಗೀತೆಯನ್ನ ಬಿ ಅಂದ್ರೆ ABCD ಮೂಲಕ ಕಲಿಬಹುದು. ಎ ಅಂದ್ರೆ ಅಸೋಸಿಯೇಷನ್, ಭಕ್ತರ ಸಂಘ, ಬಿ ಅಂದ್ರೆ ಭಗವದ್ಗೀತೆ. ಈಗ ನಮ್ಮ ಜೀವನದಲ್ಲಿ ಭಗವದ್ಗೀತೆ ಅನ್ನುವಂಥದ್ದು ಕೈಪಿಡಿ. ನಾವು ಜೀವನವನ್ನ ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ಲಿಕ್ಕೆ ಇರುವಂತಹ ಮಾರ್ಗದರ್ಶಕ ಸೂಚಿ ಇದು. ಸೊ ನಾವ್ ಇದನ್ನ ಯಾವಾಗ್ಲೂ ಕೂಡ ಓದ್ಬೇಕು, ಇದರಿಂದ ಮಾರ್ಗದರ್ಶನವನ್ನ ಪಡ್ಕೋಬೇಕು. ಚಾಂಟಿಂಗ್ ಅಂದ್ರೆ ಹರಿನಾಮ ಜಪ, ಕಲಿಯುಗದ ಯುಗ ಧರ್ಮ, ಈಗಾಗಲೇ ನಿನ್ನೆ ಹೇಳಿರುವಂತದ್ದು. ಸೊ ಇದೊಂದು ಕಂಪನವನ್ನ ನಿರ್ಮಾಣ ಮಾಡುವಂಥದ್ದು ನಮ್ಮ ಇದರಲ್ಲಿ. ಅಂದ್ರೆ ಒಂದು ಯೂನಿವರ್ಸ್ ಜೊತೆಗೆ ಒಂದು ಕಂಪನಿ ನಿರ್ಮಾಣ ಮಾಡೋಕೆ ಇರುವಂತಹ ಏಕೈಕ ಸಾಧನ ಅಂದ್ರೆ ಅದೇ ಹರಿನಾಮ ಜಪ. ಇಲ್ಲಾಂದ್ರೆ ಬೇರೆ ಯಾವ್ದು ಕಂಪನಿ ನಿರ್ಮಾಣ ಮಾಡಲ್ಲ. ನಾವು ಬೇರೆ ಏನೋ ನೀರು 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 ಅಂದ್ರೆ ಕಂಪನಿ ನಿರ್ಮಾಣ ಮಾಡಲ್ಲ. ಯಾವುದೇ ಒಂದು ವಸ್ತುವನ್ನ ತಗೊಂಡು ಮೊಬೈಲ್ 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 ಅಂದ್ರೂ ಕೂಡ ಅದು ಕಂಪನಿ ನಿರ್ಮಾಣ ಮಾಡಲ್ಲ. ಆದ್ರೆ ಭಗವಂತನ ನಾಮಗಳ ಮಾತ್ರ ನಮ್ಗೆ ಯೂನಿವರ್ಸ್ ಜೊತೆಗೆ ಕಂಪನವನ್ನ ನಿರ್ಮಾಣ ಮಾಡಿ ಕೊಡುವಂಥದ್ದು. ಡಯಟ್ ಅಂದ್ರೆ ಸಾತ್ವಿಕ ಆಹಾರ, ಪ್ರಸಾದವನ್ನೇ ಸ್ವೀಕರಿಸುವಂತದ್ದು. ಈಗ ನಮ್ಮ ಆಹಾರ ಎಲ್ಲ ಏನಾಗ್ಬಿಟ್ಟಿದೆ, ಅಶುದ್ಧ ಆಗಿದೆ. ಎಲ್ರು ಜಂಕ್ ಫುಡ್ ಅನ್ನ ತಿಂತಾ ಇದ್ದಾರೆ. ಆ ತಿನ್ನೋದ್ರಿಂದ ತಮಗುಣ ಹೆಚ್ಚಾಗುತ್ತೆ. ತಮಗುಣ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಸಿಟ್ಟು, ಕ್ರೋಧ, ಕಾಮ, ಮೋಹ, ಮದ, ಲೋಭ, ಮಾತ್ಸರ್ಯ ಎಲ್ಲವೂ ಕೂಡ ಬರ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಭಗವಂತನ ಒಂದು ಇದರಲ್ಲಿ ನಮ್ಗೆ ಸ್ಥಿರವಾಗಿ ನಿಲ್ಲಿಕ್ ಆಗ್ತಾ ಇಲ್ಲ. ಸೊ ಸ್ಥಿರವಾಗಿ ಇರ್ಬೇಕು ಅಂತಂದ್ರೆ ನಾವು ಸತ್ವಯುತ ಆಹಾರವನ್ನ ಸ್ವೀಕರಿಸಬೇಕು. ಆಹಾರನೇ ಎಲ್ಲದಕ್ಕೂ ಮೂಲ ಆಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಹೀಗೆ ನಾವು ಆಹಾರ ಶುದ್ಧ ಆಗ್ಬೇಕು ಅಂದ್ರೆ, ನಮ್ಮ ಒಂದು ಸತ್ವ ಶುದ್ಧಿ ಆಗ್ಬೇಕು ಅಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕು. ಸೊ ಬೆಂಕಿಯು ಹತ್ತಿಯ ಬೆಟ್ಟವನ್ನ ಸುಡುವಂತೆ ಜಪವು ನಮ್ಮ ಲಕ್ಷಾಂತರ ಜನ್ಮಗಳ ಪಾಪಕರ್ಮಗಳನ್ನ ಸುಟ್ಟು ನಮ್ಮ ಹೃದಯವನ್ನ ಶುದ್ಧ ಮಾಡುತ್ತೆ. ಹಾಗೆ ನೈವೇದ್ಯ, ಭಗವಂತನಿಗೆ ಆಹಾರ ನೈವೇದ್ಯ ಮಾಡಿ ನಾವು ಸೇವಿಸುವುದರಿಂದ ಪ್ರತಿಯೊಂದು ಆಹಾರವು ಕೃತಜ್ಞತೆಯಿಂದ ಕೃಷ್ಣನಿಗೆ ಅರ್ಪಿಸಿದಾಗ ನಮ್ಮ ಸಂಪೂರ್ಣ ಅಸ್ತಿತ್ವವೇ ಪವಿತ್ರ ಆಗುತ್ತೆ. ನಮ್ಮ ಒಂದು ಮನಸ್ಸು ಶುದ್ಧ ಆಗುತ್ತೆ. ಹೀಗೆ ಪವಿತ್ರ ನಾಮದ ಶಕ್ತಿಯನ್ನ ನಾವು ಶಿವ ಪಾರ್ವತಿಯರ ಒಂದು ಸಂವಾದದಲ್ಲಿ ನಾವು ನೋಡ್ತೇವೆ. ಕಲಿಯುಗದ ಜನರಿಗೆ ಭವಬಂಧನದಿಂದ ಮುಕ್ತ ಮಾಡ್ಲಿಕ್ಕೆ ಯಾವ ಒಂದು ನಾಮ ಜಪ ಶ್ರೇಷ್ಠವಾದಂಥದ್ದು ಅಂತ ಶಿವನಿಗೆ ಕೇಳಿದಾಗ ಶಿವ ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ ಅಂತ. ಅಂದ್ರೆ ಈ ಒಂದು ಲೆಕ್ಕಾಚಾರ, ಗಣಿತ ಲೆಕ್ಕಾಚಾರ ಮಾಡಿದಾಗ 3 ಬಾರಿ ರಾಮನಾಮ ಹೇಳಿದಾಗ ಅದು 1 ವಿಷ್ಣು ಸಹಸ್ರನಾಮಕ್ಕೆ ಸಮ ಅಂತೆ. ಹಾಗೆ 1 ಬಾರಿ ಕೃಷ್ಣನಾಮ ಹೇಳಿದಾಗ 3 ಬಾರಿ ನಾವು ವಿಷ್ಣು ಸಹಸ್ರನಾಮ ಪೂರ್ಣ ಹೇಳ್ತೀವಲ್ಲ ಅದಕ್ಕೆ ಸಮ ಅಂತೆ. ಹಾಗೆ 1 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಜಪಿಸಿದ್ರೆ ಇದು 19 ಬಾರಿ ವಿಷ್ಣು ಸಹಸ್ರನಾಮ ಪಠಿಸಿದ ಒಂದು ಪುಣ್ಯ ನಮ್ಗೆ ಲಭಿಸುತ್ತಂತೆ. ಸೊ ಹೀಗೆ ಈ ನಾಮ ಜಪವನ್ನ ಜಪಿಸಿ ಈ ಒಂದು ಹಿಪ್ಪಿಗಳು ಹ್ಯಾಪಿ ಆಗಿದ್ದನ್ನ ನಾವು ಕಾಣ್ತೇವೆ. ಅಮೆರಿಕದಲ್ಲಿ ಇರುವಂತವ್ರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ಹೇಗೆ ಅವರು ತಮ್ಮ ಜೀವನವನ್ನ ಪರಿವರ್ತಿಸ್ಕೊಂಡ್ರು, ಎಷ್ಟು ವ್ಯಸನಿಗಳಾಗಿದ್ರು, ತಮ್ಮ ಜೀವನವನ್ನ ಈ ಹರಿನಾಮ ಜಪದಿಂದನೇ ಅವರು ಮಾಡಿರುವಂತದ್ದು. ಶಿಲ ಪ್ರಪಾದ ಹೇಳ್ತಾರೆ, ನಾನ್ ಮಾಡಿಲ್ಲ, ನೀವೇನು ಹರಿನಾಮ ಜಪ ಮಾಡಿದ್ರೆ ಅದೇ ನಿಮ್ಮ ಜೀವನವನ್ನ ಬದಲಾಯಿಸ್ತು ಅನ್ನೋದನ್ನ ಹೇಳ್ತಾರೆ. ಅಲ್ಲಿ ನಾವು ವರ್ಣಭೇದವನ್ನು ಕೂಡ ನೋಡಲ್ಲ. ಹಾಗಾಗಿ ನಾವು ಭಗವಂತನನ್ನ ತಿಳ್ಕೊಂಡ್ರೆ ನಮ್ಗೆ ಶಾಂತಿ ಒದಗುತ್ತೆ. ಯಾರು ಭಗವಂತನನ್ನ ತಿಳ್ಕೊಳ್ಳೋದಿಲ್ವೋ ಅವ್ರಿಗೆ ಶಾಂತಿ ಒದಗೋದಿಲ್ಲ. ಹಾಗಾಗಿ ನಮ್ಗೆ ಶಾಂತಿ ಒದಗಬೇಕು ಅಂತಂದ್ರೆ ಈ ಜಗತ್ತಿನಲ್ಲಿ ಇರುವಂತದ್ದು ಹರೇ ಕೃಷ್ಣ ಮಹಾಮಂತ್ರ ಒಂದೇ. ಹೀಗೆ ಆಧುನಿಕ ಕರ್ಮಯೋಗಿಯ ದಿನಚರಿ ಹೇಗಿರ್ಬೇಕು, ಕ್ರಿಯೆಯ ಮುನ್ನ ಸಮರ್ಪಣೆ. ನಾನು ಉಪಕರಣ ಮಾತ್ರ, ನಾನು ಸಾಧನ ಮಾತ್ರ, ಶಕ್ತಿಯ ಮೂಲ ಭಗವಂತ. ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ನೀವು ಪ್ರಾರಂಭ ಮಾಡಿ. ಕ್ರಿಯೆಯ ಸಮಯದಲ್ಲಿ ನಿರ್ಲಿಪ್ತತೆ ಅಂದ್ರೆ ನೀವು ನಿರ್ಲಿಪ್ತರಾಗಿರುವಂತದ್ದು. ಯಾವುದೋ ಕರ್ಮವನ್ನ ನೀವು ಮಾಡ್ತಿದ್ದೀರಲ್ಲ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡುವಂತದ್ದು. ಸೊ ಹೀಗೆ ಮಾಡಿದ್ರೆ ಫಲದ ಮೇಲಿನ ಆಸೆಯನ್ನ ಬಿಡ್ತೀರಾ, ಮತ್ತೆ ಕಾಮ ಕ್ರೋಧ ಕೂಡ ಮರೆಯಾಗುತ್ತೆ. ಆಮೇಲೆ ಕೊನೆಗೆ ನಿಮ್ಗೆ ಸಮದರ್ಶನ ಆಗ್ತೀರಾ. ಗೆಲುವು, ಸೋಲು, ಲಾಭ, ನಷ್ಟ ಎಲ್ಲವನ್ನು ಕೂಡ ಸಮನಾಗಿ ಸ್ವೀಕರಿಸ್ತೀರಾ. ಎಲ್ಲವನ್ನು ಭಗವಂತನನ್ನೇ ಎಲ್ಲ ಭಗವಂತನನ್ನೇ ನೀವು ಕಾಣ್ತೀರಾ. ಸೊ ಹೀಗೆ ಇಲ್ಲಿ ನಮ್ಗೆ ಶಾಂತಿ ಸಿಗತ್ತೆ. ಸೊ ಹೀಗೆ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರುವಂತದ್ದು ಹೇಗೆ ಈ ಒಂದು ಸನ್ಯಾಸ ಕರ್ಮದ ಒಂದು ವ್ಯತ್ಯಾಸವನ್ನ ಭಗವಂತ ತಿಳಿಸಿದ್ರು. ಆಮೇಲೆ ಸನ್ಯಾಸಕ್ಕಿಂತ ಕರ್ಮಯೋಗನ ಶ್ರೇಷ್ಠ. ಆ ಕರ್ಮಯೋಗ ಹೇಗಿರ್ಬೇಕು, ಭಗವಂತನಿಗಾಗಿ ಎಲ್ಲಾ ಮಾಡುವಂತಹ ಕರ್ತವ್ಯ ಕರ್ಮಗಳಾಗಿರ್ಬೇಕು. ಸೊ ಇದನ್ನ ಮಾಡೋದ್ರಿಂದ ನಮ್ಮಲ್ಲಿ ಜೀವನದಲ್ಲಿ ಶಾಂತಿ ನೆಲೆಸುತ್ತೆ ಅನ್ನೋದನ್ನ ಹೇಳಿದ್ರು. ಸೊ ಹೀಗೆ ಹರೇ ಕೃಷ್ಣ ನಾಮವನ್ನ ಜಪ ಮಾಡಿದ್ರೆ ನಮ್ಮ ಜೀವನದಲ್ಲಿ ಶಾಂತಿ ಸಿಗ್ಲಿ, ನಿಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಎಲ್ರು ಕೂಡ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ ಮಾಡಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶಿಲ ಪ್ರಪಾದ್ ಕಿ ಜೈ. ಧನ್ಯವಾದಗಳು ಎಲ್ರಿಗೂ ಕೂಡ. ಇಷ್ಟು ಹೊತ್ತು ಶಾಂತ ರೀತಿಯಿಂದ ಕುಳಿತು ಕೇಳಿದ್ರಿ. ಎಲ್ರು ಕೂಡ ಹರಿನಾಮ ಜಪವನ್ನ ಮಾಡಿ ಮತ್ತೆ ನಾವು ನಾಳಿನ ತರಗತಿಯಲ್ಲಿ ಮುಂದೆ ಭಗವಂತ ಏನ್ ಹೇಳಿದ್ರು ಅನ್ನೋದನ್ನ ನಾವು ನೋಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ.